ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಓಂ ವಿಷ್ಣುಪದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನೀತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶತ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ನಮೋ ಬ್ರಾಹ್ಮಣ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗತ್ ಹಿತಾಯ ಕೃಷ್ಣಾಯ ಗೋವಿಂದಾಯ ತೇ ನಮಃ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಮಾಚಾರ್ಯ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಅಧ್ಯಾಯ 11 ವಿಶ್ವರೂಪ ದರ್ಶನ ಯೋಗ. ಸೊ ಇದರಲ್ಲಿ ಕೃಷ್ಣ ಅವನ ವಿಶ್ವರೂಪವನ್ನ ತೋರಿಸ್ತಾ ಇದ್ದಾನೆ ಅರ್ಜುನನಿಗೆ. ಸೊ ಏನು ಈ ವಿಶ್ವರೂಪ ಅಂತ ಹೇಳುವಂಥದ್ದು, ಇದು ಆಧ್ಯಾತ್ಮಿಕ ಲೋಕದಲ್ಲಿ ಇದೆಯಾ? ಇಲ್ಲ. ಇದು ಆಧ್ಯಾತ್ಮಿಕ ಲೋಕದಲ್ಲಿ ಈ ವಿಶ್ವರೂಪ ಅಂತ ಹೇಳುವಂಥದ್ದು ಇಲ್ಲ. ಇದು ಕೃಷ್ಣ ತೋರಿಸುವಂಥದ್ದು ಇಲ್ಲಿ ಭೂಮಿಯಲ್ಲಿ ಮಾತ್ರ, ಈ ಭೌತಿಕವಾಗಿರುವಂಥದ್ದು ಅಂತ ಹೇಳಿದ್ರೆ ನಾವು ನಿಮಗೆ 8ನೇ ಅಧ್ಯಾಯದಲ್ಲಿ ನೆನಪಿರ್ಬೋದು. ಕೃಷ್ಣ ಹೇಳ್ತಾನೆ ಈ ಆದಿ ದೈವ ಅಂತ ಬರುವಾಗ ಈ ವಿಶ್ವರೂಪ ಸಹ ಅದರಲ್ಲಿ ಒಂದು ಅಂತ ಹೇಳಿದ್ರೆ ಇದು ಸಬಾರ್ಡಿನೇಟ್ ಅಂದ್ರೆ ಭಗವಾನ್ ಏನಿದೆ ಕೃಷ್ಣ ಅದು ಹೈಯೆಸ್ಟ್. ಕೃಷ್ಣನ ಒಂದು ಶ್ಯಾಮ ಸುಂದರ ರೂಪ ಏನಿದೆ ಅದೇ ಹೈಯೆಸ್ಟ್. ಇದು ಎಲ್ಲ ಈಗ ದೇವತೆಗಳ ಒಳಗೊಂಡಿರುವಂತದ್ದು ಇದು. ಸೊ ಹಾಗಾಗಿ ಇದು ಹೇಗೆ ಅಂತ ಹೇಳಿದ್ರೆ, ಈಗ ಕೃಷ್ಣನ ಒಂದು ಬೇರೆ ಬೇರೆ ಭಾಗಗಳಾಗಿ ಅಂದ್ರೆ ಕೈ ಕಾಲು ಅವರ ಅಂದ್ರೆ ಈ ದೇವತೆಗಳೆಲ್ಲ ಯಾರು ಅಂತ ಹೇಳಿದ್ರೆ ಕೃಷ್ಣನ ಬೇರೆ ಬೇರೆ ಅಂಗಗಳ ತರ. ಸೊ ಹಾಗಾಗಿ ಇದು ಮೇನ್ ಅಲ್ಲ. ಹಾಗೂ ಏನಂತ ಹೇಳಿದ್ರೆ ಇದೊಂದು ಇಮ್ಯಾಜಿನರಿ ತರ, ಇದು ನಿಜವಾದ ರೂಪ ಅಲ್ಲ. ಆಕ್ಚುಲಿ ಇದು ಒಂದು ಮೋರ್ ಲೈಕ್ ಇಂಪರ್ಸನಲ್ ಫೀಚರ್ ಆಫ್ ಲಾರ್ಡ್ ಅಂತ ಹೇಳ್ಬೋದು. ಸೊ ಅಂದ್ರೆ ಇದರಲ್ಲಿ ಏನಂತ ಹೇಳಿದ್ರೆ, ಈಗ ನಮಗೆ ಈ ಒಂದು ರೂಪದಲ್ಲಿ ನಾವು ಭಕ್ತಾದವನಿಗೆ ಇದರಲ್ಲಿ ಆಸಕ್ತಿ ಇಲ್ಲ. ಮತ್ತೆ ಹಾಗಾದ್ರೆ ಅರ್ಜುನ ಯಾಕೆ ಕೇಳ್ತಾನೆ ಅನ್ನೋದನ್ನ ನಾವು ಮತ್ತೆ ತಿಳ್ಕೊಳ್ಳೋಣ. ಸೊ ಈಗ ಭಕ್ತಾದವನಿಗೆ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದ್ರಲ್ಲಿ ಹೆಚ್ಚಾಗಿ ಇದು ತುಂಬಾ ಒಂದು ಅಂದ್ರೆ ಕೃಷ್ಣ ನ ವೈಭವ ತೋರಿಸುವಂತದ್ದು ಹಾಗೂ ಒಂಥರ ಹೆದರಿಕೆ ಮುಟ್ಸುವಂತದ್ದು ಈ ರೂಪ. ಹಾಗಾಗಿ ಇದ್ರಲ್ಲಿ ಅವರಿಗೆ ಭಕ್ತನಾದವನಿಗೆ ಇದು ಆಸಕ್ತಿ ಆಗಲ್ಲ. ಯಾಕಂತ ಹೇಳಿದ್ರೆ ಅವನು ಪ್ರೀತಿಪೂರ್ವಕ ಸೇವೆಯನ್ನ ಮಾಡಕ್ಕೆ ಸಾಧ್ಯ ಇಲ್ಲ ಈ ಒಂದು ವಿಶ್ವರೂಪದಲ್ಲಿ ಕೃಷ್ಣನಿಗೆ. ಸೊ ಹಾಗಾಗಿ ಮತ್ತೆ ಇದು ಯಾಕೆ ಹಾಗಾದ್ರೆ ದೇವರು ತೋರಿಸುವಂತದ್ದು? ಹಾಗಾದ್ರೆ ಅರ್ಜುನ ಯಾಕೆ ಕೇಳ್ತಾನೆ ಈ ವಿಶ್ವರೂಪನ್ನ ಅಂತ ಹೇಳಿದ್ರೆ 3 ಕಾರಣಗಳನ್ನ ನಾವು ಹೇಳ್ಬೋದು. ಒಂದೇನು ಅಂತ ಹೇಳಿದ್ರೆ, ಈಗ ಅರ್ಜುನನಿಗೆ ದೇವರನ್ನ ಅಂದ್ರೆ ಕೃಷ್ಣನನ್ನ ಗ್ಲೋರಿಫೈ ಮಾಡ್ಬೇಕು ಅಂತಂದ್ರೆ, ಗಾಡ್ ಈಸ್ ಗ್ರೇಟ್ ಅಂತ ಎಲ್ಲರಿಗೂ ಗೊತ್ತು. ಬಟ್ ಹೌ ಗ್ರೇಟ್ ಇಸ್ ಗಾಡ್ ಇದ್ರ ಬಗ್ಗೆ ಯಾರಿಗೂ ಅರಿವಿಲ್ಲ. ಸೊ ಹಾಗಾಗಿ ದೇವ್ರು ಎಷ್ಟು ಗ್ರೇಟ್ ಅನ್ನೋದನ್ನ ಎಲ್ಲರಿಗೂ ಪ್ರಪಂಚಕ್ಕೆ ತೋರ್ಸ್ಬೇಕು, ಎಲ್ಲರಿಗೂ ಗೊತ್ತಾಗ್ಬೇಕು ದೇವ್ರು ಎಷ್ಟು ಗ್ರೇಟ್ ಅಂತ ಹೇಳಿ ಒಂದು ತೋರ್ಸುವಂಥದ್ದು. ಇನ್ನೊಂದೇನಂತ ಹೇಳಿದ್ರೆ, ಈಗ ಕಲಿಯುಗ ಬರ್ತಾ ಇದೆ. ಈಗ ಇದು ಆಗಿರುವಂತದ್ದು ದ್ವಾಪರ ಯುಗದ ಎಂಡಲ್ಲಿ. ಸೊ ಅದು ಕಲಿಯುಗದ ಜನರಿಗೆ ಒಂದು
ಅಂದ್ರೆ ಆ ರೀತಿಯಲ್ಲಾದ್ರೂ ದೇವರಿಗೆ ಒಂದು ಸರೆಂಡರ್ ಆಗ್ಲಿ ಅಂತ. ಅಂದ್ರೆ ಕೃಷ್ಣ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಹೇಳುವಂತದ್ದು, ಒಂದು ಪ್ರೀತಿಯಿಂದ ಇರ್ಬೋದು, ಒಂದು ಹೆದರಿಸಿ ಇರ್ಬೋದು. ಒಂದು 7ನೇ ಹಾಗೂ 10ನೇ ಅಧ್ಯಾಯದಲ್ಲಿ ಅಂದ್ರೆ 7ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಬೇರೆ ಬೇರೆ ಶಕ್ತಿಗಳು, ಬೇರೆ ಎನರ್ಜೀಸ್ ಅಲ್ಲಿ ಎಲ್ಲೆಲ್ಲಿ ಕೃಷ್ಣ ನೋಡ್ಬೋದು, ನೀರಿನಲ್ಲಿ ನೋಡ್ಬೋದು. ಹಾಗೆಲ್ಲ ಅಂದ್ರೆ ನೀರಿನಲ್ಲಿ ರುಚಿ ನಾನು, ಭೂಮಿಯಲ್ಲಿ ಬರುವ ಒಂದು ಆ ಸ್ಮೆಲ್ ನಾನು, ಅಂದ್ರೆ ಬೇರೆ ಬೇರೆ ಎನರ್ಜೀಸ್ ಅಲ್ಲಿ ಹೇಳ್ತಾ ಇದ್ದ. ಅಂದ್ರೆ ನೀವು ನನ್ನನ್ನು ಅಲ್ದಿದ್ರೆ ದೇವರನ್ನ ಡೈರೆಕ್ಟ್ ಆಗಿ ಪೂಜೆ ಮಾಡಕ್ ಇಷ್ಟ ಇಲ್ದಿರೋರಿಗೆ ಆ ಒಂದು ಎನರ್ಜೀಸ್ ಅಲ್ಲಿ ದೇವರನ್ನ ನೋಡ್ಬೋದು ಅಂತ ಹೇಳಿ. ಹಾಗೆ ಈಗ ಮತ್ತೆ 10ನೇ ಅಧ್ಯಾಯದಲ್ಲಿ ನಿನ್ನೆ ನೋಡಿದ್ವಿ ನಾವು ವಿಭೂತಿಗಳಲ್ಲಿ ಎಷ್ಟು 82 ವಿಭೂತಿಗಳನ್ನ ದೇವರು ಪ್ರದರ್ಶನ ಮಾಡಿದ್ರಲ್ಲಿ. ಅದು ಸೊ ಅದ್ರಲ್ಲೆಲ್ಲ ಅಂದ್ರೆ ಬೇರೆ ಬೇರೆ ಯಾವ ರೀತಿಯಲ್ಲಿ ನಾವು ಕೃಷ್ಣನನ್ನ ಕಾಣ್ಬೋದು ಅಂತ ಹೇಳಿ. ಸೊ ಇಲ್ಲಿ ಇನ್ನು ಹೆಚ್ಚು ರೀತಿಯಲ್ಲಿ ಕೃಷ್ಣನ ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಒಂದು ಭಕ್ತಿ ಸೇವೆಯಿಂದ ನಾವು ಸರೆಂಡರ್ ಆಗ್ಬೋದು, ಒಂದು ಭಕ್ತಿಯಿಂದ ಅಲ್ಲ ಅಂತಂದ್ರ ಅಂದಾಗ ಫೋರ್ಸ್ಫುಲ್ಲಿ ಸರೆಂಡರ್ ಅಂದ್ರೆ ಈಗ ಭಯಕ್ಕೆ ಅಲ್ವಾ, ಜನ ಈಗ ಹೆದರಿಕೆಗೆ ಕೂಡ ಸರೆಂಡರ್ ಆಗ್ತಾರೆ. ಅಯ್ಯೋ ದೇವ್ರಿಗೆ ನಾನ್ ಮಾಡ್ಲಿಲ್ಲ ಅಂದ್ರೆ ಅಯ್ಯೋ ಏನಾಗ್ಬೋದು ಅಂತ ಹೇಳೋ ಒಂದು, ಯಾಕಂತ ಹೇಳಿದ್ರೆ ಅದು ಅಷ್ಟು ಒಂದು ಹೆದರಿಕೆ ಮುಟ್ಸೋ ಹಾಗಿದೆ ಕೃಷ್ಣನ ಈ ಒಂದು ವಿಶ್ವರೂಪ. ಸೊ ಈಗ ಪ್ಯೂರ್ ಡಿವೋಟೀಸ್ ಏನಿದ್ದಾರೆ ಅವರಿಗೆ ಈ ಒಂದು ಇದ್ರಲ್ಲಿ ನಾವ್ ಯಾವಾಗ್ಲೂ ರಿಲೇಶನ್ ಅಂದ್ರೆ ಒಬ್ರ ಜೊತೆ ನಾವು ರಿಲೇಶನ್ಶಿಪ್ ಹೇಗೆ ನಾವು ಸ್ಪಂದನೆ ಮಾಡಕ್ಕೆ ಸಾಧ್ಯ ನಮಗೆ ಅಂದ್ರೆ ಅವ್ರ ಅಂದ್ರು ಕೃಷ್ಣನ ಒಂದು ಸೌಮ್ಯವಾದ ರೂಪ ಏನಿದೆ ಕೃಷ್ಣ ಇರೋ ಹಾಗೆ ಅದರ ಜೊತೆ ಅವರಿಗೆ ಜಾಸ್ತಿ ಅಸೋಸಿಯೇಟ್ ಮಾಡಕ್ಕಾಗತ್ತೆ. ಈಗ ನಾವು ಕೃಷ್ಣನಿಗೆ ಅವರು ಅಲಂಕಾರ ಮಾಡೋದಿರ್ಬೋದು, ಹಾಗೆಲ್ಲ ಯಾವುದೇ ಒಂದು ಈ ಒಂದು ರೂಪದಲ್ಲಿ ಮಾಡಕ್ಕೆ ಅವಕಾಶ ಇಲ್ಲ. ಕೃಷ್ಣನ ಈ ಒಂದು ಜೈಗ್ಯಾಂಟಿಕ್ ಫಾರ್ಮ್ ಅಂತ ಏನ್ ಹೇಳ್ತೀವಿ ಇದು, ಸೊ ಈ ಫಾರ್ಮ್ ಅಲ್ಲಿ ಸಾಧ್ಯ ಇಲ್ಲ. ಈಗ ಈ ಪ್ಯೂರ್ ಡಿವೋಟೀಸ್ ಎಲ್ಲ ಹೇಗೆ ಅಂತ ಹೇಳಿದ್ರೆ, ಈಗ ಗೋಲೋಕದಲ್ಲಿ ನಾವು ನೋಡಿದ್ರೆ, ಗೋಲೋಕದಲ್ಲಿ ಗೋಪಿಕೆಯರೆಲ್ಲ ಕೃಷ್ಣನ ಒಂದು ಕಲ್ಪ ಅಂತ ಅಂದ್ರೆ ಬ್ರಹ್ಮನ ಒಂದು ಕಲ್ಪ ಅಂದ್ರೆ ಬ್ರಹ್ಮನ ಒಂದು ಹೋಲ್ ನೈಟ್ ಏನಿದೆ ಅಂತ ಹೇಳಿದ್ರೆ, ನಮ್ಮ ಒಂದು ಈಗ ಕಲಿಯುಗ 4,32,000 ವರ್ಷ ಇದೆ, ಅದರ ಇಂಟು 1000 ಅದರ 1000 ಪಟ್ಟು ಸೇರಿಸಿದ್ರೆ ಒಂದು ಬ್ರಹ್ಮನ ಕಲ್ಪ ಇಡೀ ಅವರು ರಾಸ ನೃತ್ಯ ಅಂತ ಮಾಡುವಂತದ್ದು ಗೋಪಿಕೆಯರ ಜೊತೆ ಕೃಷ್ಣ. ಸೊ ಆದ್ರೆ ಇದು ತುಂಬಾ ಪ್ಯೂರೆಸ್ಟ್ ಅಂತೆ. ಈಗ ಒಟ್ಟು 5 ರಸಗಳಿದೆ ಆಧ್ಯಾತ್ಮಿಕ ಲೋಕದಲ್ಲಿ. ನಾವು ಕೃಷ್ಣನ್ ಜೊತೆ 5 ರಸಗಳಲ್ಲಿ ನಾವು ಕೃಷ್ಣನನ್ನ ಪೂಜೆ ಮಾಡ್ಬೋದು. ಒಂದು ದಾಸ್ಯ, ಶಾಂತರಸ, ಶಾಂತ, ದಾಸ್ಯ, ವಾತ್ಸಲ್ಯ, ಸಖ್ಯ ಹಾಗೂ ಮಾಧುರ್ಯ. ಸೊ ಮಾಧುರ್ಯ ಹೈಯೆಸ್ಟ್. ಇವರು ಚೈತನ್ಯ ಮಹಾಪ್ರಭುಗಳು ಅಂದ್ರೆ ಅವರು ಸನ್ಯಾಸಿ ಆದವರು, ಹಾಗೂ ಅವರು ಯಾವುದೇ ಒಂದು ಹೆಂಗಸರ ಹತ್ರ ಆಗ್ಲಿ ಮಾತಾಡ್ತಾ ಇರ್ಲಿಲ್ಲ. ಹಾಗೂ ಅಂದ್ರೆ ತುಂಬಾ ಅವರು ಅಂದ್ರೆ ಏನ್ ಹೇಳ್ತಾರೆ, ತುಂಬಾ ಆಸ್ಟೆರಿಟಿನ ಮಾಡ್ತಾ ಇದ್ರು ಅವರು. ಅಂದ್ರೆ ಅವರ ಶಿಷ್ಯರಲ್ಲೂ ಯಾರಾದ್ರೂ ಒಂದು ಕೆಟ್ಟ ದೃಷ್ಟಿಯಲ್ಲಿ ಒಂದು ಲೇಡಿಯನ್ನ ಯಾರನ್ನಾರು ನೋಡಿದ್ರು ಸಹ ಅವ್ರನ್ನ ಅವರು ಅಂದ್ರೆ ಛೋಟಾ ಹರಿದಾಸ್ ಅಂತ ಹೇಳಿ ಅವರನ್ನ ಅವರು ರಿಜೆಕ್ಟ್ ಮಾಡಿರ್ತಾರೆ. ಆಮೇಲೆ ಅವನು ಆ ಡಿಪ್ರೆಷನ್ ಅಲ್ಲಿ ಅವನು ಸೂಸೈಡ್ ಸಹ ಮಾಡ್ಕೊಳ್ತಾನೆ ಅಂತ ಹೇಳಿದ್ರೆ ಅವ್ನು ಜಸ್ಟ್ ಒಂದು ದೃಷ್ಟಿ ನೋಡಿದ್ದು. ಆತರ ಇರೋರು ಸಹ ಚೈತನ್ಯ ಮಹಾಪ್ರಭುಗಳು ಹೇಳಿರುವಂತದ್ದು ಗೋಪಿಯರ ಪ್ರೀತಿ ಏನಿದೆ ಅದು ಹೈಯೆಸ್ಟ್ ಅಂತ ಹೇಳಿದ್ರೆ, ಅದು ನಾವು ಈಗ ಭೌತಿಕವಾಗಿ ನೋಡುವಾಗ ನಾವು ಅದನ್ನ ಕಾಮಕ್ಕೆ ತರ್ತೇವೆ, ಅದು ತುಂಬಾ ತಪ್ಪು. ಆದ್ರೆ ಅದು ಶುದ್ಧ ಪ್ರೇಮ. ಅವರಲ್ಲಿ ಇರುವಂತದ್ದು, ಗೋಪಿಕೆಯರಲ್ಲಿ ಇರುವಂತದ್ದು ಶುದ್ಧ ಪ್ರೇಮ. ಸೊ ಅವ್ರು ಹೇಗೆ ಅಂತ ಹೇಳಿದ್ರೆ, ಆ ರಾತ್ರಿ ಎಲ್ಲ ಮಾಡ್ತಾ ಇದ್ರು ರಾಸಲೀಲೆ. ಬೆಳಿಗ್ಗೆ ಆಗುವಾಗ ಕೃಷ್ಣ ಏನ್ ಮಾಡ್ತಿದ್ದ, ಅವರನ್ನೆಲ್ಲ ಕಳಿಸ್ಬೇಕಲ್ಲ, ಸೊ ಅವನು ನಾರಾಯಣ ರೂಪ ತೋರಿಸ್ತಾ ಇದ್ದ. ನಾರಾಯಣ ರೂಪ ತೋರಿಸಿದ ಕೂಡ್ಲೆ ಅವರೆಲ್ಲ ಅಡ್ಡ ಬೀಳ್ತಾ ಇದ್ರು ದೇವರಿಗೆ. ಯಾಕೆಂತ ಹೇಳಿದ್ರೆ ಅವರಿಗೆ ಆ ರೂಪದಲ್ಲಿ ಕೃಷ್ಣನ್ ಜೊತೆ ಅಸೋಸಿಯೇಟ್ ಮಾಡಕ್ ಆಗಲ್ಲ. ಹಾಗಾಗಿ ಹೆಚ್ಚಾಗಿ ಈ ಭಾಗವತಮಲ್ಲಿ ಮಾತ್ರ ನಮಗೆ ಇಂಥದೆಲ್ಲ ಸಿಗುವಂತದ್ದು. ಭಾಗವತಮಲ್ಲಿ ಪ್ಯೂರ್ ಲವ್ ಏನಿದೆ ಕೃಷ್ಣನಿಗೆ ಭಕ್ತರದ್ದು, ಅದನ್ನ ನಾವು ಭಾಗವತಮಿಯಿಂದ ತಿಳ್ಕೊಬಹುದು. ಸೊ ಹಾಗಾಗಿ ಈ ಶುದ್ಧ ಭಕ್ತರೇನಿದ್ದಾರೆ ಅವರಿಗೆ ಈ ಒಂದು ವಿಶ್ವರೂಪದಲ್ಲಿ ಆಸಕ್ತಿ ಇಲ್ಲ ಅಂತ ನಾವು ತಿಳ್ಕೊಬಹುದು. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಾಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಅರ್ಜುನನು ಹೀಗೆ ಹೇಳಿದನು, ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಉಪದೇಶ ಮಾಡಿದೆ, ಇದರಿಂದ ನನ್ನ ಮೋಹವು ನಾಶವಾಯಿತು. ಸೊ ಯಾವುದು ಮೋಹ? ಓಕೆ, ಯಾರಾದ್ರೂ ಹೇಳ್ಬೋದಾ? ಒಟ್ಟು 5 ಕಾರಣಗಳನ್ನ ಅರ್ಜುನ ಕೊಡ್ತಾನೆ. ಆ 5 ಕಾರಣಗಳು ಯಾವ್ದೆಲ್ಲ? ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಹೇಳ್ಬೋದು. ಓಪನ್ ಅನ್ಮ್ಯೂಟ್ ಆಗಿದೆ, ಯಾರಾದ್ರೂ ಹೇಳ್ಬೋದು. 5 ಕಾರಣಗಳು ಯಾವ್ದೆಲ್ಲ? ಈಗ ನಾನು ಯುದ್ಧ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮೊದಲನೇ ಅಧ್ಯಾಯ ಮುಗಿಯುವಾಗ ಅರ್ಜುನ 5 ಕಾರಣಗಳನ್ನ ಕೊಡ್ತಾನೆ. ಯಾವ್ದೆಲ್ಲ 5 ಕಾರಣಗಳು? ಯಾರಾದ್ರೂ ಹೇಳ್ಬೋದಾ? ದಯವಿಟ್ಟು ಹೇಳಿ.
ಯಾರಿಗೂ ನೆನ್ಪಿಲ್ವಾ? ಒಂದೊಂದಾದ್ರೂ ಹೇಳಿ ಅಟ್ಲೀಸ್ಟ್. ಅವರು ಏನಕ್ಕೆ ಯುದ್ಧ ಮಾಡಕ್ಕೆ ಇದ್ ಮಾಡ್ತಾರೆ ಅರ್ಜುನ ಅಂದ್ರೆ ಮಾತಾಜಿ, ಅವರೆಲ್ಲ ನನ್ನ ತಾತಂದಿರು ಅದಕ್ಕೆ ಏನು ಹೇಳ್ಬೋದು, ಅಣ್ಣ ಅದಕ್ಕೆ ಏನ್ ಹೇಳ್ಬೋದು, ಅದು ಒಂದು ಕಂಪ್ಯಾಷನ್ ಅಥವಾ ಸಹಾನುಭೂತಿ ಅಂತೀವಿ ಅದಕ್ಕೆ. ಒಂದು ಸಹಾನುಭೂತಿ. ಸಹಾನುಭೂತಿ, ಒಂದು ಸಹಾನುಭೂತಿ. ಆಮೇಲೆ ಬೇರೆ ಬೇರೆ ಯಾವ್ದೆಲ್ಲ ಕಾರಣ ಕೊಡ್ತಾನೆ? ಎಸ್ ಆದಿತ್ಯ ಅವರೇ ಹೇಳಿ. ಮೋಹ, ಹ ಅವರಲ್ಲಿ ಇರುವಂತಹ ಮೋಹ. ಮೋಹ ಸಹಾನುಭೂತಿ ಎರಡು ಒಂದ್ರಲ್ಲೇ ಬರುತ್ತೆ ಬರುವಂತದ್ದು. ಎಸ್ ರಂಗಸ್ವಾಮಿ ವಿ ಹೇಳ್ತೀರಾ? ಯುದ್ಧದಲ್ಲಿ ಸೈನಿಕರು ಮಾಡಿದ್ರೆ ಅವ್ರ ಮಕ್ಕಳು ಅನಾಥರಾಗಿ ಮತ್ತೆ ಅವ್ರಿಗೆ ಗೈಡೆನ್ಸ್ ಸಿಗಲ್ಲ, ಪ್ರಾಪರ್ ಗೈಡೆನ್ಸ್ ಸಿಗಲ್ಲ ಅಂತ. ಎಸ್, ಕುಟುಂಬ ಸಂಪ್ರದಾಯ. ಎಸ್, ವೆರಿ ಗುಡ್. ಒಂದು ಸಹಾನುಭೂತಿ, ಕುಟುಂಬ ಸಂಪ್ರದಾಯ. ಆಮೇಲೆ ಬೇರೆ? ಸಂತೋಷ ಸಿಗೋದಿಲ್ಲ ಮಾತಾಜಿ ಯುದ್ಧ. ಎಸ್, ವೆರಿ ಗುಡ್. ಸಂತೋಷ ಸಿಗುವುದಿಲ್ಲ. ಆಮೇಲೆ ಇನ್ನೆರಡಿದೆ, ಯಾವ್ದೆಲ್ಲ? ಅನಿರ್ಣಯ ಮಾತಾಜಿ. ಅನಿರ್ಣಯ. ಆಮೇಲೆ ಇನ್ನೊಂದು ಇದು ಪಾಪ ಕರ್ಮಗಳನ್ನ ಪಾಪ ಬರುತ್ತೆ ಅಂತ. ಧನ್ಯವಾದ. ಎಸ್. ಸೊ ಇದು ಸೊ ಈ 5 ಕಾರಣಗಳನ್ನ ಅರ್ಜುನ ಕೊಡುವಂತದ್ದು. ಸೊ ಈಗ ಅವನಿಗೆ ಕಂಪ್ಲೀಟ್ ಆಗಿ, ಈಗ ನಿನ್ನೆ ಇದ್ರಲ್ಲೇ ಹೇಳ್ದ ಅವನು, ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೈವಂ ಅಜಂ ವಿಭುಂ ಅಂತಂದ್ರೆ ನೀನೇ ಪರಂ ಬ್ರಹ್ಮ ಅಂದ್ರೆ ನಿನ್ನೆ ಅಕ್ಸೆಪ್ಟ್ ಮಾಡಿ ಆಯ್ತು. ಓಕೆ, ನಿನ್ನೆ ಅಕ್ಸೆಪ್ಟ್ ಮಾಡಿ ಆಗಿದೆ. ಸೊ ಈ ಭಗವಂತ ಅಂತ ಅವನು ಶರಣಾಗತಿ ಆಗಿದ್ದಾನೆ. ಎಲ್ಲವನ್ನ ಆಪ್ಯುಲೆನ್ಸಸ್ನೆಲ್ಲ, ದೇವರದ್ದೆಲ್ಲ ವೈಭವಗಳನ್ನ ನೋಡಿ ಅವನು ಆಗ್ಲೇನೆ ಭಗವಂತ ಅಂತ ಶರಣಾದ. ಸೊ ಈಗ ಇಲ್ಲಿ ಹೇಳ್ತಾ ಇರುವಂತದ್ದು, ನನ್ನ ಮೋಹ ಎಲ್ಲ ನಾಶ ಆಗಿದೆ ಈಗ ಅಂತ ಹೇಳಿದ್ರೆ, ಈಗ ಅವನಿಗೆ ಯಾವುದೇ ಒಂದು ಇದಿಲ್ಲ. ಈಗ ಕ್ಲಾರಿಟಿ ಸಿಕ್ತು, ನಾನು ಯುದ್ಧ ಮಾಡ್ತೇನೆ ಅಂತ ಫುಲ್ ಕ್ಲಾರಿಟಿ ಇದೆ ಈಗ ಅರ್ಜುನನಿಗೆ. ಸೊ ನಮ್ಮ ಮೋಹ, ನಮಿಗೂ ಸಹ ಮೋಹ ಇರುವಂತದ್ದು. ಸೊ ಈ ಮೋಹ ಹೇಗೆ ನಾಶ ಆಗುವಂತದ್ದು? ಸೊ ನಾವೀಗ ಮೋಹ ನಾಶ ಆಗ್ಬೇಕಾದ್ರೆ ನಾವೆಲ್ಲರೂ ಈಗ ಇಲ್ಯೂಷನ್ ಅಲ್ಲಿ ಇದ್ದೇವೆ, ಮಾಯದಲ್ಲಿದ್ದೇವೆ. ಸೊ ಈ ಮಾಯದಲ್ಲಿ ಈಗ ಪ್ರಭುಪಾದ ಹೇಳುವಂತದ್ದು, ಯಾರಾದ್ರೂ ನಾವು ದುಃಖದಲ್ಲಿದ್ರೆ ನಮಗೆ ಮಾಯ ಅಟ್ಯಾಕ್ ಆಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಂತೆ. ನಾವು ಸಂತೋಷವಾಗಿದ್ರೆ ಅದು ನಾವು ಕೃಷ್ಣ ಪ್ರಜ್ಞೆಯಲ್ಲಿದ್ದೇವೆ. ಸೊ ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತವ್ರು ಯಾವಾಗ್ಲೂ ಸಂತೋಷವಾಗಿರುವಂತದ್ದು. ನಾವು ಯಾವ ಕ್ಷಣ ನಾವೇನಾದ್ರೂ ನಾವು ದುಃಖದಲ್ಲಿದ್ದೇವೆ ಅಥವಾ ನನಗೆ ಬೇಜಾರಾಗಿದೆ ಅಂತಿದ್ರೆ ಅದು ಮಾಯೆ ಪ್ರಭಾವ ಅಂತ ಹೇಳಿ. ಈಗ ಹೆಚ್ಚಾಗಿ ನಾವು ನೋಡ್ತೀವಿ ಈಗ ಪ್ರಪಂಚದಲ್ಲಿ ಎಲ್ಲರೂ ದುಃಖದಲ್ಲೇ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಅದು ಮೋರ್ ಆಫ್ ಬಾಡಿಲಿ ಕಾನ್ಶಿಯಸ್ನೆಸ್. ನಾನು ಯಾವಾಗ ನನ್ನ ಒಂದು ದೇಹಕ್ಕೆ ಜಾಸ್ತಿ ನಾನು ಕನೆಕ್ಟ್ ಆಗಿರ್ತೀನಿ, ದೇಹದ ಒಂದು ಸಂಬಂಧಗಳಿಗೆ, ಆಗ ಏನಾಗುವಂಥದ್ದು, ನನಗೆ ಅದರಿಂದ ನಿರಾಶೆ ಆಗುವಂಥದ್ದು. ಸೊ ಆಗ ನಾನು ಬಾಡಿಯಾಗಿ, ನಾನು ಆತ್ಮ, ಜೀವೇರೆ ಸ್ವರೂಪವೇ ಕೃಷ್ಣರೇ ನಿತ್ಯ ದಾಸ್, ನಾನು ಕೃಷ್ಣನ ಸೇವಕ, ಬಟ್ ಅದು ನಮಗೆ ಮರ್ತೋಗಿದೆ. ಹಾಗಾಗಿ ನಾನು ಈ ಮೋಹದಲ್ಲಿದ್ದಾಗ, ಮಾಯೆಯಲ್ಲಿ, ಆಗ ನನಗೇನಾಗುತ್ತೆ, ನನಗೆ ಯಾವ್ದು ಸರಿ ಯಾವ್ದು ತಪ್ಪು ಗೊತ್ತಾಗಲ್ಲ. ಅವನಿಗೆ ಈಗ ಕಂಪ್ಯಾಷನ್ ಅದೆಲ್ಲ ಇತ್ತು, ಅಯ್ಯೋ ಇವರನ್ನ ಹೇಗೆ ನಾನು ಕೊಲ್ಲುವಂಥದ್ದು, ಅಥವಾ ನನಗೆ ಪಾಪ ಬರುತ್ತೆ, ನನಗೆ ಸಂತೋಷ ಇಲ್ಲ. ನಮಗೆ ಹಾಗೆ ಅಲ್ವಾ, ಯಾರಾದ್ರೂ ಒಂದ್ ಸ್ವಲ್ಪ ಏನಾದ್ರು ಹೇಳಿದ್ರೆ ನಮಗೆ ಬೇಜಾರಾಗುವಂಥದ್ದು ಇರ್ಬೋದು. ಇದೆಲ್ಲ ಏನು, ಅದೆಲ್ಲ ಮಾಯೇನೆ ಆಕ್ಚುಲಿ. ಅದೆಲ್ಲ ನಮಗೆ ಇದು ಸುಲಭ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಅಂದ್ರೆ ಯಾವಾಗ ಆತ್ಮ ಈ ಭೌತಿಕ ಜಗತ್ತಿಗೆ ಬಂದ ಕೂಡ್ಲೆ ಅದು ಒಂದು ಈ ದೇಹವನ್ನ ತಗೊಳುತ್ತೆ. ಹಾಗಾಗಿ ಎಷ್ಟೋ ಸಾವಿರಾರು ಮಿಲಿಯನ್ ಆಫ್ ಇಯರ್ಸ್ ನಮಗೆ ಈ ತರ ನಾವು ಬಾಡಿ ತಗೊಂಡಿದೀವಿ. ಒಂದಲ್ಲ ಒಂದು 84 ಲಕ್ಷ ಯೋನಿಗಳಲ್ಲಿ ಬೇರೆ ಬೇರೆ ಬಾಡಿ ತಗೊಂಡಿರೋದ್ರಿಂದ ನಮಗೆ ಅಷ್ಟು ಸುಲಭ ಇಲ್ಲ ಅದನ್ನ ಡಿಸ್ಕನೆಕ್ಟ್ ಆಗಿ ನೋಡುವಂಥದ್ದು. ನಾವು ತುಂಬಾ ಈ ಒಂದು ಬಾಡಿಲಿ ಕಾನ್ಶಿಯಸ್ ಅಲ್ಲಿ ಇರ್ತೀವಿ. ಆದ್ರೆ ಅದು ಹೇಗೆ ಸಾಧ್ಯ? ಈ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬೇಕು ನಾವು. ತುಂಬಾ ಒಂದು ಶ್ರದ್ಧೆಯಿಂದ ಹೇಳ್ತಾ ಬರುವಾಗ ನಮಗೆ ಕೃಷ್ಣ ಒಂದು ಜ್ಞಾನ ಕೊಡ್ತಾನೆ. ಸೊ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ, ನಾಮಕಾರಿ ಬಹುದಾ ನಿಜ ಸರ್ವಶಕ್ತಿ ತತ್ರ ಅರ್ಪಿತಾ ನಿಯಮಿತಾ ನಿಯಮೇನ ಕಾಲಃ. ಅಂದ್ರೆ ಯಾವುದೇ ಒಂದು ನಿಯಮಗಳಿಲ್ಲ ಈ ಒಂದು ಹರೇ ಕೃಷ್ಣ ಮಂತ್ರ ಹೇಳೋದಕ್ಕೆ. ಸೊ ಹಾಗಾಗಿ ಅದನ್ನ ನಿನ್ನ ಹೆಸರಲ್ಲೇ, ನಿನ್ನ ನಾಮವಲ್ಲಿ ನಿನ್ನ ಎಲ್ಲಾ ಶಕ್ತಿಯನ್ನು ನೀನು ಇಟ್ಟಿದೀಯಾ ಅಂತ ಹೇಳಿ ಚೈತನ್ಯ ಮಹಾಪ್ರಭುಗಳು ಸಹ ಹೇಳುವಂಥದ್ದು. ಹಾಗೂ ಇನ್ನೊಂದು ಜೀವ ಜಾಗೋ ಗೌರಾ ಚಂದ್ ಬೋಲೆ ಕೋತಾ ನಿದ್ರಾ ಜಾಗೋ ಮಾಯಾ ಪಿಶಾಚಿರ ಕೋಲೆ. ಇದು ಭಕ್ತಿ ವಿನೋದ ಠಾಕೂರ್ ಅಂತ ಹೇಳಿದ್ರೆ ಯಾರು ಅಂದ್ರೆ ಪ್ರಭುಪಾದರ ಗುರುಗಳ ತಂದೆ.
ಸೊ ಅವ್ರು ಬರ್ದಿರೋಂಥದ್ದು ಒಂದು ಒಳ್ಳೆ ಪದ್ಯ ಇದು. ಅಂದ್ರೆ ಜೀವ ಜಾಗೋ ಓ ಆತ್ಮವನ್ನ ಏಳಿಸ್ತಾ ಇರುವಂತದ್ದು. ಅಂದ್ರೆ ಇದು ಅವರು ಹೇಳ್ತಾ ಇರುವಂತದ್ದು ಯಾರು ಅಂದ್ರೆ ಚೈತನ್ಯ ಪ್ರಭುಗಳು ಹೇಳ್ತಾ ಇರೋದನ್ನ ಇವರು ಬರ್ದಿರೋಂಥದ್ದು. ಈಗ ಚೈತನ್ಯ ಮಹಾಪ್ರಭುಗಳು ಬಂದು ಸಂಕೀರ್ತನ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿ ಅವರು ಎಲ್ಲರಿಗೂ ಅಂದ್ರೆ ಯುಗಾವತಾರದಲ್ಲಿ ಮಹಾಪ್ರಭುಗಳು ಬಂದಿರುವಂತದ್ದು. ಈಗ ಬೇರೆ ಎಲ್ಲದ್ರಲ್ಲಿ ಹೇಗೆ ಅಂತ ಹೇಳಿದ್ರೆ ಕೃಷ್ಣ ಈಗ ಬೇರೆ ಬೇರೆ ಇದ್ರಲ್ಲಿ ಇನ್ಕಾರ್ನೇಷನ್ ಅಲ್ಲಿ ಯಾವುದು ಇಷ್ಟು ಒಂದು ಕರುಣಾಮಯಿ ಅಲ್ಲ ಕೃಷ್ಣ. ಅಂದ್ರೆ ಇದ್ರಲ್ಲಿ ಜ್ಞಾನ ಕೊಡ್ತಾನೆ, ಎಲ್ಲ ಮಾಡ್ತಾನೆ. ಮತ್ತೆ ಕಲಿಯುಗದಲ್ಲಿ ಕಲ್ಕಿಯಾಗಿ ಬರುವಾಗಂತೂ ಅಂದ್ರೆ ಎಲ್ಲರನ್ನು ಸಾಯಿಸುವಂತದ್ದು ಅಂದ್ರೆ ಆ ಭಕ್ತರನ್ನ. ಸೊ ಹಾಗಾಗಿ ಇದ್ರಲ್ಲಿ ಚೈತನ್ಯ ಮಹಾಪ್ರಭುಗಳು ಅಂದ್ರೆ ಮೋಸ್ಟ್ ಮರ್ಸಿಫುಲ್. ಸೊ ಅವರು ಕೃಷ್ಣನ ಪ್ರೇಮ ಕೊಡೋಕೆ ಅಂತಾನೆ ಬಂದಿರುವಂತದ್ದು. ಹಾಗೂ ಅವರು ಎಲ್ಲಿ ಇದ್ರಲ್ಲಿ ಯಾವುದೇ ಒಂದು ಶಸ್ತ್ರವನ್ನ ಎತ್ತೋದಿಲ್ಲ ಈ ಒಂದು ಅವತಾರದಲ್ಲಿ. ಸೊ ಅವ್ರು ಹೇಳಿರುವಂತದ್ದು ಏನು ಅಂದ್ರೆ ಏನೇ ಛೇ ಔಷಧಿ ಮಾಯಾ ನಸಿ ಬರುಲಾಗಿ ಹರಿ ನಾಮ ಮಹಾಮಂತ್ರ ಲೋ ತುಮಿ ಮಾಗಿ. ನಾನು ಈ ಮಹಾಮಂತ್ರ ಅನ್ನೋ ಔಷಧಿಯನ್ನ ತಂದಿದ್ದೇನೆ. ಇದು ಇದರಿಂದ ನಿನ್ನ ಮೋಹ ಹೋಗುವಂತದ್ದು. ಹಾಗೂ ನೀನು ಏನು ಕಷ್ಟ ಪಡ್ತಾ ಇದೀಯ ಈ ಭೌತಿಕ ಜಗತ್ತಲ್ಲಿ, ಇದರಿಂದ ನೀನು ಹೊರಗಡೆ ಬರ್ಬೋದು. ಸೊ ಈ ಮಂತ್ರವನ್ನ ತಗೋ, ಇನ್ನು ಔಷಧಿಯಾಗಿ ನಮಗೆ ಇದು ಕೆಲಸ ಮಾಡುವಂತದ್ದು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈಗಿನ ಸ್ಥಿತಿಯಲ್ಲಿ ನಮಗೆ ಅದು ಬೇಕು, ಆ ಮೆಡಿಸಿನ್. ಅದು ಮೆಡಿಸಿನ್ ತರ ನಮಗೆ ವರ್ಕ್ ಮಾಡುತ್ತೆ. ಸೊ ನಮ್ಮ ಮೋಹನಾಶ ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಹರೇ ಕೃಷ್ಣ ಮಂತ್ರವನ್ನ ತಗೊಳ್ಬೇಕು. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮ್ಯಮಪಿ ಚಾವ್ಯಯಂ ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ ಮನ್ಯಸೇ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಮವ್ಯಯಂ. ಕಮಲನೇತ್ರನೇ, ಪ್ರತಿಯೊಂದು ಜೀವಿಯು ಹುಟ್ಟು ಮತ್ತು ಸಾವಿನ ವಿಷಯಗಳನ್ನು ನಿನ್ನಿಂದ ವಿವರವಾಗಿ ಕೇಳಿದೆನು ಎಂದು ಕೊನೆಯಾಗದ ನಿನ್ನ ವೈಭವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಪರಮ ಪ್ರಭುವೇ ಪುರುಷೋತ್ತಮನೆ, ನೀನು ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣುತ್ತಿದ್ದೇನೆ. ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತದಲ್ಲಿ ಹೇಗೆ ಪ್ರವೇಶಿಸಿರುವೆ ಎಂದು ಕಾಣಲು ಬಯಸುತ್ತೇನೆ. ನಿನ್ನ ಈ ರೂಪವನ್ನು ನೋಡಲು ಬಯಸುತ್ತೇನೆ. ಓ ಪ್ರಭುವೆ ಯೋಗೇಶ್ವರನೇ, ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವುದಾದರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು. ನೋಡಿ, ಇದ್ರಲ್ಲಿ ನಾವೇನ್ ಅರ್ಥ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಇಲ್ಲಿ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ಕಾಣ್ತಿದ್ದೆ ಅಂದ್ರೆ ಕೃಷ್ಣನ ನಿಜವಾದ ಸ್ವರೂಪ, ಈ ಭಗವಂತನ ವಾಸ್ತವ ಸ್ವರೂಪ ಯಾವುದು? ಇದು 2 ಹ್ಯಾಂಡೆಡ್ ಫಾರ್ಮ್ಸ್ ಕೃಷ್ಣಂದ ಏನಿದೆ, ಆ ಒಂದು ಹೈಯೆಸ್ಟ್ ಅಂದ್ರೆ ಈ ಒಂದು ಕೃಷ್ಣನ ಫಾರ್ಮ್ ಏನಿದೆ ಇದೇ ನಿಜವಾದ ರೂಪ, ಅವನ ಮೂಲ ರೂಪ, ವಾಸ್ತವ ರೂಪ ಅಂತ ಹೇಳ್ತಾ ಇದ್ದಾನೆ. ಸೊ ಆದರೆ ನೀನು ಈ ಭೌತಿಕ ಪ್ರಪಂಚನ ಹೇಗೆ ಎಂಟರ್ ಆದೆ, ನಾನು ಅದನ್ನ ನೋಡಕ್ಕೆ ಬಯಸುತ್ತೇನೆ ಅಂತ ಕೃಷ್ಣನಿಗೆ ಇದೊಂದು ಆಸೆ. ನೋಡೋಣ ಹೇಗಿರ್ಬೋದು, ಹೇಗೆ ಕೃಷ್ಣ ಎಂಟರ್ ಆಗಿರುವಂತದ್ದು ಅಂತ. ಸೊ ಹಾಗಾಗಿ ಅವನಿಲ್ಲಿ ಎಷ್ಟು ವಿನಯ ನೋಡಿ. ಅರ್ಜುನ ಅಂದ್ರೆ ಅವನು ಅಷ್ಟೊಂದು ಕ್ಲೋಸ್ ಇದ್ದ, ಅಂದ್ರೆ ಆತ್ಮೀಯನಾಗಿದ್ದ, ಗೆಳೆಯನಾಗಿದ್ದ ಕೃಷ್ಣನಿಗೆ. ಆದ್ರೂ ಸಹ ಅವನು ವಿನಯವಾಗಿ ಕೇಳುವಂತದ್ದು, ನಾನು ಇದನ್ನ ನೋಡುವುದಕ್ಕೆ ಯೋಗ್ಯ ಅಂತ ನೀನು ಭಾವಿಸುವುದಾದರೆ, ಅವನು ಯೋಗ್ಯನೇ ಆದ್ರೂ ಸಹ ಅವನು ಕೇಳುವಂತದ್ದು, ನೀನು ಭಾವಿಸುವುದಾದ್ರೆ ನಿನ್ನ ಈ ಅಪರಿಮಿತ ವಿಶ್ವರೂಪವನ್ನ ತೋರಿಸು ಅಂತ ಹೇಳಿ. ಸೊ ವಿನಯತೆ ತುಂಬಾ ಮುಖ್ಯ ಅಂತ ಹೇಳಿ. ಈಗ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಗೋಪಿ ಪಾದ ಕಮಲೆಯೋರ್ ದಾಸಾನು 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 ದಾಸ ಆಗ್ಬೇಕಂತಂದ್ರೆ ನಾವು ಡೈರೆಕ್ಟ್ ಹೋಗಿ ಕೃಷ್ಣನನ್ನ ನಾವು ಅಪ್ರೋಚ್ ಮಾಡಕ್ಕೆ ಸಾಧ್ಯ ಇಲ್ಲ. ನಾವ್ ಯಾರು ಅನ್ನೋದೇ ಕೃಷ್ಣನಿಗೆ ಗೊತ್ತಿಲ್ಲ. ಹಾಗಾಗಿ ನಾವೇನ್ ಮಾಡುವಂತದ್ದು, ಗುರುಗಳ ಒಂದು ಆಶ್ರಯದಲ್ಲಿ ಹಾಗೂ ಅವರನ್ನ ಸರ್ವ್ ಮಾಡುವಂತವ್ರು ಯಾರಿರ್ತಾರೆ ಅವರಿಗೆ ನಾವು ಸೇವೆ ಮಾಡ್ತಾ ಕೃಷ್ಣನಿಗೆ ದಾಸಾನು ದಾಸಾನು ದಾಸ ಆಗ್ಬೇಕು ಅಂತ ಹೇಳುವಂತದ್ದು. ಅಂದ್ರೆ ವಿನಯದಿಂದ ಮಾತ್ರ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಕವಿಹಸ್ತಿನೇ ಶುನೀಚೈವ ಶ್ವಪಾಕೇಶ ಬ್ರಾಹ್ಮಣ ಸಮದರ್ಶಿನಃ. ಹಾಗೂ ಕೃಷ್ಣನಿಗೆ ಮತ್ತೆ ಖುಷಿಯಾಗುವಂತದ್ದು ಯಾರು ವಿನಯವಾಗಿರ್ತಾರೆ ಅಂತವ್ರು ಕೃಷ್ಣನಿಗೆ, ಅಂದ್ರೆ ಅಂತ ಭಕ್ತನನ್ನ ಕೃಷ್ಣ ತುಂಬಾ ಇಷ್ಟಪಡುವಂತದ್ದು. ಸೊ ಅರ್ಜುನನು ಶ್ರೀಕೃಷ್ಣನ ವಿಶ್ವರೂಪವನ್ನು ಏಕೆ ಕೇಳಿದನು? ಅರ್ಜುನನಿಗೆ ಕೃಷ್ಣನಲ್ಲಿ ಏನಾದ್ರೂ ಅನುಮಾನ ಇತ್ತಾ? ಖಂಡಿತ ಇಲ್ಲ. ಅವನಿಗೆಲ್ಲ ಮೋಹ ನಾಶ ಆಗಿದೆ. ಹಾಗೂ ಅವನು ಮೊದಲನೇ 2ನೇ ಅಧ್ಯಾಯದಲ್ಲೇ ಅವನು ಗುರುಗಳು ಅಂತ ಸ್ವೀಕಾರ ಮಾಡಿ ಆಯ್ತು. ಸೊ ಅಲ್ಲಿ ಅನುಮಾನದ ಪ್ರಶ್ನೆ ಇಲ್ಲ. ಅರ್ಜುನನು ತನ್ನನ್ನು ವಿಶೇಷವಾಗಿ ಪರಿಗಣಿಸಿದನು ಇಲ್ಲ. ಅವನು ಆತರ ವಿಶೇಷವಾಗಿ ಅಂತ ಹೇಳಿದ್ರೆ ಅವನು
ಆರ್ಡರ್ ತರ ಇರ್ಬೋದಿತ್ತು, ಬಟ್ ಎಲ್ಲಿ ಸಹ ಇಲ್ಲ. ಅವನು ಎಲ್ಲಿ ಯಾವಾಗ್ಲೂನು ಕೃಷ್ಣನ ಹತ್ರ ವಿನಯವಾಗೇ ಮಾತಾಡ್ತಾ ಇರುವಂತದ್ದು, ಅಂದ್ರೆ ಪ್ರಶ್ನೆ ಮಾಡುವಂತದ್ದು. ಕೃಷ್ಣ ಒಬ್ಬ ಸಾಮಾನ್ಯ ವ್ಯಕ್ತಿ ಎಂದು ಪರಿಗಣಿಸುವ ಜನರಿಗೆ ಮನವರಿಕೆ ಮಾಡಲು ಮತ್ತು ಕೃಷ್ಣನನ್ನು ವೈಭವೀಕರಿಸಲು. ಸೊ ಇದು ನಿಜವಾದ ಕಾರಣ. ಸೊ ಸಾಮಾನ್ಯ ವ್ಯಕ್ತಿ, ಈಗ ನಮ್ಮ ಹಾಗೆ ಕೃಷ್ಣ ಸಹ ಹೇಳ್ತಾನೆ, ಮೂಢೋ ಯಮ್ನಾಭಿಜಾನಾತಿ ಅಂತ, ಅಂದ್ರೆ ಮೂಢರು ನನ್ನನ್ನ ಅರ್ಥ ಮಾಡ್ಕೊಳಲ್ಲ. ಆಮೇಲೆ ಕೃಷ್ಣ ಹೇಳುವಂತದ್ದು, ಅಭಿಜಾನಂತಿ ಮಾ ಮೂಢ ಮಾನುಷೀಂ ಪ್ರಕೃತ್ ಮಾನುಷೀಂತನುಮಾಶ್ರಿತಂ ಅಂತ ಹೇಳಿ, ಅವಜಾನಂತಿ ಮಾ ಮೂಢ ಮಾನುಷೀತನುಮಾಶ್ರಿತಂ ಪರಂ ಭಾವಮಜಾನಂತಹ ಮಮ ಭೂತ ಮಹೇಶ್ವರಂ. ಅಂದ್ರೆ ಅವಜಾನಂತಿ ಮಾ ಮೂಢರು ನನ್ನ ಅರ್ಥ ಮಾಡ್ಕೊಳ್ಳಲ್ಲ. ನಾನು ಈ ಭೂಮಿಗೆ ಬಂದಾಗ ಅವರು ನನ್ನನ್ನ ಸಾಮಾನ್ಯವಾದ ವ್ಯಕ್ತಿ ಅಂತ ಭಾವಿಸುವಂತದ್ದು ಅಂತ. ಸೊ ಈ ಕಾರಣಕ್ಕೋಸ್ಕರ ಕೃಷ್ಣ ಅಂದ್ರೆ ಸಾಮಾನ್ಯ ಜನರಿಗೆ ಮನವರಿಕೆ ಮಾಡಲು ಅವನು ಅರ್ಜುನ ಈ ವಿಶ್ವರೂಪವನ್ನ ಕೇಳ್ತಾನೆ, ಹಾಗೂ ಕೃಷ್ಣನನ್ನ ವೈಭವೀಕರಿಸಲು. ಅಂದ್ರೆ ಇಬ್ರು ಅವರ ಸಂಬಂಧ ಹೇಗೆ ಅಂತ ಹೇಳಿದ್ರೆ, ಕೃಷ್ಣ ಮತ್ತೆ ಅರ್ಜುನಂದು, ಕೃಷ್ಣ ಅರ್ಜುನನ ವೈಭವೀಕರಿಸೋದು, ಅರ್ಜುನ ಕೃಷ್ಣನ ವೈಭವೀಕರಿಸುವಂತದ್ದು. ಸೊ ಇಲ್ಲಿ ಈಗ ಒಬ್ಬ ಬಂದು ಕಪಟ ಸನ್ಯಾಸಿ ಹೇಳ್ತಾನೆ, ನಾನು ಭಗವಂತ ಅಂತ. ಆಗ ನಾವೇನ್ ಮಾಡ್ಬೇಕು? ನಾವು ಮೊದ್ಲಿಗೆ ಹೇಳ್ಬೇಕು, ನಿನ್ನ ವಿಶ್ವರೂಪವನ್ನ ತೋರಿಸುವಂತ. ಯಾಕಂತ ಹೇಳಿದ್ರೆ ಭಗವಂತ ವಿಶ್ವರೂಪವನ್ನ ತೋರಿಸ್ತಾನೆ. ಅವನು ಇಲ್ಲಿ ಬಂದಾಗ ಈಗ ನಾವು ಇದನ್ನ ಚೈತನ್ಯ ಚರಿತಾಮೃತದಲ್ಲಿ ಆದಿಲೀಲೆಯಲ್ಲಿ ಸಹ ಇದೆ. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಅವರ ಅಂದ್ರೆ ಒಂದು ಸಣ್ಣ ಅಂದ್ರೆ ಅವರ ಭಕ್ತ ಆಗಿರ್ತಾನೆ ಇವನು, ಯಾರು ಅದ್ವೈತಾಚಾರ್ಯ ಬೇರೆ ಯಾರು ಅಲ್ಲ, ವಿಷ್ಣುವ ಇನ್ಕಾರ್ನೇಷನ್ ಅಂತ. ಸೊ ಇದು ಚೈತನ್ಯ ಚರಿತಾಮೃತದಲ್ಲಿ ಬರುವಂತದ್ದು. ಸೊ ಚೈತನ್ಯ ಮಹಾಪ್ರಭುಗಳು ಅವರಿಗೆ ಈ ವಿಶ್ವರೂಪವನ್ನ ತೋರಿಸಿದ್ದಾರೆ. ಹಾಗೂ ಅದಾದ ಮೇಲೆ ಮತ್ತು ಆದಿಲೀಲೆಯಲ್ಲಿ ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದ ಪ್ರಭುಗಳಿಗೆ, ಅಂದ್ರೆ ಇಲ್ಲಿ ತೋರಿಸಿ ಆದ ಮೇಲೆ ಇವರಿಗೆ ನಿತ್ಯಾನಂದ ಪ್ರಭುಗಳು ಅಂತ ಹೇಳಿದ್ರೆ ಬಲರಾಮ್. ಸೊ ಅವರಿಗೆ ಈ ಷಟ್ಭುಜ. ಸೊ ನಾವಿದು ಮಾಯಾಪುರಲ್ಲಿ ಇದು ಒಂದು ಮೂರ್ತಿ ಇದೆ, ಅಂದ್ರೆ ನಾವ್ ಇದನ್ನ ನೋಡಕ್ಕೆ ಸಿಗುತ್ತೆ ನಮಗೆ. ಸೊ ಇದನ್ನ ಅವರು ತೋರಿಸಿದ್ರು. ಸೊ ಇದು ಹೇಗೆ ಅಂತ ಹೇಳಿದ್ರೆ, ಎರಡು ಹಸ್ತ ಏನಿದೆ ಇದು ರಾಮನ ಅವತಾರವನ್ನ ತೋರಿಸುವಂತದ್ದು, ಬಿಲ್ಲು ಬಾಣ ಇರುವಂತದ್ದು. ಸೊ ಇನ್ನೊಂದು ಕೃಷ್ಣ, ಇದರಲ್ಲಿ ಕೊಳಲು ಹಾಗೂ ಕೋಲು ಅಂತ ಹೇಳಿದ್ರೆ ಕೃಷ್ಣನ ಇದು ಒಂದು ಈ ಗೊಲ್ಲರು ಯೂಸ್ ಮಾಡುವಂತದ್ದು. ಹಾಗಾಗಿ ಕೋಲು ಹಾಗೂ ಕೊಳಲು. ಹಾಗೂ ಚೈತನ್ಯ ಮಹಾಪ್ರಭುಗಳಾಗಿ ಬಂದಾಗ ಇದು ದಂಡ ಅಂತ ಹೇಳಿದ್ರೆ ಸನ್ಯಾಸಿಗಳು ಯೂಸ್ ಮಾಡುವಂತದ್ದು. ಹಾಗೂ ಕಮಂಡಲು ಅಂದ್ರೆ ನೀರು ಇರುವಂತದ್ದು, ನೀರಿನ ವಾಟರ್ ಪಾಟ್ ಅಂತ ಹೇಳ್ತೀವಿ. ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋತ ಶ್ರೀ ಭಗವಾನುವಾಚ. ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋತ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತಾನಿ ಚ ಇಹೈಕಸ್ಥಂ ಜಗತ್ಕೃತ್ಸ್ನಂ ಪಶ್ಯೇದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ ದೃಷ್ಟುಮಿಚ್ಛಸಿ ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಸೊ ಕೃಷ್ಣ ಇಲ್ಲಿ ಏನು ಹೇಳುವಂತದ್ದು, ಆಯ್ತು ಪಾರ್ಥ, ನಿನಗೆ ತೋರಿಸ್ತೇನೆ ನನ್ನ ಒಂದು ದಿವ್ಯ ರೂಪ ಏನಿದೆ, ಆದ್ರೆ ಈ ಕಣ್ಣುಗಳಲ್ಲಿ ನೀನು ನೋಡಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಾನು ನಿನಗೆ ದಿವ್ಯ ಕಣ್ಣುಗಳನ್ನ ಕೊಡ್ತೇನೆ ಅಂತ ಹೇಳಿ. ಸೊ ಈ ದಿವ್ಯ ಕಣ್ಣುಗಳನ್ನ ಕೊಟ್ರೆ ಏನಾಗುತ್ತೆ, ಅವನಿಗೆ ಎಲ್ಲವನ್ನು ಅಂದ್ರೆ ಪಾಸ್ಟ್, ಪ್ರೆಸೆಂಟ್ ಅಂಡ್ ಫ್ಯೂಚರ್, ಸೊ ಎಲ್ಲವನ್ನು ನೋಡಕ್ಕೆ ಸಾಧ್ಯ ಆಗುವಂತದ್ದು. ಈಗ ನಾವು ಈ 3D ಮೂವಿಗಳೆಲ್ಲ ಹೋಗಿದ್ರೆ ನೀವು ನೋಡಿರ್ತೀರಾ, ಇದರ ಒಂದು ಸ್ಪೆಕ್ಸ್ ಈ ತರ ಒಂದು ಕೊಡ್ತಾರೆ, 3D ಗ್ಲಾಸ್ ಅಂತ ಹೇಳಿ. ಸೊ ಈಗ ನಾವು ನಾರ್ಮಲ್ ಆಗಿ ಈ 3D ಮೂವಿಯನ್ನ ನಾವು ನಮ್ಮ ಹೀಗೆ ಡೈರೆಕ್ಟ್ ನೋಡಿದ್ರೆ ನಮ್ಗೆ ಅದ್ರದ್ದು ಎಫೆಕ್ಟ್ ಏನು ಗೊತ್ತಾಗಲ್ಲ ಅಲ್ವಾ. ಸೊ ಆ 3D ಗ್ಲಾಸ್ ಹಾಕಿದ ತಕ್ಷಣ ಏನು ನಮ್ಗೆ ಅದೆಲ್ಲ ತುಂಬಾ ರಿಯಲಿಸ್ಟಿಕ್ ಆಗಿ ಕಾಣುತ್ತೆ. ಈಗ 7D ಸಹ ಬಂದಿದೆ. 7D ಅಂತ ಹೇಳಿದ್ರೆ ಅವರು ನಮಗೆ ಅಲ್ಲಿ ಅಂದ್ರೆ ಪರ್ಫ್ಯೂಮ್ಸ್ ಎಲ್ಲ ಹಾಕುವಂಥದ್ದು, ಅಂದ್ರೆ ಅಲ್ಲಿ ಆ ಪರ್ಟಿಕ್ಯುಲರ್ ಫೀಲಿಂಗ್ ಮಾಡುವಂಥದ್ದು ನಾವು ಅಲ್ಲೇ ಇರೋ ಹಾಗೆ, ಅಂದ್ರೆ ಆದಷ್ಟು ರಿಯಾಲಿಟಿಗೆ ಹತ್ರ ಆಗೋ ತರ ಮಾಡುವಂಥದ್ದು ಹಾಗೆಲ್ಲ. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ಇದು ಎಲ್ಲದಕ್ಕಿಂತ ಹೆಚ್ಚು ಇಲ್ಲಿ ಜಸ್ಟ್ ನೋಡುವಂಥದ್ದಲ್ಲ, ಅವನು ಮುಂಚೆ ಏನಾಗಿದೆ, ಈಗ ಏನಾಗ್ತಾ ಇದೆ, ಹಾಗೂ ಭವಿಷ್ಯದಲ್ಲಿ ಏನಾಗುವಂಥದ್ದು ಎಲ್ಲವನ್ನು ಕೃಷ್ಣ ರಿವೀಲ್ ಮಾಡುವಂಥದ್ದು. ಸೊ ಅದೆಲ್ಲವೂ ಸಾಧ್ಯ ಈ ಒಂದು ದಿವ್ಯ ಚಕ್ಷು. ಸೊ ಯಾಕೆ ನಮಗೆ ಸಾಧ್ಯ ಇಲ್ಲ? ನಮ್ಮ ಇಂದ್ರಿಯಗಳು ಅಪರಿಪೂರ್ಣ, ನಾವು ಭ್ರಮೆಗೆ ಒಳಗಾಗ್ತೇವೆ, ಹಾಗೂ ನಾವು ತಪ್ಪುಗಳನ್ನ ಮಾಡ್ತೇವೆ, ನಮ್ಮಲ್ಲಿ ಮೋಸ ಮಾಡುವ ಪ್ರವೃತ್ತಿ ಇದೆ. ಈ 4 ದೋಷಗಳಿರುವ ಕಾರಣ
ನಾವು ಈ ಬದ್ಧಾತ್ಮರು ನಾವು. ಸೊ ನಮಗೆ ಕೃಷ್ಣನ ಆ ಒಂದು ರೂಪವನ್ನ ನೋಡಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈಗ ಭಕ್ತರು ಯಾವಾಗ್ಲೂ ನೋಡ್ತಾರೆ, ಅವರಿಗೆ ಕೃಷ್ಣ ಯಾವಾಗ್ಲೂ ಕಾಣ್ತಾ ಇರ್ತಾನೆ. ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತಾಸ ದೇವರು ದೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರಮ ಚಿಂತ್ಯಂ ರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅವ್ರು ಯಾವಾಗ್ಲೂ ಶ್ಯಾಮ ಸುಂದರ ರೂಪವನ್ನ ನೋಡ್ತಾರೆ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಪೃತನ ಮಗನಾದ ನನ್ನ ಪ್ರೀತಿ ಅರ್ಜುನ, ನನ್ನ ಸಿರಿಗಳನ್ನು ನಾನಾ ವಿಧವಾದ ದಿವ್ಯವರ್ಣಗಳ ನನ್ನ ಕೋಟ್ಯಾಂತರ ರೂಪಗಳನ್ನು ನೋಡು. ಅರ್ಜುನ, ನೀನು ಏನೇನು ನೋಡಲು ಬಯಸುತ್ತಿರುವೆಯೋ ಅದೆಲ್ಲವನ್ನು ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು. ನೀನು ಈಗ ಏನೇನನ್ನು ನೋಡಲು ಬಯಸುತ್ತೀಯೋ ಮತ್ತು ಮುಂದೆ ಏನನ್ನು ನೋಡಲು ಬಯಸುತ್ತೀಯೋ ಇದೆಲ್ಲವನ್ನು ಈ ವಿಶ್ವರೂಪವು ನಿನಗೆ ತೋರಿಸುವುದು. ಚರಾಚರವಾದುದೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇಲ್ಲಿವೆ. ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ. ಆದುದರಿಂದ ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ. ನನ್ನ ಐಶ್ವರ್ಯಗಳನ್ನು ನೋಡು. ಏವ ಮುಕ್ತ್ವಾ ತಥೋ ರಾಜನ್ ಸಂಜಯ ಉವಾಚ. ಇದು ಮಿಸ್ ಆಗಿದೆ, ಇದು ಸಂಜಯ ಉವಾಚ. ಏವ ಮುಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಸಂಜಯ ಹೇಳಿದನು, ರಾಜನೇ, ಮಹಾಯೋಗೇಶ್ವರನು ದೇವೋತ್ತಮ ಪರಮ ಪುರುಷನು ಹೇಗೆ ಹೇಳಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದನು. ಸೊ ಇಲ್ಲಿ ಈಗ ನಮಗೆಲ್ಲ ಗೊತ್ತಿರುವಂತದ್ದು, ಧೃತರಾಷ್ಟ್ರನಿಗೆ ಯುದ್ಧ ಭೂಮಿಯನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅವನು ಕುರುಡ. ಅವನಿಗೆ ಸಂಜಯ ಯಾರು ಅಂತ ಹೇಳಿದ್ರೆ ಧೃತರಾಷ್ಟ್ರನ ಮಂತ್ರಿ ಹಾಗೂ ವ್ಯಾಸದೇವರ ಶಿಷ್ಯ. ವ್ಯಾಸ ಮುನಿಗಳು ಯಾರಿದ್ದಾರೆ ಅವರ ಶಿಷ್ಯ. ಸೊ ವ್ಯಾಸದೇವರು ಅವನಿಗೆ ದಿವ್ಯ ದೃಷ್ಟಿ ಕೊಟ್ಟಿರ್ತಾರೆ, ಅವನಿಗೆ ಏನ್ ಆಗ್ತಾ ಇದೆ ಅಲ್ಲಿ ಅಂತ ಅದನ್ನ ವಿವರ್ಸಕ್ಕೆ. ಸೊ ಹಾಗಾಗಿ ಇವನಿಲ್ಲಿ ಹೇಳುವಂತದ್ದು, ರಾಜ ನೋಡು, ಈಗ ಮಹಾಯೋಗೇಶ್ವರನು, ಯೋಗೇಶ್ವರ ಅಂತ ಹೇಳಿದ್ರೆ ಮಾಸ್ಟರ್ ಆಫ್ ಆಲ್ ಯೋಗಿಕ್ ಪವರ್. ಸೊ ಭಗವಾನ್ ದೇವೋತ್ತಮ ಪರಮ ಪುರುಷನೇ ಈಗ ಅರ್ಜುನನಿಗೆ ವಿಶ್ವರೂಪ. ಅಂದ್ರೆ ಅವ್ನು ಇಂಡೈರೆಕ್ಟ್ ಆಗಿ ಏನ್ ಹೇಳ್ತಾ ಇರುವಂತದ್ದು, ಅವರು ದೇವ್ರು. ಸೊ ಬೇರೆ ಯಾರು ಅಲ್ಲ. ನೀನ್ ತಪ್ಪು ಮಾಡಿದೆ ಧೃತರಾಷ್ಟ್ರ, ನಿನ್ನ ಮಕ್ಕಳು ಈಗ ಸಾಯ್ತಾರೆ, ನಿನ್ನ ಅಂದ್ರೆ ನಿನ್ನ ಸೋಲು ಖಚಿತ ಅಂತ ಇಂಡೈರೆಕ್ಟ್ ಆಗಿ ಇದ್ರಲ್ಲಿ ಅವನು ದೇವರು ಅಂತ ಅವನು ಘೋಷಿಸಿದ ಮೇಲೆ ಅದ್ರ ಅರ್ಥ ಏನು, ದೇವರನ್ನ ಯಾರು ಗೆಲ್ಲಕ್ಕೆ ಸಾಧ್ಯ, ನಿನ್ನ ಮಕ್ಕಳು ಇದಲ್ಲಿ ಸೋಲೋದು ಖಂಡಿತ ಅಂತ ಹೇಳ್ತಾ ಇರುವಂತದ್ದು. ಅನೇಕ ವಕ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ ದಿವ್ಯ ಮಾಲ್ಯಾಂಬರಧರಂ ದಿವ್ಯ ಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವ ಅನಂತಂ ವಿಶ್ವತೋಮುಖಂ ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪತುತ್ತಿತಾ ಯದಿ ಭಾಸದೃಶಿ ಸಾ ಸ್ಯಾದ್ ಭಾಸಸ್ತಸ್ಯ ಮಹಾತ್ಮನಃ. ಅರ್ಜುನನು ಆ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನು, ಅಸಂಖ್ಯಾತವಾದ ಕಣ್ಣುಗಳನ್ನು, ಅಸಂಖ್ಯಾತವಾದ ಅದ್ಭುತ ದರ್ಶಗಳನ್ನು ಕಂಡನು. ಆತನು ದಿವ್ಯ ಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿದ್ದನು. ಹಲವು ದಿವ್ಯ ಗಂಧ ಲೇಪನಗಳನ್ನು ಲೇಪಿಸಿಕೊಂಡಿದ್ದನು. ಎಲ್ಲವೂ ಆಶ್ಚರ್ಯಮಯವಾಗಿತ್ತು, ಉಜ್ವಲವಾಗಿತ್ತು, ಅನಂತವಾಗಿತ್ತು, ವಿಶ್ವತೋಮುಖವಾಗಿತ್ತು. ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದರೆ ಅವರ ಪ್ರಭೆಯು ಆ ವಿಶ್ವರೂಪದಲ್ಲಿ ಪರಮ ಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು. ನೋಡಿ ಹೇಗೆ ಅಂತ ಹೇಳಿದ್ರೆ ಭಯಂಕರ, ಅಂದ್ರೆ ಅದ್ಭುತವಾಗಿತ್ತು, ಅಂದ್ರೆ ಆಶ್ಚರ್ಯಕರವಾಗಿತ್ತು, ಉಜ್ವಲವಾಗಿತ್ತು. ಸೊ ಹೇಗೆ ಉಜ್ವಲವಾಗಿತ್ತು ಅಂತ ಹೇಳಿದ್ರೆ, ನಮಗೆ ಮಧ್ಯಾಹ್ನ ಒಂದು 12 ಗಂಟೆಯಲ್ಲಿ ಎಷ್ಟು ಬಿಸಿಲು ಜೋರಿರುತ್ತೆ, ಆ ಟೈಮಲ್ಲಿ ಬಿಸಿಲನ್ನ ನಮಗೆ ಕಣ್ಣಿನಿಂದ ನೋಡಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಮಗೆ ಕಣ್ಣು ಬಿಡ್ಲಿಕ್ಕೂ ಸಾಧ್ಯ ಇಲ್ಲ, ಕಣ್ಣು ಮುಚ್ಚಬೇಕಾಗುತ್ತೆ, ಅಷ್ಟು ಪವರ್ಫುಲ್ ಒಂದು ಸೂರ್ಯ. ಸೊ ಆಕಾಶದಲ್ಲಿ ಸಾವಿರಾರು ಸೂರ್ಯ ಒಟ್ಟಿಗೆ ಉದಯಿಸಿದ್ರೆ ಏನಾಗ್ಬೋದು. ಸೊ ಆ ರೀತಿ ಇತ್ತಂತೆ ಅವನಿಗೆ. ಅಂದ್ರೆ ಹೇಗಾಗಿರ್ಬೋದು ಅರ್ಜುನನ ಪರಿಸ್ಥಿತಿ ನಾವು ಅರ್ಥ ಮಾಡ್ಕೊಳ್ಬೋದು ಇಲ್ಲಿ. ಅರ್ಜುನನಿಗೆ ಅವನ ಗೆಳೆಯನಿಗೆ ಈ ತರ ಅಂದ್ರೆ ಇಷ್ಟು ಮಟ್ಟಿಗೆ ಕೃಷ್ಣನ ಒಂದು ರೂಪ ಇದೆ ಅನ್ನೋ ಒಂದು ಇಮ್ಯಾಜಿನೇಷನ್ ಸಹ ಇರ್ಲಿಲ್ಲ. ಸೊ ಅವನು ಇದನ್ನ ನೋಡಿ ದಿಗ್ಭ್ರಮೆ ಆಗತ್ತೆ ಅವನಿಗೆ. ಸೊ ಅವನು ಅಂದ್ರೆ ಹೇಗೆ ಅಂದ್ರೆ ಕೃಷ್ಣ ಜಸ್ಟ್ ಹೇಗೆ ಅಂದ್ರೆ ಗಂಧದ ಪರಿಮಳ ಬರ್ತಾ ಇತ್ತು ಕೃಷ್ಣನ ಒಂದು ಬಾಡಿಯಿಂದ. ಯಾಕಂತ ಹೇಳಿದ್ರೆ ಕೃಷ್ಣಂದು ಟ್ರಾನ್ಸಿಡೆಂಟಲ್ ಬಾಡಿ. ನಮಗೆಲ್ಲ ಏನಾಗ್ಬೋದು ಅಂದ್ರೆ ಫುಲ್ ನಮ್ಮ ಬಾಡಿಯಿಂದ ಸ್ವೆಟ್ ಬರುವಂತದ್ದು, ಬೆವರುವಂತದ್ದು, ಸ್ಮೆಲ್ ಬರುವಂತದ್ದು. ಆದ್ರೆ ಕೃಷ್ಣನ ಬಾಡಿಯಿಂದ ಆತರ ಒಂದು ಗಂಧದ ಲೇಪನ ಬರ್ತಾ ಇತ್ತು. ಹಾಗೂ ಅವನು ಫುಲ್ ಡೆಕೋರೇಟಿವ್ ಫಾರ್ಮ್ ಅಲ್ಲಿ. ಈಗ ಯುದ್ಧ ಭೂಮಿಯಲ್ಲೂ ಅಷ್ಟೇ ಕೃಷ್ಣ ಕೊಳಲು ಅಂದ್ರೆ ಕೃಷ್ಣನ ಹತ್ರ ನವಿಲಿಗರಿ ಹಾಕಿ ಕಿರೀಟ, ಅಂದ್ರೆ ಚಂದ ಕೃಷ್ಣ. ಸೊ ಆ ಒಂದು ರೀತಿಯಲ್ಲಿ ಕೃಷ್ಣ ಇರುವಂತದ್ದು, ಕೃಷ್ಣ ತುಂಬಾ ಸುಂದರವಾಗಿ ಕಾಣುವಂತದ್ದು. ಸೊ ಇಲ್ಲಿ ಸಹ ಹಾಗೆ ಕೃಷ್ಣ ಅಲಂಕೃತವಾಗಿ
ಇದ್ದ, ಕಾಣ್ತಿದ್ದ, ಕಿರೀಟ ಎಲ್ಲ ಧರಿಸಿದ್ದ ಅಂತ ಹೇಳಿ. ಅಸಂಖ್ಯಾತ ಬಾಯಿಗಳಿತ್ತು, ಅಂದ್ರೆ ಎಷ್ಟು ರೂಪಗಳು ಕೃಷ್ಣನಿಗೆ, ಎಲ್ಲಾ ರೂಪಗಳನ್ನ ನೋಡ್ತಾ ಇದ್ದಾನೆ ಇಲ್ಲಿ. ತತ್ರೈಕಸ್ತಂ ಜಗತ್ಕೃತ್ಸ್ನಂ ಪ್ರವಿವಕ್ತಮನೇಕದಾ ಅಪಶ್ಯ ದೇವದೇವಸ್ಯ ಶರೀರೇ ಪಾಂಡವಸ್ತದಾ. ಪ್ರಭುವಿನ ವಿಶ್ವರೂಪದಲ್ಲಿ ಸಹಸ್ರ ಭಾಗಗಳಿದ್ದರೂ ವಿಶ್ವದ ಅಮಿತ ವಿಸ್ತರಣಗಳು ಒಂದೇ ಸ್ಥಳದಲ್ಲಿ ಇರುವುದನ್ನು ಅರ್ಜುನನು ನೋಡಿದನು. ಸೊ ಅಷ್ಟು ಸಾವಿರಾರು ಭಾಗಗಳಿದ್ರು ಸಹ ಒಂದೇ ಕಡೆ ನೋಡಕ್ಕೆ ಸಾಧ್ಯ ಆಯ್ತು. ಇದು ಹೇಗೆ ಸಾಧ್ಯ ಆಯ್ತು? ಕೃಷ್ಣ ಅವಕಾಶ ಮಾಡಿಕೊಟ್ಟಿರುವಂತದ್ದು, ಒಂದೇ ಸ್ಥಳದಲ್ಲಿ ಅವನು ನೋಡುವಂಥದ್ದು. ತತಃ ಸವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯ ಪ್ರಣಮ್ಯ ಶಿರಸಾ ದೇವಂ ಕೃತಂಜಲಿರಭಾಷತ. ಅನಂತರ ದಿಗ್ಭ್ರಮೆಯಿಂದ, ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆಬಾಗಿ ಪ್ರಮಾಣ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮಪ್ರಭುವಿಗೆ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದನು. ಸೊ ಇಲ್ಲಿ ಅವನು ಹೆದರಿ ಹೋದ. ಅಂದ್ರೆ ನೋಡ್ಬೋದು ನಾವ್ ಇದರಲ್ಲಿ ಹೇಗೆ ಎಕ್ಸ್ಪ್ರೆಷನ್ ಇದೆ ಅರ್ಜುನಂದು ಅಂತ ಹೇಳಿ. ಆ ಒಂದು ರೂಪವನ್ನ ನೋಡುವಾಗ ತುಂಬಾ ಹೆದರಿ ಹೋದ. ಈಗ ಅವನು ಪ್ರಾರ್ಥನೆ ಮಾಡಕ್ಕೆ ಸ್ಟಾರ್ಟ್ ಆದ. ಅಂದ್ರೆ ಈಗ ನಾವು ಭಯ ಆದಾಗ ಏನ್ ಮಾಡ್ತೀವಿ? ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತೀವಲ್ವಾ? ಅಂದ್ರೆ ತುಂಬಾ ಹೆದರಿಕೆ ಆದಾಗ ನಮಗೆ ಎಂತವ್ರು ಸಹ ನಮಗೆ ಯಾವುದೋ ಒಂದೀಗ ಇಂಪಾರ್ಟೆಂಟ್ ಏನೋ ಒಂದಿದೆ ಕಂಪನಿಯಲ್ಲಿ ಒಂದು ಅಂದ್ರೆ ಈಗ ಹೈ ಆರ್ಡರ್ ಅಲ್ಲಿ ಇರೋರ್ಬೋದು, ಯಾವ್ದೋ ಒಂದು MD ಹತ್ರ ಹೋಗಿ ಡಿಸ್ಕಷನ್ ಇದೆ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಬಗ್ಗೆ ಏನೋ ಒಂದು, ಅವಾಗ ಎಲ್ಲರಿಗೂ ಏನಾಗುತ್ತೆ, ನಾವು ದೇವ್ರನ್ನ ನೆನ್ಸ್ಕೊತೀವಪ್ಪ, ಇವತ್ತು ನಮ್ದು ದಿನ ಸರಿ ಇರ್ಲಿ, ಅಥವಾ ಯಾವುದೇ ಒಂದು ಇರ್ಬೋದು, ಅಥವಾ ನಮ್ಮ ಮಕ್ಕಳ ಒಂದು ಎಜುಕೇಶನ್ ಬಗ್ಗೆ ಇರ್ಬೋದು, ಅಥವಾ ಅವರ ಒಂದು ಆರೋಗ್ಯ ಸರಿ ಇಲ್ಲದೆ ನಾವು ಅಂದ್ರೆ ಹೆದರಿಕೆ ಆದಾಗ ನಾವು ಹೆಚ್ಚಾಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡುವಂಥದ್ದು. ಈಗ ಅರ್ಜುನ ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡ್ದ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾನ್ ತಥಾ ಭೂತ ವಿಶೇಷ ಸಂಗಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾಂಗನುರಗಾಂಶ್ಚ ದಿವ್ಯಾನ್ ಅನೇಕ ಬಾಹು ದರವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವನೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋ ರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾತ್ ದೀಪ್ತಾನುಲರ್ಕಾದ್ಯುತಿಮ ಪ್ರಮೇಯಂ. ಅರ್ಜುನನು ಹೀಗೆ ಹೇಳಿದನು. ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ, ಎಲ್ಲಾ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು, ಶಿವ ಮತ್ತು ಎಲ್ಲಾ ಋಷಿಗಳು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇನೆ. ವಿಶ್ವೇಶ್ವರನೇ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾದ ವಿಸ್ತಾರಗೊಂಡ ಅನೇಕ ತೋಳುಗಳನ್ನು, ಉದರಗಳನ್ನು, ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ. ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಮತ್ತು ಅಂತ್ಯವನ್ನಾಗಲಿ ಕಾಣಲಾರೆನು. ನಿನ್ನ ರೂಪವನ್ನು ನೋಡುವುದು ಕಷ್ಟ, ಏಕೆಂದರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಗಿಂತ ಅಥವಾ ಅಳತೆಗೆ ಸಿಕ್ಕದ ಸೂರ್ಯ ಪ್ರಭೆಯಂತೆ ಸುತ್ತಲೂ ಹರಡಿದೆ. ಆದರೂ ನಾನು ಈ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ, ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಕಾಣುತ್ತಿದ್ದೇನೆ. ಸೊ ಎಲ್ಲಾ ದೇವತೆಗಳನ್ನು, ಬ್ರಹ್ಮನನ್ನು ಕಾಣ್ತಾ ಇದ್ದಾನೆ. ಸೊ ಬ್ರಹ್ಮ, ಶಿವ, ಸರ್ಪಗಳು ಎಲ್ಲವನ್ನು, ದೇವತೆಗಳನ್ನು ನಾನು ಇಲ್ಲಿ ಕಾಣ್ತಾ ಇದ್ದೇನೆ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯ ಶಾಶ್ವತ ಧರ್ಮಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ ಅನಾದಿಮಧ್ಯಾಂತಂ ಅನಂತ ವೀರ್ಯಂ ಅನಂತ ಬಾಹುಂ ಶಿಶಿ ಸೂರ್ಯನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶವಕ್ತ್ರಂ ಸ್ವತ್ತೇಜಸಾ ವಿಶ್ವಮಿದಂ ತ್ವಪಂತಂ ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯತಿತಂ ಮಹಾತ್ಮನ್ ಅಮೀಹಿ ತ್ವಾಂ ಸುರಸಂಗಾ ವಿಶಂತಿ ಕೇಚಿದ್ ಭೀತಾ ಪ್ರಾಂಜಲಯೋ ಗೃಣಂತಿ ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧಸಂಗಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ನೀನು ಪರಮನಾದ ಆದಿ ಲಕ್ಷವು, ನೀನು ಎಲ್ಲ ವಿಶ್ವದ ಕಟ್ಟಕಡೆಯ ವಿಶ್ರಾಂತಿ ತ್ರಾಣ. ಸೊ ಬ್ರಹ್ಮನ ಸೃಷ್ಟಿ ಹಾಗೂ ಪ್ರಳಯ ಆಗುವಾಗ ಎಲ್ಲರೂ ಕೃಷ್ಣನ ಒಂದು ಗರ್ಭದಲ್ಲಿ ಹೋಗುವಂಥದ್ದು, ಮಹಾವಿಷ್ಣುವಿನ. ಹಾಗಾಗಿ ಇಲ್ಲಿ ಹೇಳುವಂಥದ್ದು ನೀನು ವಿಶ್ವದ ಕಡೆಯ ವಿಶ್ರಾಂತಿ ತಾಣ, ನಿನಗೆ ಕ್ಷಯವೇ ಇಲ್ಲ ಮತ್ತು ನೀನು ಅತ್ಯಂತ ಪ್ರಾಚೀನನು.
ಆದಿಪುರುಷ, ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ನೀನು ಸನಾತನ ಧರ್ಮದ ಪಾಲಕನು. ಸೊ ದೇವೋತ್ತಮ ಪರಮ ಪುರುಷನು, ಇದು ನನ್ನ ಅಭಿಪ್ರಾಯ. ನಿನಗೆ ಆದಿ ಮಧ್ಯ ಮತ್ತು ಅಂತ್ಯಗಳಿಲ್ಲ, ನಿನ್ನ ಮಹಿಮೆಗೆ ಮಿತಿ ಇಲ್ಲ, ನಿನಗೆ ಅಸಂಖ್ಯಾತ ಬಾಹುಗಳಿವೆ. ಅಂದ್ರೆ ಸೂರ್ಯ ಚಂದ್ರರು ನಿನ್ನ ಕಣ್ಣುಗಳು, ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಂದ ಬರುತ್ತಿದ್ದರೂ ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣುತ್ತಿದ್ದೇನೆ. ನೀನು ಒಬ್ಬನೇ ಆದರೂ ನೀನು ಆಕಾಶವನ್ನು, ಎಲ್ಲ ಲೋಕಗಳನ್ನು, ಅವುಗಳ ನಡುವಿನ ಎಲ್ಲಾ ಸ್ಥಳವನ್ನು ವ್ಯಾಪಿಸಿದ್ದೀಯೇ. ಮಹಾತ್ಮನೇ, ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು 3 ಲೋಕಗಳು ಭಯಗೊಂಡಿವೆ. ದೇವತೆಗಳ ಸಮೂಹಗಳೆಲ್ಲ ನಿನ್ನ ಮುಂದೆ ಶರಣಾಗತವಾಗಿ ನಿನ್ನನ್ನೇ ಪ್ರವೇಶಿಸುತ್ತಿರುವವು. ಅವರಲ್ಲಿ ಕೆಲವರು ಭಯಭೀತರಾಗಿ ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡುತ್ತಿದ್ದಾರೆ. ಮಹರ್ಷಿಗಳ ಮತ್ತು ಪರಿಪೂರ್ಣ ಸಿದ್ಧರು ಸಮೂಹಗಳು ಸ್ವಸ್ತಿ ಸ್ವಸ್ತಿ ಎಂದು ಹೇಳುತ್ತಾ ವೇದದ ಸ್ತುತಿಗಳನ್ನು ಹಾಡುತ್ತಾ ನಿನಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಅಂದ್ರೆ ಎಲ್ಲವನ್ನ ನೋಡ್ತಾ ಇದ್ದಾನೆ ಇಲ್ಲಿ. ಅಂದ್ರೆ ಎಷ್ಟು ಅದ್ಭುತವಾಗಿದೆ ನೋಡಿ ಈ ವಿಶ್ವರೂಪ. ಅವನು ಎಲ್ಲವನ್ನ ಕಾಣ್ತಾ ಇದೆ. ಅಂದ್ರೆ ಅಂದ್ರೆ ಅವನಿಗೆ ದೇವತೆಗಳು ಸಹ 3 ಲೋಕಗಳೇ ಭಯಗೊಂಡಿದೆ ನಿನ್ನ ಈ ರೂಪವನ್ನ ನೋಡಿ. ಅಂದ್ರೆ ಈಗ ನರಸಿಂಹ ಅವತಾರ ತಗೊಂಡಾಗ ಸಹ ಕೃಷ್ಣ ಎಲ್ಲಾ ದೇವತೆಗಳು ಭಯಗೊಂಡಿದ್ರು. ಆಗ ಪ್ರಹ್ಲಾದ್ ಮಹಾರಾಜಿಗೆ ಮಾತ್ರ ಸಾಧ್ಯ ಆಯ್ತು ಅವನ ಹತ್ರ. ಅಂದ್ರೆ ಭಕ್ತನಾದವನಿಗೆ ಭಯ ಇಲ್ಲ, ಅವನು ದೇವರನ್ನ ಹೆದ್ರಲ್ಲ. ಅಂದ್ರೆ ಅವನು ನೋಡುವ ಒಂದು ದೃಷ್ಟಿಯೇ ಬೇರೆ ದೇವರನ್ನ. ಸೊ ಅವನು ಏನ್ ಮಾಡ್ತಾನೆ, ಇಲ್ಲಿ ಈಗ 3 ಲೋಕಗಳು ಭಯಗೊಂಡಿದೆ. ಈಗ ಮಹರ್ಷಿಗಳು ಮತ್ತೆ ದೇವತೆಗಳೆಲ್ಲ ಸ್ವಸ್ತಿ ಸ್ವಸ್ತಿ ಅಂದ್ರೆ ಅವ್ರನ್ನ ಕೂಲ್ ಮಾಡುವಂತದ್ದು ಕೃಷ್ಣನ. ಅಂದ್ರೆ ಏನಾಯ್ತಪ್ಪ, ಈಗ ವಿಶ್ವರೂಪ ತೋರಿಸ್ತಾ ಇದ್ದಾನೆ, ಏನ್ ಮಾಡ್ಬೋದು ನೆಕ್ಸ್ಟ್, ಅಂದ್ರೆ ಏನಾಗ್ಬೋದು ಏನೋ ಅಂತ ಹೇಳಿ ಅವರು ಹೆದರಿಕೆ. ಹಾಗಾಗಿ ಅವರು ಎಲ್ಲಾ ದೇವತೆಗಳು ಸಹ ಸಮೂಹಗಳೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಕಾಣ್ತಾ ಇರುವಂತದ್ದು. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೂರುಪಾದಂ ಬಹೂದರಂ ಬಹುದಂ ಶ್ರಾಕರಾಲಂ ದೃಷ್ಟ್ವಾಂ ಲೋಕಃ ಪ್ರವ್ಯಥಿತಸ್ತತಾಹಂ. ಎಲೈ ಮಹಾಬಾಹುವೆ, ಹಲವು ಮುಖಗಳು, ಕಣ್ಣುಗಳು, ಬಾಹುಗಳು, ತೊಡೆಗಳನ್ನು, ಪಾದಗಳನ್ನು, ಉದರಗಳನ್ನು ಮತ್ತು ಕೋರೆ ದಾಡೆಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳನ್ನು ಒಳಗೊಂಡಂತೆ ಅವರ ಲೋಕಗಳು ಭಯಗೊಂಡುವೆ, ಅವರಂತೆ ನಾನು ಭಯಗೊಂಡಿದ್ದೇನೆ. ಸೊ ಮತ್ತೆ ಮತ್ತೆ ಅದನ್ನ ಹೇಳುವಂತದ್ದು. ಅಂದ್ರೆ ಈಗ ನಾವು ತುಂಬಾ ಎಕ್ಸೈಟ್ ಆಗಿ ಭಯ ಆಗಿ ಅಂದ್ರೆ ಮಾಡುವಾಗ ಏನಂತ ಹೇಳಿದ್ರೆ ಮತ್ತೆ ಮತ್ತೆ ಅದನ್ನ ನಮಗೆ ಬರುತ್ತೆ ಆ ವಿಷಯವನ್ನ ಹೇಳೋಣ, ಎಕ್ಸ್ಪ್ರೆಸ್ ಮಾಡೋಣ ಅಂತ. ಸೊ ನಾವು ನೋಡ್ತಾ ಬಂದಿದೀವಿ ಅರ್ಜುನ ಯಾವಾಗ್ಲೂ ತುಂಬಾ ಎಕ್ಸ್ಪ್ರೆಸ್ ಮಾಡುವಂತದ್ದು ಏನೇ ಆದ್ರೂನು. ಅಂದ್ರೆ ಅವನು ಓಪನ್ ಆಗಿ ಹೇಳುವಂತದ್ದು ಕೃಷ್ಣನಿಗೆ ಅವನ ಒಂದು ಅನಿಸಿಕೆಗಳನ್ನ, ಅವನ ಫೀಲಿಂಗ್ಸ್ ನ. ಸೊ ಆಧ್ಯಾತ್ಮಿಕ ಲೋಕದಲ್ಲಿ ಫೀಲಿಂಗ್ಸ್ ನ ನಾವು ಓಪನ್ ಆಗಿ ಹೇಳುವಂತದ್ದು. ಆದ್ರೆ ಈಗ ನಾವು ಅದು ತಪ್ಪು ತಿಳಿವಳಿಕೆ ಇಲ್ಲ. ಅಂದ್ರೆ ಜಾಸ್ತಿ ನಾವು ಏನಂತಾರೆ ಓಪನ್ನೆಸ್ ಇಲ್ದೆ ನಾನು ಸೀರಿಯಸ್ ಆಗ್ತೀನಿ ಅಥವಾ ಜಡತ್ವ, ಆಧ್ಯಾತ್ಮಿಕ ಅಂದ್ರೆ ಜಡತ್ವ, ಅದಲ್ಲ, ಅದು ತಪ್ಪು. ಆಕ್ಚುಲಿ ತುಂಬಾ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡುವಂತದ್ದು. ಓಪನ್ ಆಗಿ ಎಕ್ಸ್ಪ್ರೆಸ್ ಅಂತ ಹೇಳಿದ್ರೆ ದೇವರ ಹತ್ರ ನಾವು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡುವಂತದ್ದು, ಹಾಗೂ ಗುರುಗಳ ಹತ್ರನು ನಾವು ಓಪನ್ ಆಗಿದ್ದು ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೆನ ಸೇವೆಯ ಅಂತ ಹೇಳ್ತೀವಿ. ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ಹೇಗೆ ನಾವೊಬ್ರು ಈ ಡಾಕ್ಟರ್ ಲಾಯರ್ ಹತ್ರ ಹೇಗೆ ಸುಳ್ಳು ಹೇಳ್ಬಾರ್ದು ಅಂತಾರೋ, ಹಾಗೆ ಗುರುಗಳ ಹತ್ರನು ನಾವು ಓಪನ್ ಆಗಿರ್ಬೇಕು, ಹಾಗೂ ಅದನ್ನ ಅವರು ಆಗ ನಮಗೆ ಜ್ಞಾನವನ್ನ ಕೊಡ್ತಾರೆ ಅಂತ ಹೇಳುವ ಹಾಗೆ ಇಲ್ಲಿ ಅವನು ತುಂಬಾ ಓಪನ್ ಆಗಿ ಎಲ್ಲ ಹೇಳುವಂತದ್ದು. ಅರ್ಜುನ ಎಲ್ಲಾ ದೇವತೆಗಳೊಳಗೊಂಡಂತೆ ನಾನು ಸಹ, ಅವನು ಲಾಸ್ಟ್ ಅಲ್ಲಿ ಹೇಳುವಂತದ್ದು, ನಾನು ಸಹ ಭಯಗೊಂಡಿದ್ದೇನೆ. ನಭಸ್ಪೃಶಂ ದೀಪ್ತಮನೇಕ ವರ್ಣಂ ವ್ಯಾಪ್ತಾನನನ್ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾನಂತರಾತ್ಮ ಧೃತಿನ್ನ ವಿಂದಾಮಿ ಶಮಂಚ ವಿಷ್ಣೋ. ಸರ್ವಾಂತರ್ಯಾಮಿಯಾದ ವಿಷ್ಣುವೆ, ಆಕಾಶವನ್ನು ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು, ತೆರೆದಿರುವ ನಿನ್ನ ಬಾಯಿಗಳು, ನಿನ್ನ ವಿಶಾಲವಾದ ಹೊಳೆಯುತ್ತಿರುವ ಕಣ್ಣುಗಳು, ಇವೆಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ನನ್ನ ಕೃತಿಯನ್ನಾಗಲಿ ಸಮಚಿತ್ತವನ್ನಾಗಲಿ ಉಲ್ಲೇಖಿಸಿಕೊಳ್ಳಲಾರೆ. ಸೊ ನನಗೆ ಅಂದ್ರೆ ಅವನಿಗೆ ಆಗ್ತಾ ಇಲ್ಲ ಈ ಒಂದು ವಿಶ್ವರೂಪವನ್ನ ನೋಡ್ಲಿಕ್ಕೆ ಅಂತ ಹೇಳಿದ್ರೆ ಅವನು ತಿಳ್ಕೊಂಡಿರುವಂತ ಕೃಷ್ಣ ಅಲ್ಲ ಇದು ಯಾರೋ ಬೇರೆ. ಅಂದ್ರೆ ಅವನಿಗೆ ಹೆದರಿಕೆ ಆಗ್ತಾ ಇದೆ ಈಗ ಇದನ್ನೆಲ್ಲ ನೋಡಿ, ಈ ವಿಶ್ವರೂಪವನ್ನ ನೋಡಿ ಹೆದರಿಕೆ ಆಗುವಂತದ್ದು. ಅವನಿಗೆ ಮಾನಸಿಕ ಸಂತೋಲನ ಕಳ್ಕೊಳ್ತಾ ಇದ್ದಾನೆ ಇಲ್ಲಿ ಅರ್ಜುನ. ಅಮೀಹಿತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವ ನಿಪಾಲ ಸಂಗೈಃ ಭೀಷ್ಮೋ ದ್ರೋಣೋ ಸೂತಪುತ್ರಸ್ತಥಾತ್ಸೌ ಸಹಾಸ್ಮದೀಯರಪಿ ಯೋಧ ಮುಖ್ಯೈಃ ವಕ್ತ್ರಾಣಿ ತೇ ತ್ವರಮಾಣ ವಿಶಂತಿ ದಂಶ್ರಾಕರಾಲಾನಿ ಭಯಾನಿಕಾನಿ ಕೇಚಿದ್ಭೀತಾ ವಿಲಗ್ನಾ
ರೇಷು ಸಂದೃಶ್ಯಂತೆ ಚೂರ್ಣಿತೈ ವೃತ್ತಮಾಂಗೈ. ಧೃತರಾಷ್ಟ್ರನ ಎಲ್ಲಾ ಪುತ್ರರು, ಅವರ ಸ್ನೇಹಿತರಾದ ರಾಜರುಗಳು ಭೀಷ್ಮ, ದ್ರೋಣ ಮತ್ತು ಕರ್ಣರು, ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಲುಕಿಕೊಂಡು ಪುಡಿ ಪುಡಿಯಾಗಿ ಕೆಲವರ ತಲೆಗಳನ್ನು ಕಾಣುತ್ತಿದ್ದೇನೆ. ಅಂದ್ರೆ ಹೇಗೆ ಹೋಗ್ತಾ ಇದ್ದಾರೆ ನೋಡಿ, ಇಲ್ಲಿ ನೋಡ್ಬೋದು ನಾವು. ಇಲ್ಲಿ ಕೆಲವರೆಲ್ಲ ದೇವರು ಹೋಗುವಂಥದ್ದು, ಹೀಗೆ ಇಲ್ಲಿ ಎಲ್ಲ ನೋಡಿ, ಅಂದ್ರೆ ಸೀದಾ ಬಾಯಿಯೊಳಗೆ ಹೋಗ್ತಾ ಇರುವಂತದ್ದು. ಅಂದ್ರೆ ಅವನು ಎಲ್ಲ ಕಾಣ್ತಾ ಇದ್ದಾನೆ ಇಲ್ಲಿಂದ. ಎಲ್ಲ ಭೀಷ್ಮ, ದ್ರೋಣ ಸಹ, ಕರ್ಣ, ಎಲ್ಲರೂ ಮುಖ್ಯ ಯೋಧರು ಎಲ್ಲರೂ ನಿನ್ನ ಬಾಯಿಯೊಳಗೆ, ಅವರ ಕಡೆ ಯೋಧರು ಸಹ, ಎಲ್ಲಾ ಯೋಧರನ್ನು ನಾನು ನೋಡ್ತಾ ಇದ್ದೇನೆ. ನಿನ್ನ ಹಲ್ಲುಗಳಲ್ಲಿ ಸಿಲುಕಿ ಎಲ್ಲ ಪುಡಿ ಪುಡಿಯಾಗಿ ಸಾಯ್ತಾ ಇದ್ದಾರೆ. ಕೆಲವರ ತಲೆಗಳನ್ನು ಕಾಣ್ತಾ ಇದ್ದೇನೆ ಅಂತ ಅರ್ಜುನ ಎಲ್ಲ ಕಾರಣದನ್ನೆಲ್ಲ ಅವನು ವಿವರಿಸುವಂತದ್ದು. ಯಥಾ ನದೀನಾಂ ಬಹವೋಂಭೋ ವೇಗಾಃ ಸಮುದ್ರವೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾ ವಿಶಂತಿ ವಕ್ತ್ರಾಣ್ಯಭಿ ವಿಜ್ವಲಂತಿ. ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಕ್ಕೆ ಹರಿಯುವಂತೆ ಈ ಎಲ್ಲಾ ಮಹಾಯೋಧರು ಪ್ರಜ್ವಲಿಸುತ್ತಾ ನಿನ್ನ ಬಾಯಿಗಳನ್ನು ಪ್ರವೇಶಿಸುತ್ತಿರುವರು. ನೋಡಿ, ಬಾಯಿಗಳನ್ನು, ಒಂದು ಬಾಯಿ ಅಲ್ಲ, ಅಷ್ಟು ಬಾಯಿಗಳಿವೆ. ಸೊ ಎಲ್ಲರೂ ನದಿ ಹೇಗೆ ಅಲೆಗಳು ಹೇಗೆ ಬರುವಂತದ್ದು, ಅಸಂಖ್ಯಾತ ಅಲೆಗಳಿರುತ್ತೆ ನದಿಯಲ್ಲಿ ಅಲ್ವಾ. ಸೊ ಅದೇ ರೀತಿ ನಿನ್ನ ಈ ಬಾಯಿಯಲ್ಲಿ ಹೇಗೆ ಎಷ್ಟು ಅಸಂಖ್ಯಾತ ಎಲ್ಲಾರು ಯೋಧರುಗಳು ಒಂದೇ ಸಮನೆ ಹೋಗುವಂತದ್ದು, ಪ್ರವೇಶ ಮಾಡ್ತಾ ಇರುವಂತದ್ದು. ಶ್ರೀ ಭಗವಾನುವಾಚ ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತಃ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಏವ ಸ್ಥಿತಾ ಪ್ರತ್ಯನೀಕೇಷು ಯೋಧಾಃ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ನಾನು ಕಾಲನು, ಎಲ್ಲಾ ಲೋಕಗಳ ಮಹಾನ್ ಕ್ಷಯಕಾರಿಯು, ಎಲ್ಲಾ ಜನರನ್ನು ನಾಶ ಮಾಡಲು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮನ್ನು, ಪಾಂಡವರನ್ನು ಬಿಟ್ಟು ಎರಡೂ ಪಕ್ಷಗಳ ಎಲ್ಲಾ ಯೋಧರು ಕೊಲ್ಲಲ್ಪಡುವರು. ಸೊ ಇಲ್ಲಿ ಅರ್ಜುನ ಕೇಳುವಂಥದ್ದು, ನೀನು ಯಾರು ಅಂತ ಹೇಳಿದ್ರೆ ಅವನಿಗೆ ಇವನು ಯಾರಿದು, ಈ ತರ ಒಂದು ಭೀಕರವಾಗಿ ಅಂದ್ರೆ ಎಲ್ಲ ನೋಡ್ತಾ ಇದ್ದಾನ ಅವನು, ಏನಾಗ್ತಾ ಇದೆ, ಹಾಗಾದ್ರೆ ನೀನು ಯಾರು ಅಂತ ಹೇಳಿ ಅವನು ಪ್ರಶ್ನೆ ಮಾಡುವಂಥದ್ದು ಕೃಷ್ಣ. ಸೊ ಅವನು ಹೇಳುವಂಥದ್ದು, ನಾನು ಕಾಲ. ಸೊ ನಾವು ಹೇಳ್ತೀವಲ್ಲ, ಕಾಲದ ಇದಕ್ಕೆ ಯಾರುನು ನಿಲ್ಲಕ್ಕಾಗಲ್ಲ, ಅಂದ್ರೆ ಕಾಲದ ಮುಂದೆ ಯಾರು ನಿಲ್ಲಕ್ಕಾಗಲ್ಲ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಈಗ ಮತ್ತೆ ಹೇಳ್ತೀವಿ ನಾವು, ಯಾರಾದ್ರೂ ಕೆಟ್ಟದ್ ಮಾಡಿದಾಗ್ಲೂ ಕಾಲ ನೋಡ್ಕೊಳ್ಳುವಂತೆ ಅಂತ, ಅವರನ್ನ ಕಾಲ ನೋಡ್ಕೊಳ್ಳುವಂತೆ ಅಂದ್ರೆ ಅಂತ ಹೇಳಿದ್ರೆ ಏನು, ಇದು ಕಾಲ ಅಂದ್ರೆ ಬೇರೆ ಯಾರಲ್ಲ, ಕೃಷ್ಣ ಹೇಳುವಂಥದ್ದು ನಾನೇ. ಸೊ ಈಗ ಎಂತ ದೊಡ್ಡ ವ್ಯಕ್ತಿಗಳಿರ್ಬೋದು, ಮಹಾ ಸಾಧನೆ ಮಾಡಿರ್ಬೋದು, ಅಥವಾ ಸೈಂಟಿಸ್ಟ್, ಫಿಲಾಸಫರ್ಸ್ ಇರ್ಬೋದು, ಅಥವಾ ಮಹಾತ್ಮರಿರ್ಬೋದು, ಎಲ್ಲರೂ ಸಹ ಕಾಲ ಮುಗ್ದಂಗೆ ಅವರ ಒಂದು ಆಯುಷಾದಾಗ ಎಲ್ಲರೂ ಹೋಗ್ತಾ ಇರ್ಬೇಕಷ್ಟೇ. ಇದು ಕಾಲಚಕ್ರ ಮುಂದೆ ಹೋಗ್ತಾ ಇರುವಂತದ್ದು. ಸೊ ಈ ಕಾಲವನ್ನ ಇದು ಕೃಷ್ಣನ ರೆಪ್ರೆಸೆಂಟೇಷನ್, ಕಾಲ ಅನ್ನುವಂಥದ್ದು. ಸೊ ಇಲ್ಲಿ ಕೃಷ್ಣ ಅಂದ್ರೆ ಈ ಭಗವದ್ಗೀತೆಯಲ್ಲಿ ಒಟ್ಟು 5 ವಿಷಯ ವಸ್ತುಗಳು ಯಾವುದೆಲ್ಲ, ಒಂದು ಈಶ್ವರ, ಜೀವ, ಪ್ರಕೃತಿ, ಕಾಲ ಹಾಗೂ ಕರ್ಮ. ಸೊ ಈ 5 ವಸ್ತು ವಿಷಯಗಳಲ್ಲಿ ಕಾಲ ಇದು ಒಂದು. ಸೊ ಇಲ್ಲಿ 2 ಪಕ್ಷಗಳನ್ನ ಕೃಷ್ಣ ಹೇಳುವಂಥದ್ದು, ಎಲ್ಲರನ್ನು ನಾಶ ಮಾಡಕ್ಕೆ ನಾನು ಬಂದಿದ್ದೀನಿ ಇಲ್ಲಿ. ಸೊ ನಿನ್ನನ್ನು ಬಿಟ್ಟು, ಅಂದ್ರೆ ನೀವು 2 ಪಕ್ಷದಲ್ಲಿ ಪಾಂಡವರನ್ನ ಬಿಟ್ಟು, ನಿಮ್ಮನ್ನು ಬಿಟ್ಟು ಅಂದ್ರೆ ಪಾಂಡವರನ್ನ ಬಿಟ್ಟು ಎಲ್ಲರೂ ಸಾಯಲಿದ್ದಾರೆ, ಕೊಲ್ಲಲ್ಪಡುವರು ಅಂತ. ಅಂದ್ರೆ ಇದರಿಂದ ಏನ್ ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಅರ್ಜುನಿಗೆ ಹೇಳ್ತಾ ಇರುವಂತದ್ದು, ನೀನ್ ಯಾವ್ದಕ್ಕೋಸ್ಕರ ವ್ಯಥ ಪಡ್ತಾ ಇದೀಯಾ ಅಂದ್ರೆ, ವ್ಯಥ ಪಡ್ತಾ ಇದೀಯಾ ಅಥವಾ ನಿನ್ನ ಕೈಯಲ್ಲಿ ಏನಿಲ್ಲ ಅಂದ್ರೆ, ಈಗ ಯಾಕೆ ನಾವು ಅನ್ಅಟ್ಯಾಚ್ಡ್ ಆಗಿ ನಮ್ಮ ಕೆಲಸಗಳನ್ನ ಮಾಡ್ಬೇಕು ಅಂತ ಇದರಲ್ಲಿ ಒಂದು ನಾವು ಲರ್ನಿಂಗ್ ತಗೋಬಹುದು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಪೂರ್ವ ನಿಯೋಜಿತ, ಅಂದ್ರೆ ಕೆಲವೊಂದೆಲ್ಲ ಆಗ್ಬೇಕು ಅಂತ ಇರುವಂತದ್ದು ಅಂದ್ರೆ ಹಾಗೆ ಆಗತ್ತೆ ಅದು. ಸೊ ನಮ್ಮ ಕೈಯಲ್ಲಿ ಏನಿದೆ, ನಾವು ಒಂದು ಇನ್ಸ್ಟ್ರೂಮೆಂಟ್ ಆಗ್ಬೋದು, ಅಥವಾ ಕೃಷ್ಣನ ಒಂದು ನಾವು ಒಂದು ಸರಿಯಾದ ರೀತಿಯಲ್ಲಿ ಇರುವಂತದ್ದು ಹಾಗೂ ಧರ್ಮದ ರೀತಿಯಲ್ಲಿ ಕೃಷ್ಣ ಹೇಳುವಂತದ್ದೇನು, ನಾನು ಹೇಳಿರೋ ಹಾಗೆ ಮಾಡು, ನನ್ನ ಮಾರ್ಗದರ್ಶನದಲ್ಲಿ ನಡಿ, ಆಗ ನಿನಗೆ ನಾನು ಕಾಪಾಡ್ತೇನೆ ಅಂತ. ಸೊ ನಾವು ಅಷ್ಟೇ ನಮ್ಮ ಕೈಯಲ್ಲಿ ಇರುವಂತದ್ದು, ಹಾಗೂ ನಾವು ಕೃಷ್ಣ ನಮ್ಮ ಕೆಲಸವನ್ನ ನಾವು ಮಾಡ್ಕೊಳ್ತಾ ಹೋಗ್ಬೇಕು, ಭಕ್ತಿ ಸೇವೆಯನ್ನ ನಾವು ತಗೊಳ್ಬೇಕು. ಸೊ ಇದು ಹೇಗೆ ಅಂತಂದ್ರೆ, ಈಗ ಭಕ್ತರು ಹಾಗೂ ಅಭಕ್ತರು. ಸೊ ಹೇಗೆ ಪ್ರೊಟೆಕ್ಷನ್ ಮಾಡ್ತಾನೆ ಕೃಷ್ಣ ಅಂತ ಹೇಳಿದ್ರೆ, ಈಗ ಕೃಷ್ಣ ಇದು ಬೆಕ್ಕು ತನ್ನ ಒಂದು ಮರಿ ಬೆಕ್ಕನ್ನ ಹೇಗೆ ಇಟ್ಕೊಳ್ಳುತ್ತೆ ಅಂದ್ರೆ, ಅಷ್ಟು ಗಟ್ಟಿ, ಅದು ಸ್ಟ್ರಾಂಗ್ ಆಗಿ ಹೋಲ್ಡ್ ಮಾಡುತ್ತೆ. ಸೊ ಆ ತರ ಒಂದು ಪ್ರೊಟೆಕ್ಟ್ ಮಾಡ್ತಾನಂತೆ. ಅದೇ ಅಭ್ಯಕ್ತರಾದ್ರೆ ಈ ಬೆಕ್ಕಿನ ಕೈಯಲ್ಲಿ ಒಂದು
ಇಲಿ ಇದ್ರೆ ಹೇಗೆ, ಇಲಿಗೆ ಅದು ಆಟ ಆಡಿಸಿ ಅದನ್ನ ಸಾಯಿಸುವಂತದ್ದು ಅಲ್ವಾ? ಹೇಗೆ ಅದು ಅಷ್ಟು ಭಯಂಕರ ಅಂದ್ರೆ ಇಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಆಟ, ಇಲಿಗೆ ಪ್ರಾಣ ಸಂಕಟ ಅಂತ ಒಂದು ಯೂಸ್ ಮಾಡ್ತೀವಿ. ಅದು ಹೇಗೆ ಅಂತ ಹೇಳಿದ್ರೆ ಅದು ಯಾರಿಗೆ ಅನ್ವಯ ಆಗುವಂಥದ್ದು? ಆ ಭಕ್ತರಿಗೆ. ಆದ್ರೆ ಭಕ್ತನನ್ನ ಅದು ತನ್ನ ಮರಿಯನ್ನ ಹೇಗೆ ಗಟ್ಟಿ ಹಿಡ್ಕೊಳ್ಳುತ್ತೋ ಹಾಗೆ. ಸೊ ಈಗ ನಾವು ಬೇರೆ ನಮ್ಮದೇ ಓನ್ ಮೆಂಟಲ್ ಸ್ಪೆಕ್ಯುಲೇಷನ್ ಇಂದ ನಾನು ಬದುಕ್ತೇನೆ ಅಥವಾ ನನಗೆ ದೇವ್ರು ಬೇಡ ಏನು ಬೇಡ ಅಂತ ಹೇಳಿ ಆ ತರ ಒಂದಿದ್ರೆ ಇದು ನಮ್ಮ ಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಈ ಮಂಗನ ಮಗು ಅಮ್ಮನ ಗಟ್ಟಿಯಾಗಿ ಹಿಡ್ಕೊಂಡಿದೆ. ಆದ್ರೆ ಈ ಮಂಗ ಜಂಪ್ ಮಾಡುವಾಗ ಮರದಿಂದ ಮರಕ್ಕೆ ಇದು ಬೀಳುವ ಚಾನ್ಸ್ ಇರುತ್ತೆ. ಯಾಕಂತ ಹೇಳಿದ್ರೆ ಇದು ಇಟ್ಕೊಂಡಿರುವಂತದ್ದು. ಆದ್ರೆ ಇಲ್ಲಿ ಬೆಕ್ಕು ಇಟ್ಕೊಳ್ಳೋದಕ್ಕೂ ಮಂಗ ಇಟ್ಕೊಳ್ಳೋದಕ್ಕೂ ಡಿಫ್ರೆನ್ಸ್ ಇದೆ. ಮಂಗ ಇಲ್ಲಿ ನಾವು ನಮ್ಮ ಪ್ರಯತ್ನ ಹಾಕುವಂಥದ್ದು, ನಾವು ಶಕ್ತಿ ನಮಗೆ ಇಲ್ಲ ಅಂದಾಗ ಬಿಟ್ಟು ಬಿಡ್ತೇವೆ, ಮರಿಗೆ ಇಟ್ಕೊಳಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ತಾಯಿ ಇಟ್ಕೊಳ್ಳುವಾಗ ಅದು ಶಕ್ತಿ ಅಂದ್ರೆ ಗಟ್ಟಿ ಇರುತ್ತೆ, ಬಿಡಲ್ಲ ಅದು. ಸೊ ಈಗ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗುವಾಗ್ಲೂ ಅಷ್ಟೇ ಅಲ್ವಾ, ಈಗ ತಂದೆ ಮಗುವಿನ ಕೈ ಹಿಡ್ಕೊಂಡ್ರೆ ಅದು ಅವನು ಬಿಡಲ್ಲ, ಗಟ್ಟಿ ಹಿಡ್ಕೊಳ್ತಾನೆ. ಅದೇ ಮಗು ತಂದೆ ಕೈ ಹಿಡ್ಕೊಂಡ್ರೆ ಅದು ಏನಾದ್ರಲ್ಲಿ ಅಟ್ರಾಕ್ಷನ್ ದಾರಿಲಿ ಕಾಣಿದ ತಕ್ಷಣ ಅವನು ಬಿಟ್ಟು ಓಡ್ಬೋದು ಅಲ್ಲಿಗೆ. ಆದ್ರೆ ತಂದೆ ಇಟ್ಕೊಂಡ್ರೆ ಸ್ಟ್ರಾಂಗ್ ಇರುತ್ತೆ. ಹಾಗಾಗಿ ನಾವು ಕೃಷ್ಣನ ಒಂದು ಪ್ರೊಟೆಕ್ಷನ್ ಅಲ್ಲಿ ಇರ್ಬೇಕು. ಸೊ ಹೇಗೆ ಅನುಕೂಲಸ್ಯ ಸಂಕಲ್ಪ ಪ್ರತಿಕೂಲಸ್ಯ ವರ್ಜನಂ ರಕ್ಷಿಷ್ಯಾತಿಥಿ ವಿಶ್ವಾಸೋ ಗೋಪ್ತೃತ್ವೇ ವರ್ಣನಂ ತತ ಆತ್ಮನಿಕ್ಷೇಪ ಕಾರ್ಪಣ್ಯೆ ಷಡ್ವಿಧ ಶರಣಾಗತಿ. ಅಂದ್ರೆ ನಾವು ಕೃಷ್ಣನಿಗೆ ಯಾವ ರೀತಿ ಶರಣಾಗ್ಬೇಕು ಅಂತ ನಾವು ನೋಡಿದ್ವಿ. ಸೊ ಎಲ್ಲ ಕೃಷ್ಣ ನನ್ನ ಪ್ರೊಟೆಕ್ಟರ್, ನನ್ನ ಗೈಡ್. ಸೊ ಎಲ್ಲವೂ ಕೃಷ್ಣನೇ, ಅಂದ್ರೆ ಆ ರೀತಿ ಒಂದು ಭಾವನೆ ನಮ್ಮಲ್ಲಿ ಇರ್ಬೇಕು. ತಸ್ಮಾತ್ ತ್ವಮಿತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೇತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಆದುದರಿಂದ ಎದ್ದೇಳು, ಯುದ್ಧ ಮಾಡಿ ಕೀರ್ತಿಯನ್ನು ಪಡೆ, ನಿನ್ನ ಶತ್ರುಗಳನ್ನು ಸೋಲಿಸಿ ಸಮೃದ್ಧವಾದ ರಾಜ್ಯವನ್ನು ಅನುಭವಿಸು. ನನ್ನ ವ್ಯವಸ್ಥೆಯಿಂದ ಆಗಲೇ ಅವರು ಹತರಾಗಿದ್ದಾರೆ. ಸವ್ಯಸಾಚಿಯೇ, ನೀನು ಯುದ್ಧದಲ್ಲಿ ಒಂದು ನಿಮಿತ್ತ ಮಾತ್ರ. ಸೊ ನಿಮಿತ್ತ ಮಾತ್ರಂ ಅಂದ್ರೆ ನೀನು ಜಸ್ಟ್ ಇನ್ಸ್ಟ್ರೂಮೆಂಟ್ ಅಷ್ಟೇ. ನೀನಲ್ದಿದ್ರೆ ಈಗ ಕೃಷ್ಣನಿಗೆ ಅವನಲ್ದಿದ್ದೆ ಬೇರೆಯವ್ರನ್ನ ಯೂಸ್ ಮಾಡಿ ಅವ್ರನ್ನ ಹೇಗೋ ಒಟ್ಟಾರೆ ಅವನು ಸಾಯಿಸೋದಂತೂ ಗ್ಯಾರಂಟಿ. ಸೊ ನೀನು ಇನ್ಸ್ಟ್ರೂಮೆಂಟ್ ಆಗು. ಸೊ ಈಗ ಇದು ಡಾಕ್ಟರ್ ಕೈಯಲ್ಲಿ ಇನ್ಸ್ಟ್ರೂಮೆಂಟ್ ಇದೆ. ಸೊ ಇನ್ಸ್ಟ್ರೂಮೆಂಟ್ ಈಗ ಈ ಇನ್ಸ್ಟ್ರೂಮೆಂಟಿಗೆ ಅದಕ್ಕೆ ಆದ ಒಂದು ಏನು ವ್ಯಾಲ್ಯೂ ಇಲ್ಲ. ಆದ್ರೆ ಅದೀಗ ಕಳ್ಳನ ಕೈಲಿ ಹೋದ್ರೆ ಅದು ಬೇರೆ ರೀತಿಯಲ್ಲಿ ಉಪಯೋಗ ಆಗ್ಬೋದು. ಅದೇ ಡಾಕ್ಟರ್ ಕೈಯಲ್ಲಿದ್ರೆ ಒಂದು ಜೀವವನ್ನ ಉಳಿಸ್ಬೋದು. ಅದೇ ರೀತಿ ನಾವು ಕೃಷ್ಣನ ಕೈಯಲ್ಲಿ ಯಾವಾಗ ಇನ್ಸ್ಟ್ರೂಮೆಂಟ್ ಆಗ್ತೀವಿ ಆಗ ನಮ್ಮ ಜೀವನಕ್ಕೊಂದು ವ್ಯಾಲ್ಯೂ ಬರುವಂತದ್ದು. ನಮ್ಮ ಈ ಜೀವನ ಏನಿದೆ ಅದಕ್ಕೆ ಒಂದು ಸರಿಯಾದ ಒಂದು ಬೆಲೆ ಬೇಕಾದ್ರೆ ನಾವು ಕೃಷ್ಣನ ಒಂದು ಇದರಲ್ಲಿ ಹೇಗೆ ನಾವು ಇನ್ಸ್ಟ್ರೂಮೆಂಟ್ ಆಗ್ಬಹುದು. ಈಗ ಕೃಷ್ಣ ಕೊಟ್ಟಿರುವ ಈ ಜ್ಞಾನವನ್ನ ನಾವು ಹಂಚ್ಕೊಳ್ಳೋದ್ರಿಂದ, ನಾವು ಬೇರೆಯವರಿಗೆ ಈ ಒಂದು ದಿವ್ಯ ಸಂದೇಶವನ್ನ ಹೇಳೋದ್ರಿಂದ, ಈಗ ನಮ್ಮ ನೆಕ್ಸ್ಟ್ ಹೊಸ ಬ್ಯಾಚ್ ಬರ್ತಾ ಇದೆ. ಸೊ ಅದರ ಬಗ್ಗೆ ನೀವೆಲ್ಲ ನಿಮ್ಮ ಕೈಲಾಗಿದ್ ನೀವೇನ್ ಮಾಡ್ಬೋದು ಅಂದ್ರೆ ಇದೆಲ್ಲ ಶೇರ್ ಮಾಡುವಂತದ್ದು ನಿಮ್ಮ ಹೆಚ್ಚಾದಷ್ಟು ಗ್ರೂಪ್ ಅಲ್ಲಿ. ಅಂದ್ರೆ ಯಾರಿಗೆ ಇದರಿಂದ ಬೆನಿಫಿಟ್ ಆಗ್ಬೋದು ಅಂತ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾವ್ ಅನ್ಕೊಳ್ಳುವಂಥದ್ದು ನನ್ನಿಂದನೇ ಆಗತ್ತೆ, ಇದು ತುಂಬಾ ರಾಂಗ್ ಥಿಂಕಿಂಗ್. ನಾವಲ್ದಿದ್ರೆ ಬೇರೆಯವರಿಂದ ಆಗತ್ತೆ. ಈ ಚೈತನ್ಯ ಮಹಾಪ್ರಭುಗಳು ಹೇಳಿರುವಂತದ್ದೇನು ಅಂತ ಹೇಳಿದ್ರೆ, ಪೃಥ್ವೀಚೆ ಯಾತೆ ನಗರಾದಿ ಗ್ರಾಮ್ ಸರ್ವತ್ರ ಪ್ರಚಾರ ಹೈಬೆ ಮೋರ ನಾಮ್. ಅಂದ್ರೆ ಈ ಎಲ್ಲಾ ಈ ಒಂದೊಂದು ಏನಂತಾರೆ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಹಾಗೂ ಎಲ್ಲಾ ಇಡೀ ಪ್ರಪಂಚದಾದ್ಯಂತ ನನ್ನ ಹೆಸರು ಎಲ್ಲರೂ ಹೇಳಲಿದ್ದಾರೆ. ಸೊ ಇದು ಆಗೋದು ಖಂಡಿತ. ನಾವ್ ಈಗ್ಲೇ ನೋಡ್ತಾ ಇದೀವಿ ನೋಡಿ, ಅವ್ರು 500 ವರ್ಷದಿಂದ ಹೇಳಿದ್ರು. ಅವಾಗ ಪಾಶ್ಚಾತ್ಯ ದೇಶದಲ್ಲೆಲ್ಲ ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ಈಗ ಹೇಗೆ ಆಯ್ತದು, ಅವ್ರು ಆಗ್ಲೇ ಭವಿಷ್ಯ ಹೇಳಿರುವಂತದ್ದು, ಎಲ್ಲಾ ಕಡೆ ನನ್ನ ಹೆಸರು ಆಗುವಂತದ್ದು ಅಂತ. ಸೊ ಹಾಗೆ ನಾವು ಮಾಡ್ಲಿಲ್ಲ ಅಂದ್ರೆ ಬೇರೆ ಯಾರೋ ಮಾಡ್ತಾರೆ, ಅವರು ಗ್ಲೋರಿಫೈ ಆಗ್ತಾರೆ. ಸೊ ನಾವು ಕೃಷ್ಣನ್ ಮುಂದೆ ನಾವು ಗ್ಲೋರಿಫೈ ಆಗ್ಬೇಕಾ? ನಮ್ಮಿಂದ ನಾವ್ ಏನೇನ್ ಸಾಧ್ಯ ನಾವು ಅದನ್ನ ಮಾಡ್ಬೇಕು, ಸೇವೆಗಳಲ್ಲಿ ತೊಡಗ್ಬೇಕು ಹಾಗೂ ಈ ಸಂದೇಶವನ್ನ ಹಂಚ್ಬೇಕು. ಸೊ ಗೀತೆಯ ಸಂದೇಶವನ್ನ ಹೊರಡಲು ನಾವೊಂದು ಸಾಧನವಾಗ್ಬೇಕು. ಈ ಸಂಕೀರ್ತನೆಯನ್ನ ಹಾಗೂ ನಿಮಗೆ ಗೊತ್ತಿರೋರಿಗೆ ಆದಷ್ಟು ಈ ಹರೇ ಕೃಷ್ಣ ಮಂತ್ರವನ್ನ ಹೇಳಲಿಕ್ಕೆ ನೀವು ಪ್ರೇರೇಪಣೆ ಮಾಡ್ಬೇಕು. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾ ಜ್ಞಾನಪಿ ಯೋಧ ವೀರಾನ್ ಮಯಾ ಹತಾಂಸ್ವ ಜಹಿಮಾಂ ವತಿಷ್ಠ ಯುದ್ಧಸ್ವ ಜೇತಾಶಿ ರಣೇ ಸಪತ್ನಾನ್. ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ ಮತ್ತು ಇತರ ವೀರ ಯೋಧರು ಆಗಲೇ ನಿನ್ನಿಂದ ನಾಶವಾಗಿದ್ದಾರೆ. ಆದುದರಿಂದ ಅವರನ್ನು ಕೊಲ್ಲು, ವ್ಯಥೆ ಪಡಬೇಡ. ನನ್ನಿಂದ ನಾಶನಾಗಿದ್ದಾರೆ, ಅವರನ್ನು ಕೊಲ್ಲು, ವ್ಯಥೆ ಪಡಬೇಡ. ಯುದ್ಧ ಮಾಡು, ಯುದ್ಧದಲ್ಲಿ ನಿನ್ನ ಶತ್ರುಗಳನ್ನು ಸೋಲಿಸುವೆ. ಸೊ ಕೃಷ್ಣನಿಗೆ ಏನಂದ್ರೆ
ಕೃಷ್ಣನಿಗೆ ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ಕೃಷ್ಣನಿಗೆ ಏನಂದ್ರೆ ಅವನಿಗೆ ಹೆಸರು ಬರ್ಲಿ, ಅರ್ಜುನನಿಗೆ ಹೆಸರು ಬರ್ಬೇಕು. ಸೊ ಈಗ ಚೈತನ್ಯ ಮಹಾಪ್ರಭುಗಳು ಹೇಳೋದೇನು, ಚೈತನ್ಯ ಪ್ರಭುಗಳು ಕೃಷ್ಣನೇ, ಅವರಿಗೆ ಮಾಡ್ಬೋದಿತ್ತು, ಅವರೇ ಫೇಮಸ್ ಆಗ್ಬೋದಿತ್ತು, ಅಂದ್ರೆ ಫಾರಿನಿಗೆ ಅಂದ್ರೆ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಅವರಿಗೆ ಅದನ್ನ ಹರಡ್ಬೋದಿತ್ತು. ಆದ್ರೆ ಅವರಿಗೆ ಪ್ರಭುಪಾದ್ನ ಗ್ಲೋರಿಫೈ ಮಾಡ್ಬೇಕಿತ್ತು. ಹಾಗಾಗಿ ಅವರು ಹೇಳುವಂತದ್ದೇನು, ಮೋರಾ ಸೇನಾಪತಿ ಭಕ್ತ ಆಯೇಗ, ನನ್ನ ಒಬ್ಬ ಸೇನಾಧಿಪತಿ ಭಕ್ತ ಒಬ್ಬ ಬರ್ತಾನೆ, ಅವನು ಈ ಒಂದು ಹರಿನಾಮವನ್ನ ಪ್ರಪಂಚದಾದ್ಯಂತ ಹರಡ್ತಾನೆ ಅಂತ ಅವ್ರು ಭವಿಷ್ಯ ನೋಡ್ತಿದ್ರು. ಸೊ ಪ್ರಭುಪಾದ್ ಬಗ್ಗೆ ಭವಿಷ್ಯ ಅವ್ರು ಮಾತ್ರ ಅಲ್ಲ, ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜ್ ಸಹ ಭವಿಷ್ಯ ನೋಡ್ತಿದ್ರು ಅಂತ ಹೇಳಿದ್ರೆ ಅವರಿಗೂ ಗೊತ್ತಿತ್ತು, ಈ ತರ ಒಬ್ಬ ಬರ್ತಾನೆ ಭಕ್ತ, ಕೃಷ್ಣನ ಭಕ್ತ, ಎಲ್ಲಾ ಕಡೆ ಪ್ರಚಾರ ಮಾಡ್ಲಿದ್ದಾನೆ ಕೃಷ್ಣನ ಹೆಸರನ್ನ, ಎಲ್ಲಾ ಕಡೆ ಫೇಮಸ್. ಈಗ ಹೇಗೆ ಪ್ರಭುಪಾದ್ ಹೇಗೆ 12 ವರ್ಷದಲ್ಲಿ ಒಂದು 108 ಟೆಂಪಲ್ ಅನ್ನ ಸ್ಥಾಪನೆ ಮಾಡುವಂತದ್ದಲ್ವಾ. ಸೊ ಇದನ್ನ ಹಾಗೆ ಇಲ್ಲಿ ಹೇಳುವಂತದ್ದು, ನೀನು ಮಾಡು, ಅಂದ್ರೆ ಅವನನ್ನ ಗ್ಲೋರಿಫೈ, ಕೃಷ್ಣನಿಗೆ ಭಕ್ತನಿಗೆ ಕೃಷ್ಣನನ್ನ ಗ್ಲೋರಿಫೈ ಮಾಡೋದಿಷ್ಟ, ಹಾಗೆ ಕೃಷ್ಣನಿಗೆ ಭಕ್ತನನ್ನ ಗ್ಲೋರಿಫೈ ಮಾಡೋದಿಷ್ಟ. ಸಂಜಯ ಉವಾಚ ಏತತ್ ಶ್ರುತ್ವಾ ವಚನಂ ಕೇಶವಸ್ಯ ಕೃತಾಂಜಲಿರ್ವೇಪಮಾನ ಕಿರೀಟಿ ನಮಸ್ಕೃತ್ವಾ ಭೂಯ ಏವಾಹ ಕೃಷ್ಣಂ ಸಗದ್ಗದಂ ಭೀತಃ ಪ್ರಣಮ್ಯ. ಅರ್ಜುನ ಉವಾಚ ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಾಕ್ಷಾಂಸಿ ಭೀತಾನಿ ದಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಗಾಹ. ಸಂಜಯನು ಧೃತರಾಷ್ಟ್ರನಿಗೆ ಹೀಗೆ ಹೇಳಿದನು, ರಾಜನೇ, ದೇವೋತ್ತಮ ಪರಮಪುರುಷನ ಈ ಮಾತುಗಳನ್ನು ಕೇಳಿ ಅರ್ಜುನನು ಕೈಗಳನ್ನು ಮುಗಿದುಕೊಂಡು ನಡುಗುತ್ತಾ ಮತ್ತೆ ಮತ್ತೆ ನಮಸ್ಕಾರ ಮಾಡಿದನು. ಗದ್ಗದ ಕಂಠದಿಂದ ಭಯಭೀತನಾಗಿ ಶ್ರೀಕೃಷ್ಣನಿಗೆ ಹೀಗೆ ಹೇಳಿದನು. ಅಂದ್ರೆ ಭಯ ಆಗಿದೆ ಅವನಿಗೆ, ತುಂಬಾ ಭಯಗೊಂಡಿದ್ದಾನೆ. ಅದನ್ನ ಈಗ ಸಂಜಯ ಧೃತರಾಷ್ಟ್ರನಿಗೆ ಹೇಳುವಂತದ್ದು. ಮತ್ತೆ ಮತ್ತೆ ಕೈ ಮುಗಿತಾ ಇದ್ದಾನೆ ಅರ್ಜುನ ದೇವರಿಗೆ, ಅಂದ್ರೆ ಅವನಿಗೆ ಭಯ ಏನಾಗ್ಬೋದು ಅಂತ, ಹಾಗಾಗಿ ಭೀತಗೊಂಡಿದ್ದಾನೆ. ಅರ್ಜುನನು ಹೇಳಿದನು, ಇಂದ್ರಿಯಗಳ ಪ್ರಭುವಾದ ಋಷಿಕೇಶನೇ, ನಿನ್ನ ಹೆಸರುಗಳನ್ನು ಕೇಳಿಯೇ ಇಡೀ ಜಗತ್ತು ಸಂತೋಷ ಪಡುತ್ತದೆ, ಆದುದರಿಂದ ಎಲ್ಲವೂ ನಿನ್ನಲ್ಲಿ ಅನುರಾಗಗೊಳ್ಳುತ್ತಾರೆ. ಸಿದ್ಧರು ನಿನಗೆ ತಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾರೆ, ರಾಕ್ಷಸರು ಬೆದರಿ ಎಲ್ಲಾ ದಿಕ್ಕುಗಳಲ್ಲಿ ಓಡಿ ಹೋಗುತ್ತಾರೆ, ಇದೆಲ್ಲ ಯುಕ್ತವೇ ಸರಿ. ಸೊ ಇಂದ್ರಿಯಗಳ ಪ್ರಭು, ಈಗ ಅವನ ಇಂದ್ರಿಯಗಳು ಸ್ಥಿಮಿತದಲ್ಲಿಲ್ಲ, ಹಾಗಾಗಿ ಅವನು ಹಾಗೆ ಹೇಳ್ತಾ ಇರುವಂತದ್ದು, ಕೃಷ್ಣನ ಹತ್ರ ನೀನೇ ನನ್ನ ಕಾಪಾಡ್ಬೇಕು ಅಂತ ಹೇಳಿ ಅವನು ಋಷಿಕೇಶ ಅಂತ ಇಲ್ಲಿ ಸಂಬೋಧಿಸ್ತಾ ಇರುವಂತದ್ದು ಕೃಷ್ಣನನ್ನ. ಋಷಿಕೇಶ ಅಂತ ಹೇಳಿದ್ರೆ ಇಂದ್ರಿಯಗಳ ಒಡೆಯ. ಸೊ ಎಲ್ಲರೂ ಅಂದ್ರೆ ಕೃಷ್ಣನ ಹೆಸರು ಕೇಳಿದ್ರೆ ಎಲ್ಲರಿಗೂ ಸಂತೋಷವಾಗುವಂಥದ್ದು, ಇಡೀ 3 ಲೋಕವನ್ನೇ. ಅಂದ್ರೆ ಕೃಷ್ಣ ಅಂದ್ರೆ ಸಂತೋಷ, ಸಚ್ಚಿತ್ ಆನಂದ. ಯಾಕೆ ಅಂದ್ರೆ ಕೃಷ್ಣ ಇಲ್ಲಿ ಪರಿಪೂರ್ಣವಾದ, ಅವನು ಭಗವಾನ್, ಹಾಗಾಗಿ ಸಚ್ಚಿತ್ ಆನಂದ, ಆನಂದ ಸಿಗುವಂಥದ್ದು ಕೃಷ್ಣನ ಹೆಸರು ಹೇಳಿದಾಗ ಮಾತ್ರ. ಸೊ ಇಡೀ ಜಗತ್ತೇ ಸಂತೋಷಗೊಳ್ಳುವಂಥದ್ದು. ಕಸ್ಮಾಚ್ಚತೇನ ನಮೇರನ್ ಮಹಾತ್ಮನ್ ಗರೀಯಸೆ ಬ್ರಾಹ್ಮಣ್ಯೋಪ್ಯದ್ದಿ ಕರ್ತೆ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ ತತ್ಪರಂ ಯತ್ ತ್ವಮಾದಿದೇವ ಪುರುಷಃ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತ ರೂಪ. ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೆ, ನೀನು ಆದಿ ಸೃಷ್ಟಿಕರ್ತನು, ಆದ್ದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಮಾಣಗಳನ್ನು ಏಕೆ ಅರ್ಪಿಸಬಾರದು? ಇಲ್ಲಿ ಕೇಳ್ತಾ ಇರುವಂತದ್ದು, ನೀನು ಬ್ರಹ್ಮನಿಗೂ ಬ್ರಹ್ಮ ದೇವತೆಗಳಿಗಿಂತ ನೀನು ಮೇಲೆ, ಸೊ ನಿನಗೆ ಯಾಕೆ ಅವರೆಲ್ಲ ಪ್ರಣಾಮ ಮಾಡಬಾರ್ದು, ಅವರೆಲ್ಲ ನಿನಗೆ ಕೈ ಮುಗಿಬೇಕು, ನೀನೇ ಆದಿಪುರುಷ ಅಂತ ಹೇಳಿ. ನೀನು ಅನಂತನು, ದೇವತೆಗಳ ದೇವ, ಜಗನ್ನಿವಾಸ, ನೀನು ಅಜೇಯನಾದ ಮೂಲನು, ಎಲ್ಲಾ ಕಾರಣಗಳ ಕಾರಣ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ, ಅನಾದಿರಾದಿರ್ಗೋವಿಂದ ಸರ್ವ ಕಾರಣ, ಈ ಐಹಿಕ ಅಭಿವ್ಯಕ್ತಿಗೆ ಅತೀತನು. ನೀನು ಆದಿ ದೇವೋತ್ತಮ ಪುರುಷನು, ಪುರಾಣ ಪುರುಷನು, ಈ ಪ್ರಕಟಿತ ವಿಶ್ವದ ಕಟ್ಟ ಕಡೆಯ ಆಶ್ರಯ ನೀನು, ಎಲ್ಲವನ್ನೂ ತಿಳಿದವನು ನೀನು, ತಿಳಿಯಲು ಸಾಧ್ಯವಿರುವುದನ್ನೆಲ್ಲ ನೀನೇ, ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮನು ನೀನು, ಹೇ ಅನಂತ ರೂಪನೇ, ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾ ನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಯಚ್ಚಾ ವಹಾಸಾರ್ಥಮಸತ್ಕರೋಷಿ ಸತ್ಕೃತೋಸಿ
ವಿಹಾರ ಶಯ್ಯಾಸನ ಭೋಜನೇಶು ಏಕೋ ತಥಾ ವ್ಯಾಪ ಅಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಮಹಪ್ರಮೇಯಂ. ನಿನ್ನ ಮಹಿಮೆಗಳನ್ನು ತಿಳಿಯದೆ ನೀನು ನನ್ನ ಸಖನೆಂದು ಭಾವಿಸಿ ಯೋಚನೆ ಮಾಡದೆ ನಿನ್ನನ್ನು ಕೃಷ್ಣ, ಯಾದವ, ಓ ಗೆಳೆಯ ಎಂದು ಕರೆದಿದ್ದೇನೆ. ಪ್ರಮಾದದಿಂದಾಗಲಿ ಪ್ರೀತಿಯಿಂದಾಗಲಿ ನಾನು ಮಾಡಿರುವ ಅಪರಾಧಗಳನ್ನು ಕ್ಷಮಿಸು. ವಿಹಾರದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ, ನಾವಿಬ್ಬರೇ ಇದ್ದಾಗ ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ್ಯ ಮಾಡಿದ್ದೇನೆ. ಅಚ್ಯುತನೆ, ಇದಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬೇಡುತ್ತೇನೆ. ಸೊ ಈಗ ಅವನು ಎಲ್ಲ ನೆನ್ಸ್ಕೊಳ್ತಾ ಇರೋಂಥದ್ದು, ಅಯ್ಯೋ ನಾನು ಭಗವಂತನ ಮುಂದೆ ಹೀಗೆಲ್ಲ ಮಾಡಿದ್ನ, ನಾನು ಸಖ ಅಂತ ಅನ್ಕೊಂಡ್ ಭಾವಿಸಿದೆ, ನಾನು ನಿನ್ನ ಸಖ ಅಂತ ತಿಳಿದು ನಾನು ನಿನ್ನ ಕೃಷ್ಣ ಅಂತ ಕರೆಯೋದು, ಏಕವಚನದಲ್ಲಿ ನಿನ್ನನ್ನ ಕರೆದಿದ್ದೇನೆ, ಯಾದವ ಅಂತ, ಓ ಗೆಳೆಯ. ಹಾಗೂ ಅಷ್ಟು ಮಾತ್ರ ಅಲ್ಲ, ನಾನು ಎಷ್ಟೋ ಸರ್ತಿ ನಿನ್ನ ಅಂದ್ರೆ ಬೇರೆಯವರ ಮುಂದೆ, ಸ್ನೇಹಿತರ ಮುಂದೆ ನಿನ್ನ ಹಾಸ್ಯ ಮಾಡಿದ್ದೇನೆ. ಅಂದ್ರೆ ಕೃಷ್ಣ ಅದನ್ನ ಯಾವತ್ತೂ ತೋರ್ಸ್ಕೊಂಡಿಲ್ಲ ಅವನು ಭಗವಂತ ಅಂತ ಹೇಳಿ. ಅಂದ್ರೆ ಒಂದು ಆರ್ಡಿನರಿ, ಅವನ ಒಂದು ಗೆಳೆಯನಾಗೆ ಇದ್ದ. ಸೊ ಇದನ್ನೆಲ್ಲ ನಾನು ಮಾಡಿದ್ದೇನೆ, ಎಂತ ಅಪರಾಧ ಆಗಿದೆ ನನ್ನಿಂದ, ಹಾಸಿಗೆಯಲ್ಲಿ ನಾನು ಒಟ್ಟಿಗೆ ಮಲಗಿದ್ದೇನೆ, ಹಾಗೆಲ್ಲ ಹೇಳ್ತಾನ ಅವನು. ಇದನ್ನೆಲ್ಲ ನೆನ್ಸ್ಕೊಂಡು ನನ್ನನ್ನ ಕ್ಷಮಿಸು ಅಂತ ಅವನಿಗೆ ಕಂಪ್ಲೀಟ್ ಆಗಿ ಅವನಿಗೆ ದಾಸ್ಯ ಭಾವದಲ್ಲಿದ್ದಾನೆ. ಸೊ ಅವನು ಕ್ಷಮೆಯನ್ನ ಇಲ್ಲಿ ಕೇಳ್ತಾ ಇರುವಂತದ್ದು. ಅದೃಷ್ಟಪೂರ್ವಂ ಹೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯತಿತಂ ಮನೋ ಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ನಾನು ಹಿಂದೆ ನೋಡುತ್ತಿದ್ದ ಈ ವಿಶ್ವರೂಪವನ್ನು ಕಂಡು ಸಂತೋಷ ಪಟ್ಟಿದ್ದೇನೆ, ಆದರೆ ಅದೇ ಕಾಲದಲ್ಲಿ ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ಹೇ ಪ್ರಭುಗಳ ಪ್ರಭುವೆ, ಜಗನ್ನಿವಾಸನೆ, ನನ್ನಲ್ಲಿ ಕೃಪೆ ಮಾಡಿ ದೇವೋತ್ತಮ ಪರಮ ಪುರುಷನಾದ ನಿನ್ನ ರೂಪವನ್ನು ನನಗೆ ಮತ್ತೆ ತೋರಿಸು. ಅವನು ಹೇಳುವಂಥದ್ದು, ನನಗೆ ಇದನ್ನ ವಿಶ್ವರೂಪವನ್ನ ನೋಡಿ ಸಂತೋಷ ಆಗಿದೆ, ಇಲ್ಲ ಅಂತಲ್ಲ, ಖುಷಿ ಆಗಿದೆ, ಆದರೆ ನನಗೆ ತುಂಬಾ ಭಯವಾಗಿದೆ, ಮನಸ್ಸು ಸಂತೋಲನದಲ್ಲಿಲ್ಲ. ನನಗೆ ನೀನು, ಹೇ ಪ್ರಭು, ನೀನು ನಿನ್ನ ಮತ್ತೆ ದೇವೋತ್ತಮ ಪರಮ ಪುರುಷನಾದ ಆ ರೂಪವನ್ನ ತೋರಿಸು. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಹೇ ವಿಶ್ವಮೂರ್ತಿಯೇ, ಸಹಸ್ರಬಾಹುವೆ, ಕಿರೀಟಧಾರಿಯಾಗಿ ಗದೆ, ಚಕ್ರ, ಶಂಖ ಮತ್ತು ಪದ್ಮಗಳನ್ನು ಕೈಗಳಲ್ಲಿ ಹಿಡಿದಿರುವ ನಿನ್ನ ಚತುರ್ಭುಜ ರೂಪವನ್ನು ನಾನು ನೋಡಲು ಬಯಸುತ್ತೇನೆ. ಸೊ ಈಗ ಅರ್ಜುನ ಹೇಳ್ತಾ ಇರುವಂತದ್ದು, ಒಂದ್ಸರ್ತಿ ನನಗೆ ನಿನ್ನ ಆ ಚತುರ್ಭುಜ ರೂಪ ಏನಿದೆ, ವಿಷ್ಣುವಿನ ರೂಪ, ಅದನ್ನ ತೋರಿಸು ಅಂತ ಇಲ್ಲಿ ಕೇಳ್ತಾ ಇರುವಂತದ್ದು. ಅಂತ ಹೇಳಿದ್ರೆ, ಈಗ ಚತುರ್ಭುಜ ರೂಪ ಸುಮಾರು ಕಡೆ ನೋಡ್ತೀವಿ ನಾವು. ಭಾಗವತಮಲ್ಲಿ ಬರುವಂತದ್ದು, ಧ್ರುವ ಮಹಾರಾಜಿಗೆ ತೋರಿಸುವಂತದ್ದು ಇರ್ಬೋದು. ಹಾಗೂ ಅಂದ್ರೆ ಇದರಲ್ಲಿ ಸಹ ಅಂದ್ರೆ ಕೃಷ್ಣನನ್ನ ಇವರು ನೋಡುವಂಥದ್ದು, ಚತುರ್ಭುಜ ಫಾರ್ಮ್ ಅಲ್ಲಿ ನೋಡಕ್ಕೆ ಇಷ್ಟಪಡುವಂಥದ್ದು ಯಾರು, ಭೀಷ್ಮ ಸಹ ಅಂತ ಹೇಳಿದ್ರೆ. ಕೆಲವರೆಲ್ಲ ಈಗ ವಿಷ್ಣುವಿನ ರೂಪದಲ್ಲಿ ನೋಡಕ್ಕೆ ಇಷ್ಟಪಡುವಂಥದ್ದು ಚತುರ್ಭುಜ ಫಾರ್ಮ್. ಹಾಗೆ ಇಲ್ಲಿ ಅವನು ಆ ಒಂದು ಫಾರ್ಮ್ ಅನ್ನು ತೋರ್ಸಕ್ಕೆ ನೋಡಕ್ಕೆ ನಾನು ಇಷ್ಟಪಡ್ತೇನೆ ಅಂತ ಇಲ್ಲಿ ಹೇಳುವಂಥದ್ದು. ಸೊ ವಿಷ್ಣುನ ರೂಪವನ್ನ, ಈಗ ಕೃಷ್ಣನಿಗೆ ಎಲ್ಲವೂ ಸಾಧ್ಯ, ಯಾಕಂದ್ರೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಆಗಿರೋದ್ರಿಂದ ಅವನ ಎಲ್ಲಾ ರೂಪವನ್ನ ಅವನು ಇಲ್ಲಿ ತೋರಿಸ್ಬೋದು. ಸೊ ಅವನೀಗ ವಿಷ್ಣುವಿನ ರೂಪವನ್ನು ಸಹ ತೋರಿಸುವಂಥದ್ದು. ನವೇದ ಯಜ್ಞಾಧ್ಯಯ ನೈರ್ದಾನೈರ್ ನ ಚ ಕ್ರಿಯಾಭಿರ್ನ ತಪೋಭಿರುಗ್ರೈಃ ಏವಂ ರೂಪಂ ಶಕ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ಕುರು ಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ನಿನಗೆ ಮೊದಲು ಯಾರೂ ಈ ನನ್ನ ವಿಶ್ವರೂಪವನ್ನು ನೋಡಿರಲಿಲ್ಲ. ಏಕೆಂದರೆ ವೇದಾಧ್ಯಯನದಿಂದಾಗಲಿ, ಯಜ್ಞಗಳನ್ನು ಮಾಡುವುದರಿಂದಾಗಲಿ, ದಾನದಿಂದಾಗಲಿ, ಪುಣ್ಯ ಕಾರ್ಯಗಳಿಂದಾಗಲಿ, ಉಗ್ರ ತಪಸ್ಸಿನಿಂದಾಗಲಿ ಈ ಐಹಿಕ ಜಗತ್ತಿನಲ್ಲಿ ನನ್ನ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ. ಸೊ ನೋಡಿ, ಯಾರಿಗೂ ಸಾಧ್ಯವಿಲ್ಲ, ಆದ್ರೆ ಅರ್ಜುನನಿಗೆ ತೋರಿಸ್ತಾ ಇದ್ದಾನೆ ಕೃಷ್ಣ. ಅಂದ್ರೆ ನೋಡಿ ಎಷ್ಟು ಅಂದ್ರೆ ಕೃಷ್ಣನೇ ಎಷ್ಟು ಒಂದು ಕಾಸ್ಲೆಸ್ ಮರ್ಸಿ ಹಾಗೂ ಒಂದು ಕರುಣೆ ಅಂತ ಹೇಳಿದ್ರೆ ಭಕ್ತನ ಮೇಲೆ. ಅವನು ಕೇಳಿದ್ದನ್ನೆಲ್ಲ, ಅಂದ್ರೆ ಕೃಷ್ಣ ಕೈಗೊಬ್ಬೆ ಆಗುವಂಥದ್ದು ಭಕ್ತರ ಕೈಯಲ್ಲಿ ಅಂತ ಹೇಳಿದ್ರೆ, ಅವನು ಮೊದ್ಲಿಗೆ ವಿಶ್ವರೂಪ ತೋರಿಸು ಅಂತ ಹೇಳಿದಾಗ ವಿಶ್ವರೂಪ ತೋರಿಸ್ತಾ, ಈಗ ನನಗೆ ಚತುರ್ಭುಜ ಅಂತ ಹೇಳ್ತಾನೆ, ಈಗ ಚತುರ್ಭುಜ ತೋರಿಸುವಂಥದ್ದು. ಅಂದ್ರೆ ಏನ್ ಹೇಳ್ತಾನೋ ಅದನ್ನ ಮಾಡುವಂಥದ್ದು. ಸೊ ಇದು ಹೇಗೆ ಸಾಧ್ಯ? ಇದು ಅಂದ್ರೆ ಹೈತುಕಿ ಅಪ್ರತೀಯತ, ಅಂದ್ರೆ ಶುದ್ಧ ಭಕ್ತರಿಗೆ ಮಾತ್ರ ಸಾಧ್ಯ, ಶುದ್ಧ ಭಕ್ತಿಯಲ್ಲಿ ಇರೋರಿಗೆ ಮಾತ್ರ ಸಾಧ್ಯ. ಅಂದ್ರೆ ಅನ್ಯಾಭಿಲಾಷಿತಾ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೇನ ಕೃಷ್ಣಾನು ಶೀಲನಂ ಭಕ್ತಿರುತ್ತಮಂ.
ಅಂದ್ರೆ ಕೃಷ್ಣನ ಭಕ್ತಿ ಸೇವೆಯಲ್ಲಿ ಇರೋದೇ ಹೈಯೆಸ್ಟ್ ಅಂತ ಕೃಷ್ಣ ಹೇಳುವಂಥದ್ದು. ಹಾಗಾಗಿ ಇದು ನೋಡಿ, ಯಾವುದೇ ಒಂದು ಯಾಗಗಳಾಗಲಿ, ಯಜ್ಞಗಳಾಗಲಿ, ದಾನದ ಆಗಲಿ, ವೇದ ಪಠನ, ವೇದಾಧ್ಯಯನ ಮಾಡೋದ್ರಿಂದಾಗ್ಲಿ, ಇದರಿಂದೆಲ್ಲ ನನ್ನನ್ನ ಅರ್ಥ ಮಾಡ್ಕೊಳಿಕ್ಕೆ ಅಥವಾ ನೋಡ್ಲಿಕ್ಕೆ, ಈ ಉಗ್ರ ತಪಸ್ಸಾಗಲಿ, ಏನೇ ಮಾಡಿದ್ರು ಸಹ ನನ್ನ ಈ ರೂಪವನ್ನು ನೋಡಕ್ಕೆ ಸಾಧ್ಯ ಇಲ್ಲ. ಅವನು ಭಕ್ತನಾಗಿರೋದ್ರಿಂದ ಅವನಿಗೆ ಇದನ್ನ ನೋಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಇಲ್ಲಿ ಕೃಷ್ಣ ಹೇಳುವಂಥದ್ದು. ಭಕ್ತ್ಯಾ ಮಾಂ ಅಭಿಜಾನಾತಿ ಅಂತಾನೆ ಕೃಷ್ಣ. ಭಕ್ತಿಯಿಂದ ಮಾತ್ರ ಕೃಷ್ಣನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಮಾತೆ ವ್ಯತಾಮಾಚ ವಿಮೂಢ ಭಾವೋ ದೃಷ್ಟಾರೂಪಂ ಘೋರಮಿದೃಕ್ ಮಮೇದಂ ವ್ಯಪೇತಭಿ ಪ್ರೀತ ಮಾನ ಪುನಸ್ತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ನನ್ನ ಈ ಘೋರ ರೂಪವನ್ನು ನೋಡಿ ನೀನು ತಳಮಳಗೊಂಡಿದ್ದೀಯೇ ಮತ್ತು ದಿಗ್ಭ್ರಾಂತನಾಗಿದ್ದೀಯೇ. ಈಗ ಇದು ಮುಕ್ತಿಯವಾಗಲಿ. ನನ್ನ ಭಕ್ತನೇ, ಮತ್ತೆ ಎಲ್ಲ ಅಶಾಂತಿಯಿಂದ ಮುಕ್ತನಾಗು. ಶಾಂತವಾದ ಮನಸ್ಸಿನಿಂದ ಈಗ ನೀನು ಅಪೇಕ್ಷಿಸಿದ ರೂಪವನ್ನು ನೋಡಬಹುದು. ನೋಡಿ, ಘೋರ ರೂಪ, ಕೃಷ್ಣನೇ ಹೇಳುವಂಥದ್ದು ಘೋರ ರೂಪ ಅಂತ. ಕೃಷ್ಣನಿಗೂ ಗೊತ್ತು ಆ ರೂಪ ತುಂಬಾ ಘೋರವಾಗಿರುವಂತದ್ದು ವಿಶ್ವರೂಪ. ಸೊ ನೀನು ಭಯ ಪಡ್ಬೇಡ, ನೀನು ನನ್ನ ಭಕ್ತ, ನೀನು ತುಂಬಾ ಭಯಗೊಂಡಿದ್ದೀಯಾ. ನಾನು ಈ ರೂಪವನ್ನ ನಿನಗೆ ಮತ್ತೆ ನೀನು ಆಶಿಸುವಂತೆ ಈಗ ಚತುರ್ಭುಜ ರೂಪವನ್ನ ನಿನಗೆ ತೋರಿಸ್ತೇನೆ. ಸೊ ಆ ರೂಪವನ್ನ ಕೃಷ್ಣ ತೆಗೆದು ಮತ್ತೆ ಅವನೀಗ 4 ಭುಜ, ಚತುರ್ಭುಜ, ಶಂಖ ಚಕ್ರ ಗದಾ ಪದ್ಮ ರೂಪವನ್ನ ತೋರಿಸ್ತಾನೆ. ಸಂಜಯ ಉವಾಚ ಇತ್ಯರ್ಜುನಂ ವಾಸುದೇವಸ್ತತೋಕ್ತ್ವಾ ಸ್ವಕಂ ರೂಪಂ ದರ್ಶಯಾಮಾಸ ಭೂಯಃ ಆಶ್ವಾಸಯಾಮಾಸ ಚ ಭೀತಬೇನಂ ಭೂತ್ವಾ ಪುನಃ ಸೌಮ್ಯ ವಪುರ್ ಮಹಾತ್ಮ. ಸಂಜಯನು ಧೃತರಾಷ್ಟ್ರನಿಗೆ ಹೇಳಿದನು. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳಿ ತನ್ನ ನಿಜವಾದ ಚತುರ್ಭುಜ ರೂಪವನ್ನು ತೋರಿಸಿದನು ಮತ್ತು ಕಟ್ಟ ಕಡೆಗೆ ತನ್ನ 2 ಕೈಗಳ ರೂಪವನ್ನು ತೋರಿ ಭಯಗೊಂಡಿದ್ದ ಅರ್ಜುನನಿಗೆ ಧೈರ್ಯವನ್ನು ಕೊಟ್ಟನು. ಸೊ ಸಂಜಯ್ ಧೃತರಾಷ್ಟ್ರನಿಗೆ ಹೇಳಿದ ಏನಂತ ಹೇಳಿದ್ರೆ, ಮೊದಲಿಗೆ ಅವನು ಚತುರ್ಭುಜ ಫಾರ್ಮ್ ತೋರಿಸಿ ನಂತರ ಅವನ ನಿಜವಾದ ಅಂದ್ರೆ ಅವನ ಕೃಷ್ಣನ ಒಂದು ರೂಪಕ್ಕೆ ಬಂದ ಒಂದು ಧೈರ್ಯ ಕೊಟ್ಟ. ಅರ್ಜುನ ಉವಾಚ ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನಿಮಸ್ಮಿ ಸಂವೃತ್ತ ಸಚೇತ ಪ್ರಕೃತಿಂ ಗತಃ. ಶ್ರೀ ಭಗವಾನು ಉವಾಚ. ಓಕೆ. ಸದುರ್ದುಷಮಿದಂ ರೂಪಂ ದ್ರಷ್ಟುಮಾಸನಿ ಯನ್ಮಮ ದೇವ ಅಪ್ಯಸ್ಯ ರೂಪಸ್ಯ ನಿತ್ಯಂ ದರ್ಶನ ಕಾಂಕ್ಷಿಣಃ. ಹೀಗೆ ಶ್ರೀಕೃಷ್ಣನು ಅವನ ಮೂಲ ರೂಪದಲ್ಲಿ ಕಂಡಾಗ ಅರ್ಜುನನು ಹೀಗೆಂದನು, ಓ ಜನಾರ್ದನ, ಇಷ್ಟೊಂದು ಸುಂದರವಾದ ಮಾನವ ಸದೃಶ ರೂಪವನ್ನು ಕಂಡು ನನ್ನ ಮನಸ್ಸು ಸಮಾಧಾನವಾಗಿದೆ, ನನ್ನ ಸಹಜ ಸ್ವಭಾವವು ಹಿಂದಿರುಗಿದೆ. ದೇವೋತ್ತಮ ಪರಮ ಪುರುಷನು ಹೀಗೆಂದನು, ನನ್ನ ಪ್ರಿಯ ಅರ್ಜುನ, ಈಗ ನಿನ್ನ ಕಾಣುತ್ತಿರುವ ನನ್ನ ರೂಪವನ್ನು ಕಾಣುವುದು ಬಹಳ ಕಷ್ಟ. ದೇವತೆಗಳು ಸಹ ಪ್ರಿಯವಾದ ಈ ರೂಪವನ್ನು ಕಾಣುವ ಅವಕಾಶಕ್ಕಾಗಿ ಹಂಬಲಿಸುತ್ತಾರೆ. ಸೊ ಇಲ್ಲಿ ಏನು ಹೇಳುವಂಥದ್ದು, ಸೊ ನಿನ್ನ ಈ ಮಾನವ ಸದೃಶ ರೂಪ ನೋಡಿ ನನಗೆ ತುಂಬಾ ಸಂತೋಷ ಆಗಿದೆ, ಅರ್ಜುನಿಗೆ ತುಂಬಾ ಸಂತೋಷ ಆಗಿದೆ. ಸೊ ಈಗ ನಾನು ನಿನ್ನ ಮೂಲ ರೂಪ ಕಂಡಾಗ, ಮೂಲ ರೂಪ ಯಾವುದು? ಅರ್ಜುನ, ಅದೇ ಕೃಷ್ಣನ ಒಂದು ರೂಪ ಏನಿದೆ ಅದನ್ನ ನೋಡಿ ನನಗೆ ಈಗ ನಾನು ಸಹಜ ಸ್ಥಿತಿಗೆ ಬಂದ ಅರ್ಜುನ, ಅವನಿಗೆ ಸಮಾಧಾನ ಆಯ್ತು. ಸೊ ಭಕ್ತನಿಗೆ ಯಾವಾಗ್ಲೂ ಅವನನ್ನ ಕೃಷ್ಣನ ರೂಪದಲ್ಲೇ ನೋಡಕ್ಕೆ ಇಷ್ಟ. ಹಾಗೂ ಇಲ್ಲಿ ಕೃಷ್ಣ ದೇವೋತ್ತಮ ಪುರುಷ ಏನ್ ಹೇಳ್ದಾಗ, ಕೃಷ್ಣ ಏನ್ ಹೇಳ್ದ, ಈ ಒಂದು ರೂಪ ಏನಿದೆ ಇದು ಯಾರಿಗೂ ನೋಡ್ಲಿಕ್ಕೆ ಸಿಗಲ್ಲ. ಯಾಕಂತ ಹೇಳಿದ್ರೆ ಇದು ಗೋಲೋಕದ ಒಂದು ಇದು, ಕೃಷ್ಣ ಎಲ್ಲಿ ಸಹ ಈ ರೂಪದಲ್ಲಿ ನೋಡ್ಲಿಕ್ಕೆ ಸಿಗಲ್ಲ. ಇದು ದೇವತೆಗಳು ಕೂಡ ಹಂಬಲಿಸ್ತಾರಂತೆ ಕೃಷ್ಣ ನೋಡಕ್ಕೆ. ಯಾಕಂತ ಹೇಳಿದ್ರೆ ಅವ್ರು ಏನೇ ಒಂದು ಕಷ್ಟ ಬಂದಾಗ ಅವ್ರು ಹೋಗುವಂತದ್ದು ಕ್ಷೀರೋದಕ ಶಾಯಿ ವಿಷ್ಣು ಅಂತ ಹೇಳಿದ್ರೆ ಪರಮಾತ್ಮನಾಗಿ ನಮ್ಮ ಹೃದಯದಲ್ಲಿ ಇರುವಂತ ಕ್ಷೀರೋದಕ ಶಾಯಿ ವಿಷ್ಣುವನ್ನ ಅಪ್ರೋಚ್ ಮಾಡುವಂತದ್ದು ಯಾರು? ಶಿವ ಇರ್ಬೋದು ಅಥವಾ ದೇವತೆಗಳು, ಬ್ರಹ್ಮ, ಎಲ್ಲರೂ ಹೋಗುವಂತದ್ದು ಯಾವುದೇ ಒಂದು ಕಷ್ಟ ಬಂದಾಗ. ಆದ್ರೆ ಕೃಷ್ಣ ಯಾವ್ದಕ್ಕೂ ಇಲ್ಲ. ಯಾಕಂತ ಹೇಳಿದ್ರೆ ಕೃಷ್ಣ ಈ ಭೌತಿಕ ಚಟುವಟಿಕೆಗಳನ್ನು ದೇವತೆಗಳ ಕೈಯಲ್ಲಿ ಅವನ ಒಂದು ಬೇರೆ ಬೇರೆ ಎಕ್ಸ್ಪಾನ್ಷನ್ ಅಲ್ಲಿ ಕೊಟ್ಟಿರುವಂತದ್ದು. ಕೃಷ್ಣ ಎಲ್ಲದಿಂದ ಹೊರಗೆ, ಅಂದ್ರೆ ಇದಕ್ಕೆ ಯಾವ್ದಕ್ಕೂ ಅಟ್ಯಾಚ್ ಆಗಿಲ್ಲ. ನಾಮೇ ಕರ್ಮ ನೀ ಲಿಪ್ಯಂತೆ ಅಂತ ಹೇಳೋದಂದ್ರೆ ಯಾವುದೇ ಕರ್ಮಗಳು ಅವನಿಗೆ ಇದಾಗಲ್ಲ. ಹಾಗೂ ಅವನು ಅತೀತನು, ಈ ಎಲ್ಲಾ ಒಂದು ಭೌತಿಕ ಚಟುವಟಿಕೆಗಳಿಗಿಂತ ಕೃಷ್ಣ ಅತೀತವಾದವನು. ಹಾಗಾಗಿ ಕೃಷ್ಣವನ್ನ ನೋಡಕ್ಕೆ ಎಲ್ಲರೂ ಹಂಬಲಿಸ್ತಾರೆ. ಈ ರೂಪವನ್ನು ನೋಡೋದು ಭಾರಿ ಅಪರೂಪ ಅಂತ ಹೇಳುವಂಥದ್ದು. ಭಕ್ತ್ಯಾ, ಇದು ಶ್ರೀ ಭಗವಾನ್ ವಾಚನೆ. ಶ್ರೀ ಭಗವಾನ್ ವಾಚ ಭಕ್ತ್ಯಾ ತ್ವನನ್ಯಯಾ ಶಕ್ಯ ಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂ ಚ ತ್ವನ್ಯೇನ ಪ್ರವೇಷ್ಟುಂ ಚ ಪರಂತಪ. ನನ್ನ ಪ್ರೀತಿ ಅರ್ಜುನನೇ,
ಏಕಚಿತ್ತ ಭಕ್ತಿ ಸೇವೆಯಿಂದ ಮಾತ್ರ ನಿನ್ನ ಮುಂದೆ ನಿಂತಿರುವ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳಲು. ನೋಡಿ, ತುಂಬಾ ಮುಖ್ಯ. ನಾನಿರುವಂತೆ ಅಂದ್ರೆ ಕೃಷ್ಣ ಇರೋದೇ ಹಾಗೆ. ಕೃಷ್ಣ ಬಂದಿರುವಂತದ್ದು ಅವನ ಆಧ್ಯಾತ್ಮಿಕ ದೇಹದಲ್ಲಿ, ಟ್ರಾನ್ಸೆಂಡೆಂಟಲ್ ಬಾಡಿ ಕೃಷ್ಣ ಬಂದಿರುವಂತದ್ದು, ಅವನು ಇರುವಂತದ್ದು. ಸೊ ಆ ಒಂದು ರೂಪದಲ್ಲಿ ನನ್ನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಭಕ್ತಿ ಸೇವೆಯಿಂದ ಮಾತ್ರ ಸಾಧ್ಯ. ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ. ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನು ನೀನು ಪ್ರವೇಶಿಸುವ ಬಲ್ಲೆ. ಸೊ ಕೃಷ್ಣನ ನಾವು ತಿಳ್ಕೊಬೇಕಿದ್ರೆ ಏನ್ ಮಾಡ್ಬೇಕು? ಭಕ್ತಿ ಸೇವೆಯಿಂದ ಮಾತ್ರ ಸಾಧ್ಯ. ಇದರಲ್ಲಿ ಪ್ರತಿ ಒಂದು ಚಾಪ್ಟರ್ ಅಲ್ಲೂ ನಾವು ಅಂದ್ರೆ ಮೇನ್ ಪಾಯಿಂಟ್ ಏನಂತ ಹೇಳಿದ್ರೆ, ಎಲ್ಲ ಕಡೆ ಕೃಷ್ಣ ಸ್ಟ್ರೆಸ್ ಮಾಡುವಂತದ್ದು ಭಕ್ತಿ ಭಕ್ತಿ ಭಕ್ತಿ. ಸೊ ಭಕ್ತಿಯಿಂದ ಮಾತ್ರ ನಾವು ಕೃಷ್ಣನ ವೇದೇಶು ಯಜ್ಞೇಶು ತಪಸ್ಸು ಚೈವ, ಯಾವ ಅಂದ್ರೆ ನಾವ್ ಅದ್ರಲ್ಲೂ ನೋಡಿದ್ವಿ ಹೇಗೆ ಬೇರೆ ವೇದಗಳಿಂದ ಬರುವಂತ ಪುಣ್ಯ ಇದ್ರೆಲ್ಲ ನನ್ನ ಭಕ್ತಿ ಸೇವೆಯಿಂದ ಎಲ್ಲಾ ಸಿಗುವಂತದ್ದು ಅಂತ. ಸೊ ಭಕ್ತಿ ಸೇವೆಯಿಂದ ಕೃಷ್ಣನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಲಾಸ್ಟ್ ಶ್ಲೋಕ. ಮತ್ಕರ್ಮ ಕೃತ್ ಮತ್ ಪರಮಃ ಮದ್ಭಕ್ತ ಸಂಗ ವರ್ಜಿತಃ ನಿರ್ವೈ ಸರ್ವಭೂತೇಷು ಯಸ್ಸ ಮಾಮೇತಿ ಪಾಂಡವ. ಪ್ರಿಯ ಅರ್ಜುನ, ಕಾಮ್ಯ ಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಲದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನೋ, ಯಾರು ನನಗಾಗಿ ಕರ್ಮಗಳನ್ನು ಮಾಡುವನೋ, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯಾಗಿ ಮಾಡಿಕೊಳ್ಳುವನೋ ಮತ್ತು ಎಲ್ಲಾ ಜೀವಿಗಳ ಮಿತ್ರನೋ, ಅವನು ನಿಶ್ಚಯವಾಗಿಯೂ ನನ್ನಲ್ಲಿಗೆ ಬರುವನು. ಸೊ ನೋಡಿ, ಏನೆಲ್ಲ ಕ್ವಾಲಿಟೀಸ್ ಬೇಕು ನಮಗೆ ಕೃಷ್ಣನ ಹತ್ರ ಹೋಗ್ಬೇಕಿದ್ರೆ. ಇದು ಕೃಷ್ಣ ಹೇಳುವಂಥದ್ದು ಕಾಮ್ಯ ಕರ್ಮ ಮತ್ತು ಊಹಾತ್ಮಕ ಚಿಂತನೆ. ಕಾಮ್ಯ ಕರ್ಮ ಅಂತ ಹೇಳಿದ್ರೆ ನಾವು ನೃಗರ ರಾಜನ ನೋಡಿದ್ವಿ, ಹೇಗೆ ಒಂದು ಎಷ್ಟು ದಾನ. ನನ್ನ ಧ್ವನಿ ಕೇಳ್ತಾ ಇಲ್ವಾ ಮಾತಾಜಿ? ನನ್ನ ಧ್ವನಿ ಕೇಳ್ತಾ ಇದೆ ಅಲ್ವಾ? ಎಸ್ ಮಾತಾಜಿ, ಹಾಡಿ ಬಲ್ಲಿದ್ದೀರಾ? ಓಕೆ, ಯಾರೋ ಮೆಸೇಜ್ ಹಾಕಿದ್ದಾರೆ. ಇಲ್ಲ ಮಾತಾಜಿ, ಅವ್ರದ್ದೇನೋ ನಿಮ್ದು ಆಡಿಯೋ ಚೆಕ್ ಮಾಡಿ. ಆಂಡ್ರಾಯ್ಡ್ ಬ್ಲೂ ರಾಯ್ಡ್ ಅಂತ ಇದೆ, ದಯವಿಟ್ಟು ನಿಮ್ಮ ಆಡಿಯೋ ಚೆಕ್ ಮಾಡಿ. ಓಕೆ. ಸೊ ಕಾಮ್ಯ ಕರ್ಮಗಳಿಂದ ಅಂತ ಹೇಳಿದ್ರೆ ಅಂದ್ರೆ ನಾವು ಬೇರೆ ದಾನ ಧರ್ಮ ಮಾಡುವಂತದ್ದು ಇರ್ಬೋದು, ಬೇರೆ ಪುಣ್ಯ ಬರ್ಲಿ ಅಂತ ಹೇಳಿ ಕೆಲಸ ಮಾಡುವಂತದ್ದು. ಮತ್ತು ಊಹಾತ್ಮಕ ಚಿಂತನೆ ಅಂತ ಹೇಳಿದ್ರೆ ಈ ಮಾಯಾವಾದಿಗಳು, ಅವರು ಊಹೆಗಳು, ಸಾಂಖ್ಯ ಫಿಲಾಸಫಿಯಲ್ಲಿ ಅವರಿಗೆ ತುಂಬಾ ಇಂಟ್ರೆಸ್ಟ್. ಅಂದ್ರೆ ಈ 24 ಎಲಿಮೆಂಟ್ಸ್ ಹೇಗ್ ಬಂತು, ಭೌತಿಕ ಪ್ರಕೃತಿ ಹೇಗ್, ಅಂದ್ರೆ ಆತರ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ. ಸೊ ಆ ರೀತಿಯಿಂದ ಮುಕ್ತರಾಗಿರ್ಬೇಕು. ಬ್ರಹ್ಮ ಸಂಹಿತೆಯಲ್ಲಿ ಏನ್ ಹೇಳ್ತಾರೆ? ಪಂಥಾಸ್ತು ಕೋಟಿ ಶತವತ್ಸರ ಸಂಪ್ರಗಮ್ಯೋ ವಾಯೋ ರಥಾಪಿ ಮನಸೋ ಮುನಿಪುಂಗನವಾನಾಂ ಸೋಪ್ಯಸ್ತಿ ಯತ್ ಪ್ರಪದಸಿ ಅವಿಚಿಂತ್ಯ ತತ್ವೇ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಪಂಥಾಸು ಕೋಟಿ 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 ವರ್ಷ ಅವರು ಈ ಉಸಿರಾಟದ ಇದರಲ್ಲಿ ಉಸಿರಾಟ ಮಾಡುವಂತದ್ದು, ಉಸಿರಾಟವನ್ನ ಕಂಟ್ರೋಲ್ ಮಾಡಿ ತಪಸ್ಸು ಮಾಡಿ ದೇವರನ್ನ ನೋಡಕ್ಕೆ ಪ್ರಯತ್ನ ಪಡ್ತಾರೆ. ಅಷ್ಟು ಮಾಡಿದ್ರು ಸಹ ಕೃಷ್ಣನನ್ನ ನೋಡೋದು ಸುಲಭ ಇಲ್ಲ. ಸೊ ಹಾಗೆ ಇಲ್ಲಿ ಕೃಷ್ಣ ಹೇಳುವಂಥದ್ದು ಈ ಊಹಾತ್ಮಕ ಚಿಂತೆಗಳನ್ನ ಬಿಡಬೇಕು. ಅದರಿಂದ ಕಾಮ್ಯ ಕರ್ಮಗಳಿಂದ ಇದನ್ನೆಲ್ಲ ಮುಕ್ತರಾಗಿರುವಂತವ್ರು ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನು. ಯಾರು ನನ್ನ ಕರ್ಮಗಳನ್ನು ಮಾಡುವನು? ಕೃಷ್ಣನ ಕರ್ಮಗಳು ಅಂತ ಹೇಳಿದ್ರೆ ಯಾವುದು? ನಾವು ಕೃಷ್ಣನಿಗೋಸ್ಕರ ಅಂದ್ರೆ ಕೆಲಸ ಮಾಡುವಂಥದ್ದು, ಕೃಷ್ಣನ ಒಂದು ಗ್ಲೋರಿಫೈ ಮಾಡುವಂಥದ್ದು. ಈಗ ನಾರದ ಮುನಿಗಳು ಮಾಡುವಂಥದ್ದೇನು? ಕೃಷ್ಣ 12 ಮಹಾಜನರಲ್ಲಿ ನಾರದ ಮುನಿ ಸಹ ಒಬ್ರು. ಸೊ ಅವ್ರು ಮಾಡುವಂಥದ್ದೇನು ಅಂದ್ರೆ ಕೃಷ್ಣನ ಅರ್ಥ ಮಾಡ್ಕೊಂಡಿರೋರು ಆ 12 ಮಹಾಜನರಲ್ಲಿ ನಾರದ ಮುನಿ ಮಾಡುವಂಥದ್ದೇನು? 3 ಲೋಕಗಳಲ್ಲಿಯೂ ಕೃಷ್ಣನ ಒಂದು ವೈಭವೀಕರಣ ಮಾಡುವಂಥದ್ದು, ಗ್ಲೋರಿಫೈ ಮಾಡುವಂಥದ್ದು ದೇವರನ್ನ ಹೋಗಿ. ಸೊ ಹಾಗಾಗಿ ಕೃಷ್ಣನ ಕರ್ಮ ಅದು ಅಕರ್ಮದ ಹೀರೋ ಅಂತ ಹೇಳ್ತೀವಲ್ವಾ ನಾವು ನಾರದ ಮುನಿಗಳನ್ನ. ಅಕರ್ಮ ಅದು ಅಂದ್ರೆ ಈಗ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಆಧ್ಯಾತ್ಮಿಕ ಕೆಲಸ ಏನ್ ಮಾಡ್ತೀವಿ, ಇದು ಯಾವುದೇ ಪುಣ್ಯ ಹಾಗೂ ಪಾಪದ ಕರ್ಮಗಳೇ ಬಂಧನ ಇಲ್ಲ. ಬೇರೆ ಯಾವುದೇ ಮಾಡಿದ್ರು ನಾವು ಕರ್ಮ ಬಂಧನದಿಂದ ಮತ್ತೆ ಜೀವ. ಈಗ 8ನೇ ಚಾಪ್ಟರ್ ಅಲ್ಲಿ ಅರ್ಜುನ ಕೇಳುವಂಥದ್ದು ಕರ್ಮ ಅಂದ್ರೆ ಏನು? ಕರ್ಮ ಅಂತ ಹೇಳಿದ್ರೆ ಈ ಭೌತಿಕ ದೇಹ ನಮ್ಗೆ ಸಿಗುವಂತದ್ದು ಹೇಗೆ, ಅದಕ್ಕೆ ಯಾವುದು ಕಾರಣವಾಗಿರುವಂತ ಕಾರ್ಯಗಳೇನಿದೆ, ನಮ್ಮ ಆಕ್ಷನ್ಸ್ ದಟ್ ಲೀಡ್ ಟು ದಿಸ್ ಮೆಟೀರಿಯಲ್ ಬಾಡಿ ಅಂತ ಹೇಳಿದ್ರೆ ನಾವು ಮಾಡುವ ಕಾರ್ಯಗಳಿಂದ ಈ ಒಂದು ಭೌತಿಕ ಶರೀರ, ಇದು ಮನುಷ್ಯನ ಶರೀರ ಇರ್ಬೋದು ಅಥವಾ ಪ್ರಾಣಿಯ ಶರೀರ ಇರ್ಬೋದು, ಪಕ್ಷಿಯ ಶರೀರ, ಇದೆಲ್ಲ ಸಿಗುವಂತದ್ದು. ಸೊ ಆ ಕರ್ಮಗಳಿಂದ ಬರುವಂತದ್ದು. ಸೊ ಅಂತಹ ಕರ್ಮಗಳಿಂದ ಬಿಡುಗಡೆ ಬೇಕಾದ್ರೆ ನಾವು ಆದಷ್ಟು ಅಕರ್ಮ ಮಾಡ್ಬೇಕು. ಅಕರ್ಮ ಅಂತ ಹೇಳಿದ್ರೆ ಭಗವಂತನ ಪ್ರೀತಿಪೂರ್ವಕ ಭಕ್ತಿ ಸೇವೆ. ಸೊ ಇಲ್ಲಿ ಕೃಷ್ಣ ಹೇಳುವಂಥದ್ದು ನನಗಾಗಿ ಕರ್ಮವನ್ನು ಮಾಡು. ಸೊ ನಿಮ್ಮ ಕೈಲಾಗಿದ್ದ ಕರ್ಮವನ್ನ ನೀವು ಮಾಡ್ಬೇಕು. ನಾವು ಈಗ ಮುಂದೆ ಎಲ್ಲ ಅಂದ್ರೆ ನೀವು ಜಸ್ಟ್ ಇದಕ್ಕೆ ಬಿಡ್ಬೇಡಿ, ನೆಕ್ಸ್ಟ್ 2nd ಲೆವೆಲ್ 3rd ಲೆವೆಲ್ ಎಲ್ಲ ಮಾಡಿ ಹಾಗೂ ಪ್ರೀಚಿಂಗ್ ಬನ್ನಿ ದಯವಿಟ್ಟು. ಈಗ ಮಾಡುವಂತದ್ದು ಹೇಗೆ? ಈಗ ನೀವೇ ನೋಡ್ತೀರಾ,
ನಾವು ಲಕ್ಷಾಂತರ ಅಂದ್ರೆ 6.5 ಲಕ್ಷದಷ್ಟು ಜನ ಈ ಒಂದು ಭಗವದ್ಗೀತೆಯ ಕೋರ್ಸ್ ಅನ್ನ ಈಗ ಆಲ್ರೆಡಿ ತಗೊಂಡಿದ್ದಾರೆ. ಆದ್ರೆ ಎಷ್ಟು ಜನ ಈಗ ಪ್ರೀಚಿಂಗ್ ಅಲ್ಲಿ ಅಂದ್ರೆ ಈಗ ತುಂಬಾ ಜನ ಇದ್ದಾರೆ, ಆದ್ರೂ ಸಹ ಏನು ಅಂತ ಹೇಳಿದ್ರೆ ಕೊನೆಯಲ್ಲಿ ಉಳಿಯುವಂತವ್ರು ಎಷ್ಟು, ನಾವೇ ನೋಡ್ತೀವಿ ಈಗ ಒಂದು ಗ್ರೂಪ್ ಅಲ್ಲಿ 100 ಜನ ಇದ್ರೆ ಅದ್ರಲ್ಲಿ ಬರುವಂತವ್ರು ಎಷ್ಟು ಕ್ಲಾಸಿಗೆ, ಲಾಸ್ಟ್ ಕ್ಲಾಸಿಗೆ ಬರೀ 20% ಅಷ್ಟೇ ಜನ ಬರುವಂತದ್ದು. ಹಾಗಾಗಿ ಈ ಎಷ್ಟು ಅವಶ್ಯಕತೆ ಇದೆ ನಮಗೆ ಈ ಒಂದು ನಾಲೆಡ್ಜ್ ನ ಸ್ಪ್ರೆಡ್ ಮಾಡ್ಬೇಕು ಅಂತ ಹೇಳಿದ್ರೆ ತುಂಬಾ ಜನರ ಒಂದು ಸಹಾಯ ಬೇಕು. ಒಗ್ಗಟ್ಟಲ್ಲಿ ಮಾತ್ರ ಅಂದ್ರೆ ಎಲ್ಲರೂ ಸೇರಿದ್ರೆ ಅದು ತುಂಬಾ ಸ್ಪ್ರೆಡ್ ಮಾಡ್ಬೋದು. ಅಂದ್ರೆ ಕೃಷ್ಣ ಹೇಳಿದಾನೆ ಅಂದ್ರೆ ಈ ಒಂದು ಜ್ಞಾನ ಎಲ್ಲ ಕಡೆ ಹೇಗೋ ನಾವೊಂದು ಇನ್ಸ್ಟ್ರೂಮೆಂಟ್ ಆಗ್ಬೇಕು ದೇವರ ಕೈಯಲ್ಲಿ, ಹಾಗೂ ಜ್ಞಾನವನ್ನ ಎಲ್ಲರಿಗೂ ಹಂಚೋ ಪ್ರಯತ್ನ ನಾವು ಮಾಡ್ಬೇಕು. ಸೊ ನನ್ನ ಬದುಕಿನನ್ನೇ ಪರಮ ಗುರಿಯಾಗಿ ಮಾಡಿಕೊಳ್ಳುವನು. ಸೊ ಪರಮ ಗುರುಯಾಗಿ ಅಂದ್ರೆ ಈಗ ಅವನೇ ಕೃಷ್ಣನೇ ಮೇನ್ ಅಂತ ಯಾರು ದುಡಿತಾರೆ. ಈಗ ತುಂಬಾ ಜನ ಈಗ ಟೆಂಪಲ್ ಗಳಲ್ಲೆಲ್ಲ ಮಾಡ್ತಾ ಇರುವಂತದ್ದೇನು, ಅವರು ಎಷ್ಟೋ ಅವರೆಲ್ಲ ಒಳ್ಳೆ ಕೆಲಸಗಳು ಎಷ್ಟೋ ಲಕ್ಷಾಂತರ ದುಡಿತಾ ಇದ್ರು, ಅವರೆಲ್ಲ ಅವರ ಕೆಲಸಗಳನ್ನ ಬಿಟ್ಟು ಈ ಒಂದು ಸೇವೆಯಲ್ಲಿ ತೊಡಗಿದ್ದಾರೆ. ಇಸ್ಕಾನ್ ಅಲ್ಲಿ ತುಂಬಾ ಜನ ಸೈಂಟಿಸ್ಟ್ ಗಳಿರ್ಬೋದು, ಎಷ್ಟೋ ಜನ ಈಗ ಅಂಬರೀಷ್ ಅಂತ ಹೇಳಿ ಅಂದ್ರೆ ಅಂಬರೀಷ್ ದಾಸ್ ಅಂತ ಹೇಳಿ ಅವರು ಫೋರ್ಡ್ ಅವರ ಮಾಲೀಕರು, ಫೋರ್ಡ್ ಅವರ ಮೊಮ್ಮಗ, ಅವರು ಸಹ 250 ಕೋಟಿ ಕೊಟ್ಟಿದ್ದಾರೆ ಕೃಷ್ಣನ ಒಂದು ಅಂದ್ರೆ ಮಾಯಾಪುರಲ್ಲಿ ಆಗ್ತಾ ಇದೆ ಒಂದು ಟೆಂಪಲ್ ಬೃಹದ ಇದಾಗಿ, ತುಂಬಾ ದೊಡ್ಡ ಪ್ರಾಜೆಕ್ಟ್ ಅದು. ಸೊ 22 crore ಪ್ರಾಜೆಕ್ಟ್ ಅದು. ಸೊ ಅಲ್ಲಿ 22 crore ಅಲ್ಲ ಸಾರಿ 500 ಕೋಟಿ ಪ್ರಾಜೆಕ್ಟ್, ಅದ್ರಲ್ಲಿ 250 crore ಅವರೇ ಕೊಟ್ಟಿದ್ದಾರೆ. ಅಂದ್ರೆ ಈ ತರ ಅವರವರ ಕೆಲಸಗಳನ್ನ ಕೆಲಸದಲ್ಲಿರೋರು ಆ ರೀತಿಯಲ್ಲಿ ಸಹ ಸಹಾಯ ಮಾಡ್ತಾರೆ ಅಂದ್ರೆ ಮೇಲೆ ಬರ್ಲಿಕ್ಕೆ. ಅಂದ್ರೆ ಈಗ ನನಗೆ ಕೆಲಸ ಬಿಡಕ್ ಸಾಧ್ಯ ಇಲ್ಲ, ನಾನು ಹಾಗಾದ್ರೆ ಹೇಗ್ ಮಾಡ್ಬೋದು ನಾವು ಸಕಾಮರ್ಕಾರ ಕರ್ಮ ಮಾಡ್ಬೋದು. ಅಂದ್ರೆ ಆ ರೀತಿ ಸ್ವಲ್ಪ ದೇವರಿಗೆ ಕೊಡ್ಬೋದು. ಈಗ ನಮ್ದು ಟೆಂಪಲ್ ಬರ್ತಾ ಇದೆ ಮಂಗಳೂರಲ್ಲಿ, ದೇವಸ್ಥಾನ ಆಗ್ತದೆ, ಅದಕ್ಕೆ ನಾವು ದಾನ ಮಾಡುವಂಥದ್ದು. ಹಾಗೆ ನಾವನ್ನ ಕೃಷ್ಣನನ್ನ ಹೇಗೆ ನಾವು ಪ್ಲೀಸ್ ಮಾಡುವಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ನಾವು ಕೃಷ್ಣನನ್ನ ಪ್ಲೀಸ್ ಮಾಡ್ಬೋದು. ಸೊ ಇಲ್ಲಿ ಅದರ ಹೈಯೆಸ್ಟ್ ಯಾವುದು ಅಂತ ಹೇಳಿದ್ರೆ ಅವನ ಭಕ್ತಿ ಸೇವೆಯಲ್ಲಿ ಇರುವಂತದ್ದು. ಕಾಮಕರ್ಮಗಳಿಗಿಂತ ಭಕ್ತಿ ಸೇವೆಯನ್ನ ಯಾರು ಪರಮ ಗುರಿಯಾಗಿ, ಅವನೇ ಎಲ್ಲಾ ಜೀವಿಗಳ ಮತ್ತೆ ಮಿತ್ರ ಅಂತ ಹೇಳಿದ್ರೆ ಕೃಷ್ಣ ಎಲ್ಲರಿಗೂ ಅಂದ್ರೆ ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡುವಂಥದ್ದು. ಒಂದು ಈ ಬ್ರಾಹ್ಮಣ ಅಂತ ಹೇಳಿದ್ರೆ ಒಂದು ಬ್ರಾಹ್ಮಣನನ್ನ ಒಂದು ಅಂದ್ರೆ ಕೆಳ ಜಾತಿಯವನನ್ನ, ಒಂದು ನಾಯಿಯನ್ನ, ಎಲ್ಲವನ್ನು ಒಂದೇ ರೀತಿ. ಯಾಕೆ ಅಂತ ಹೇಳಿದ್ರೆ ಅವನು ಎಲ್ಲರಲ್ಲೂ ಪರಮಾತ್ಮನನ್ನ ನೋಡುವಂಥದ್ದು. ಸೊ ನಾವೊಂದು ಆ ಹ್ಯೂಮಿಲಿಟಿಯನ್ನ ಬೆಳೆಸ್ಕೋಬೇಕು. ನಾವು ಪ್ರಾಣಿಗಳಲ್ಲಿ ಎಲ್ಲಾ ಜೀವಿಗಳು ಅಂತ ಹೇಳಿ ಕೃಷ್ಣ ಹೇಳಿರುವಂಥದ್ದು ಮನುಷ್ಯರು ಅಂತಲ್ಲ. ಸೊ ಹಾಗಾದ್ರೆ ಎಲ್ಲಾ ಪ್ರಾಣಿಗಳು, ಎಲ್ಲಾ ಪಕ್ಷಿಗಳು, ಎಲ್ಲಾ ಜೀವಿಗಳನ್ನ ಯಾರು ಮಿತ್ರನೋ ಅವನು ಮಾತ್ರ ಕೃಷ್ಣನ ಹತ್ರ ಹೋಗ್ಲಿಕ್ಕೆ ಸಾಧ್ಯ. ನಿಶ್ಚಯವಾಗಿಯೂ ನನ್ನೆಲ್ಲರಿಗೆ ಬರುವನು ಅಂತ ಹೇಳಿ. ಸೊ ಇಲ್ಲಿಗೆ ಅಧ್ಯಾಯದ ಸಾರಾಂಶ. ಅರ್ಜುನನು ವಿಶ್ವರೂಪವನ್ನು ತೋರಿಸಬೇಕೆಂದು ಕೃಷ್ಣನಿಗೆ ವಿನಂತಿಸುತ್ತಾನೆ. ಭಗವಾನ್ ಕೃಷ್ಣನು ವಿಶ್ವರೂಪವನ್ನು ತೋರಿಸುತ್ತಾನೆ. ದ್ರಷ್ಟುಮಿಚ್ಛಾಮಿ ತೇ ರೂಪಂ ಬಹುನಿ ಅದೃಷ್ಟ ಪೂರ್ವಾಣಿ. ಅರ್ಜುನ ನೋಡಿದ ವಿಶ್ವರೂಪ ಅನೇಕಾದ್ಭುತ ದರ್ಶನಂ. ಅರ್ಜುನನು ವಿಶ್ವರೂಪ ನೋಡಿದ ಅನುಭವ. ಧೃತಿಂ ನ ವಿಂದಾಮಿ ಸಮಂಚ ವಿಷ್ಣು. ಕೃಷ್ಣನ ಉತ್ತರ ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧೋ. ಅರ್ಜುನನ ಪ್ರಾರ್ಥನೆ ಸಗದ್ಗದಂ ಭೀತ ಪ್ರಣಮ್ಯ. ಕೃಷ್ಣನನ್ನು ನೋಡಲು ಶುದ್ಧ ಭಕ್ತಿ ಬೇಕು. ಭಕ್ತ್ಯಾ ತ್ವನನ್ಯ ಶಕ್ಯ. ಸೊ ಧನ್ಯವಾದಗಳು. ಸೊ ಇವತ್ತು ಹಬ್ಬ ಆಗಿರೋದ್ರಿಂದ ಮೋಸ್ಟ್ಲಿ ತುಂಬಾ ಜನ ಕಡಿಮೆ ಇದ್ದಾರೆ ಅಂತ ಅನ್ಸುತ್ತೆ. ಇವತ್ತು ಸಂಕ್ರಾಂತಿ ಹಬ್ಬ. ಸೊ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು. ಸೊ ಧನ್ಯವಾದಗಳು ಎಲ್ಲರಿಗೂ. ಅನ್ಮ್ಯೂಟ್ ಮಾಡ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಪ್ರಶ್ನೆ ಇದೆಯಾ ಯಾರ್ದಾದ್ರು? ಹೇಗಿತ್ತು ವಿಶ್ವರೂಪ ದರ್ಶನ? ಖುಷಿ ಆಯ್ತಾ ಎಲ್ಲರಿಗೂ ನೋಡಿ? ಮಾತಾಜಿ ನಾನು ನೋಡ್ಲಿಲ್ಲ ಮೊದಲಿಂದ. ನೋಡ್ಲಿಲ್ವಾ? ನೀವು ಬಂದಿದ್ ಲೇಟ್ ಆಯ್ತಾ ಮಾತಾಜಿ? ನಾನು ಓಪನ್ ಮಾಡುವಾಗ ಲೇಟ್ ಆಯ್ತು. ತೊಂದ್ರೆ ಇಲ್ಲ, ನಾನು ರೆಕಾರ್ಡಿಂಗ್ ಹಾಕ್ತೇನೆ ಗ್ರೂಪ್ ಅಲ್ಲಿ. ಆಯ್ತಾಯ್ತು. ಓಕೆ, ಧನ್ಯವಾದ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲ 3 ಸತಿ ಹೇಳೋಣ. ಯಾರಿಗಾರ ಪ್ರಶ್ನೆ ಇದೆಯಾ? ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಹಬ್ಬ ಇರ್ಬೋದೇನೋ, ನಿಮ್ಗೆಲ್ಲ ಕ್ಲೋಸ್ ಮಾಡೋಣ. ಬೇಕಾದ್ರೆ ಪ್ರಶ್ನೆ ಇದ್ರೆ ಕೇಳಿ, ಇಲ್ಲ ಅಂದ್ರೆ ಕ್ಲೋಸ್ ಮಾಡೋಣ. ಮಾತಾಜಿ, ನಂದೊಂದು ರಿಕ್ವೆಸ್ಟ್. ನಾನು ಲೇಟ್ ಆಗಿ ನಿಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆದೆ. ನನಗೆ 7th ಇಂದ ಬಂದಿದೆ ನಿಮ್ದು ರೆಕಾರ್ಡಿಂಗ್.
1 to ಮೊದ್ಲಿಂದ ಕಳಿಸ್ಕೊಡ್ತೀರಾ ಮಾತಾಜಿ? ನೀವು ಗ್ರೂಪ್ ಅಲ್ಲಿ ಇದ್ದೀರಾ ಮಾತಾಜಿ? ಈಗ ನೀವು ಆಡ್ ಮಾಡಿದ್ರಿ, ಮೊನ್ನೆ ಆಡ್ ಮಾಡಿದ್ದೀರಾ ನೀವು? ನಾನು ಹಾಕ್ತೀನಿ. ನಾನು ಮೊನ್ನೆ ಹಾಕಿದ್ದೆ, ಗೊತ್ತಾಗ್ಲಿಲ್ವಾ ಅಂತಲ್ಲ. ನಾನು ಮೊನ್ನೆ ಹಾಕಿದ್ದೆ, ಅಂದ್ರೆ ಯೂಟ್ಯೂಬ್ ರೆಕಾರ್ಡಿಂಗ್ ಫುಲ್ಲು ಹಾಕಿದ್ದೆ ನಾನು ಆಕ್ಚುಲಿ. ಫುಲ್ಲು ಹಾಕಿದ್ದೀರಾ ಮಾತಾಜಿ? ಫುಲ್ಲು ಒಂದಿನ ಲಿಂಕ್ ಹಾಕಿದ್ದೆ ನಾನು. ಒಂದ್ ನಿಮಿಷ ನೋಡ್ತೀನಿ ರೀ, ಡೇಟ್ ನೋಡ್ತೇನೆ ನಾನು. ಎಷ್ಟು 2 days before? ಅದು ಅದೇ ಮೋಸ್ಟ್ಲಿ ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ಮೆಸೇಜ್ ಹಾಕುವಾಗ ಮೋಸ್ಟ್ಲಿ ಅದು ಗೊತ್ತಾಗಲ್ವಾ ಅಂತಲ್ಲ. ನಾನೇನ್ ಮಾಡ್ತೀನಿ, ಗ್ರೂಪ್ ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡ್ತೀನಿ ಇವತ್ತು, ಓಕೆನಾ? ಗ್ರೂಪ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಯೂಟ್ಯೂಬ್ ಲಿಂಕ್ ಹಾಕ್ಬಿಡ್ತೀನಿ. ಸೊ ನಿಮ್ಗೆ ಅದು ಎಲ್ಲರಿಗೂ ಅಲ್ಲಿ ಅವೈಲೇಬಲ್ ಇರುತ್ತೆ. ಓಕೆ ಮಾತಾಜಿ, ಓಕೆ. ಇನ್ ಕೇಸ್ ಸ್ವಲ್ಪ ಮಿಸ್ ಆದ್ರೂ ಜಸ್ಟ್ ರೀಕಾಲ್ ಮಾಡಿ ಕೇಳ್ಕೋಬೋದಲ್ಲ? ಖಂಡಿತ ಖಂಡಿತ ಮಾತಾಜಿ, ನಾನು ಶೇರ್ ಮಾಡ್ತೀನಿ. ಹ್ಯಾಪಿ ಮಕರ ಸಂಕ್ರಾಂತಿ ಮ್ಯಾಮ್. ಥ್ಯಾಂಕ್ ಯು. ಹ್ಯಾಪಿ ಮಕರ ಸಂಕ್ರಾಂತಿ. ಹರೇ ಕೃಷ್ಣ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ? ಹೇಳಿ ಮಧುಸೂದನ್ ಅವರೇ, ಹೇಳಿ. ಮಾತಾಜಿ, ಇವಾಗ ನಾವು ವರ್ಕ್ ಮಾಡೋದ್ರ ಜೊತೆಗೆ ಭಕ್ತಿ ಸೇವೆ ಏನೇನ್ ಮಾಡ್ಬೋದು? ವರ್ಕ್ ಮಾಡ್ತಾ ಅಂದ್ರೆ ಹೇಳಿದ್ರೆ ಮೊದ್ಲಿಗೆ ನಾವು ಚಾಂಟಿಂಗ್ ಮಾಡುವಂತದ್ದು, ಆಯ್ತಾ? ಫಸ್ಟ್ ಚಾಂಟಿಂಗ್ ಇಂದ ಸ್ಟಾರ್ಟ್ ಮಾಡಿ. ನೀವು ಚಾಂಟಿಂಗ್ ಮಾಡಿ. ಪ್ರಭುಪಾದ್ ಕೊಟ್ಟಿರುವಂತದ್ದು 16 ರೌಂಡ್ ಮಾಡ್ಬೇಕು. ಸೊ ಅದನ್ನ ಮಾಡುವಂತದ್ದು ಅಂದ್ರೆ ಈಗ ನಮ್ದು ಏನಂತ ಹೇಳಿದ್ರೆ ನಾವು ಸಾಧನೆ ಮಾಡ್ಬೇಕು ಮೊದ್ಲಿಗೆ, ಅಲ್ವಾ? ಸೊ ಸಾಧನೆಯಿಂದಾನೇ ಸ್ಟಾರ್ಟ್ ಆಗುವಂತದ್ದು ಭಕ್ತಿ. ಸೊ ಸಾಧನೆ ಮತ್ತೆ 3 ಲೈಕ್ ಸಾಧನೆ ಮಾಡುವಂತದ್ದು, ಮತ್ತೆ ಸಾಧು ಸಂಘದಲ್ಲಿ ಇರುವಂತದ್ದು ಅಂದ್ರೆ ಡಿವೋಟಿಸ್ ಅಸೋಸಿಯೇಷನ್ ಇರುವಂತದ್ದು, ಹಾಗೂ 3ನೇದೇನು ಅಂತ ಹೇಳಿದ್ರೆ ಸೇವೆ. ಈ 3 ಮಾಡುವಂತದ್ದು ಇದು ಭಕ್ತಿ ಸೇವೆಯಲ್ಲಿ. ಅಂದ್ರೆ ಕೃಷ್ಣನ ಒಂದು ಭಕ್ತಿ ಸೇವೆಯಲ್ಲಿ ನಾವು ನಿರಂತರವಾಗಿ ಇರ್ಬೇಕಾದ್ರೆ ಈ 3ಅನ್ನ ನಾವು ಪಾಲಿಸ್ಬೇಕು. ಒಂದು ಸಾಧನೆ ಮಾಡುವಂತದ್ದು, ಹೇಳಿದಾಗೆ ಅದು 16 ರೌಂಡ್ ಜಪ ಮಾಡುವಂತದ್ದು, ಹಾಗೂ 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಏನಿದೆ ಅದನ್ನ ಫಾಲೋ ಮಾಡುವಂತದ್ದು, ಆಯ್ತಾ? ಸೊ ಅದಾದ ನಂತರ ಸಾಧು ಸಂಘದಲ್ಲಿ ಈಗ ನೀವು ಇದನ್ನ ಇಲ್ಲಿಗೆ ಬಿಡ್ಬಾರ್ದು. ಇದಾದ್ಮೇಲೆ ನೀವು ನೆಕ್ಸ್ಟ್ ರಿಜಿಸ್ಟರ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿ. ಯಾಕಂತ ಹೇಳಿದ್ರೆ ಈಗ ನಿಮ್ಗೆ ಜಸ್ಟ್ ಟೇಸ್ಟ್ ಸಿಕ್ಕಿದೆ ಈ ಭಗವದ್ಗೀತೆಯಲ್ಲಿ, ಅಲ್ವಾ? ರುಚಿ ಸಿಕ್ಕಿದೆ, ಅದನ್ನ ನಾವು ಕಂಟಿನ್ಯೂ ಮಾಡ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ನೀವು ಮತ್ತೆ ಭೌತಿಕ ಜಗತ್ತಲ್ಲೇ ಹೋಗ್ಬಿಡ್ತೀವಿ. ಈಗ ನಮಗೆ 2 ಆಪ್ಷನ್ ಇರುವಂತದ್ದು. ಪ್ರಭುಪಾದ್ ಹೇಳುವಂತದ್ದು, ನಾವು ಸರ್ವ್ ಮಾಡ್ಲೇಬೇಕಂತೆ. ನಾವು ವಿ ಆರ್ ಸರ್ವೆಂಟ್, ಎದರ್ ಯು ಸರ್ವ್ ಮಾಯಾ ಆರ್ ಯು ಸರ್ವ್ ಕೃಷ್ಣ, ಚಾಯ್ಸ್ ಇಸ್ ಯುವರ್ಸ್. ನಾವು ಮಾಯೆಗೆ ಸರ್ವ್ ಮಾಡ್ತೀವಾ ಅಥವಾ ಕೃಷ್ಣನಿಗೆ ಸರ್ವ್ ಮಾಡ್ತೀವಾ, 2ರಲ್ಲಿ ನಮ್ಗೆ ನಾವು ಚಾಯ್ಸ್ ಮಾಡ್ಬೇಕು. ನಾವು ಭೌತಿಕ ಪ್ರಪಂಚದಲ್ಲಿ ಮುಳುಗೋದ್ರೆ ನಾವೇನ್ ಮಾಡ್ತೀವಿ, ನಾವು ಇಂದ್ರಿಯ ತೃಪ್ತಿಗೋಸ್ಕರ ಮಾಡ್ತೀವಿ, ಅಲ್ಲಿ ನಾವು ಮಾಯೆಗೆ ಸರೆಂಡರ್ ಆಗ್ತೀವಿ. ಆಮೇಲೆ ಅದಕ್ಕೆ ಎಂಡೇ ಇಲ್ವಂತೆ. ನಾವು ಮಾಯೆಗೆ ಸರ್ವ್ ಮಾಡ್ತಾ ಇದ್ರೆ ಎಷ್ಟು ಜನ್ಮಗಳು ಬೇಕಾದ್ರೆ ತಗೊಳ್ಬಹುದು. ನಾವು ಮತ್ತೆ ಬರ್ತಾ ಇರ್ತೀವಿ, ಸಾವು ಹುಟ್ಟು ಆಗ್ತಾನೆ ಇರುತ್ತೆ. ನಾವು ಇದರಿಂದ ಹೊರಗೆ ಬರಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಅದಕ್ಕೂ ಮಾಡ್ತಾನೆ, ಮಾಯೆಯಲ್ಲಿ ಮುಳುಗೋಗ್ತಾರೆ. ಈಗ ಕೃಷ್ಣ ಹೇಳುವಂತದ್ದು, ಈ ಯಾರು ನಾಸ್ತಿಕರು ಇರ್ತಾರೆ ಅವರು ಮತ್ತೆ ಅವರು ನನ್ನನ್ನು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ, ಈ ಜನ್ಮ ಮೃತ್ಯುಯಿಂದ ಅವ್ರು ಹೊರಗೆ ಬರಕ್ಕೆ ಸಾಧ್ಯ ಇಲ್ಲ, ಅವರು ನನ್ನೊಟ್ಟಿಗೆ ಇರ್ತಾರೆ. ಹಾಗೆ ನಾವು ಮಾಯೆಯಲ್ಲಿದ್ದಾಗ ನಾವು ಅದ್ರಲ್ಲಿ ಇರ್ಬೋದು. ಅಥವಾ ಇನ್ನೊಂದು, ಇಲ್ಲೇ ನಾನು ಕೃಷ್ಣನ ಪ್ರೊಟೆಕ್ಷನ್ ಅಲ್ಲಿ ಇರ್ತೇನೆ ಅಂತ ಹೇಳಿದ್ರೆ ನಾವು ಭಕ್ತಿ ಸೇವೆಯಲ್ಲಿ ಬರ್ಬೇಕು. ಆಗ ಭಕ್ತಿ ಸೇವೆಯಲ್ಲಿ ಬಂದಾಗ ಏನಾಗುತ್ತೆ, ನಮಗೆ ಕೃಷ್ಣನ ಒಂದು ಕೃಷ್ಣ ನಮ್ಮನ್ನ, ಅಂದ್ರೆ ನಾವು ನೋಡಿದ್ವಿ ಆ ಬೆಕ್ಕು ಹೇಗೆ ಅದರ ಒಂದು ಮರಿಯನ್ನ ಇಟ್ಕೊಳ್ಳುತ್ತೆ, ಆ ರೀತಿಯಲ್ಲಿ ಒಂದು ಪ್ರೊಟೆಕ್ಷನ್ ಕೊಡ್ತಾನೆ ಕೃಷ್ಣ ನಮಗೆ. ಸೊ ಅದು ನಮಗೆ ಹೇಗೆ ಗೊತ್ತಾಗುವಂತದ್ದು, ನಾವು ಕೃಷ್ಣನ ಹೆಸರು ಹೇಳ್ಬೇಕು, ಅಂದ್ರೆ ಚಾಂಟಿಂಗ್ ಮಾಡ್ಬೇಕು. ಕೃಷ್ಣ ಬೇರೆ ಅಲ್ಲ, ಕೃಷ್ಣನ ನಾಮ ಬೇರೆ ಅಲ್ಲ, ಅಲ್ವಾ? ಸೊ ಹಾಗಾಗಿ ಚಾಂಟಿಂಗ್ ಸ್ಟಾರ್ಟ್ ಮಾಡಿ. ಅದಾದ ಮೇಲೆ ನೀವು ಒಂದು ಅಸೋಸಿಯೇಷನ್ ಅಲ್ಲಿ ಇರಿ. ಭಕ್ತರ ಒಂದು ದಯವಿಟ್ಟು ನೋಡಿ, ಬೇರೆಯವರು ಮ್ಯೂಟ್ ಮಾಡಿ ಡಿಸ್ಟರ್ಬೆನ್ಸ್ ಇದ್ರೆ. ರೇಣುಕಾ ಮಾತಾಜಿ. ಸೊ ಓಕೆ, ಸೊ ಭಕ್ತರ ಅಸೋಸಿಯೇಷನ್ ಅಲ್ಲಿ ಇರಿ ಅಂತ ಹೇಳಿದ್ರೆ, ಈಗ ನಾವು ನೆಕ್ಸ್ಟ್ ನಿಮಗೆ ಭಕ್ತಿ ವೃಕ್ಷ ಅಂತ ಮಾಡ್ತಾರೆ. ಭಕ್ತಿ ವೃಕ್ಷದಲ್ಲಿ ಹೇಗೆ ಅಂತ ಹೇಳಿದ್ರೆ, ನಿಮಗೆ ಬೇರೆ ಬೇರೆ ಗ್ರೂಪ್ಸ್, ಈಗ ಸ್ಟಡಿ ಗ್ರೂಪ್ಸ್. ಸೊ ಅಲ್ಲಿ ನೀವು ಬೇರೆ ಬೇರೆ ಪುಸ್ತಕಗಳನ್ನ ಓದ್ಬೋದು. ಅಂದ್ರೆ ಭಗವದ್ಗೀತೆಯನ್ನ ಓದ್ಬೋದು, ಅಥವಾ ಕೃಷ್ಣ ಬುಕ್ ಅಂತ ಹೇಳಿದೆ, ಹಾಗೆ ಬೇರೆ ಬೇರೆ ಬುಕ್ ನೋಡೋಣ. ಆದ್ರೆ ನಾನು ನೋಡ್ತೀನಿ ಯಾವಾಗ ಅಟ್ಲೀಸ್ಟ್ ವೀಕ್ಲಿ 2 days ನಾವು ಮೀಟ್ ಆಗೋ ತರ. ಸೊ ಒಂದು ಬುಕ್ ರೀಡಿಂಗ್. ಸೊ ಏನಂತ ಹೇಳಿದ್ರೆ, ನಾವಾಗ ಅಸೋಸಿಯೇಷನ್ ಅಲ್ಲಿ ಇರ್ತೀವಿ, ನಾವು ಅದನ್ನ ಒಟ್ಟಿಗೆ ಓದುವಂತದ್ದು 1 hour ಒಳ್ಳೇದು. ಆಗ ನಮಗೆ ಮತ್ತೆ ನಾವು ನಮ್ಮ ಬೇರೆ ಏನಾದ್ರು ಆಧ್ಯಾತ್ಮಿಕ ಇದ್ರಲ್ಲಿ ನಾವು ಅಡಚಣೆ ಆಗ್ತಾ ಇದ್ರೆ ಆಗ ನಾವು ಅದನ್ನ ಶೇರ್ ಮಾಡ್ಕೋಬಹುದು. ನಾನು ಈ ತರ ಅಂದ್ರೆ ಸ್ವಲ್ಪ ಸೀನಿಯರ್ ಡಿವೋಟೀಸ್, ಈಗ ಅವರು ಗೊತ್ತಿದ್ರೆ ಅವ್ರು ಹೇಳ್ಬೋದು, ಅಥವಾ ಅವ್ರು ಗೊತ್ತಿಲ್ಲ ಅಂದ್ರೆ ಅವರು ಬೇರೆಯವ್ರನ್ನ ಕೇಳಿ, ಅವ್ರಿಗಿಂತ ಸೀನಿಯರ್ನ ಕೇಳಿ ಅವರು ನಿಮಗೆ ಮತ್ತೆ. ಈಗ ನೋಡಿ, ನೀವು ಕೇಳೋ ಪ್ರಶ್ನೆಗೆಲ್ಲ ಈಗ ನನಗೆ ಉತ್ತರ ಇಲ್ಲ ಅಂತಂದ್ರೆ ನಾನು ಐ ಕ್ಯಾನ್ ಗೋ ಬ್ಯಾಕ್, ನಾನು ಹೋಗಿ ಪ್ರಭುಜಿ ಹತ್ರ ಕೇಳಿ ಮತ್ತೆ ಹೇಳ್ಬೋದು ನಿಮಗೆ ಉತ್ತರವನ್ನ, ಅಲ್ವಾ? ಅಂತ ಹೇಳಿದ್ರೆ ಎಲ್ಲ ಪ್ರಶ್ನೆಗೆ ನನಗೆ ಆನ್ಸರ್ ಎಲ್ರಿಗೂ ಗೊತ್ತಿರ್ಬೇಕಂತ ಇಲ್ಲ. ನಾವು ಲೈಕ್ ನಾವು ಈಗ ಲರ್ನಿಂಗ್ ಸ್ಟೇಜ್ ಅಲ್ಲಿ ಇರುವಂತದ್ದು, ಹಾಗಾಗಿ ಕೇಳಿ ಹೇಳುವಂತದ್ದು. ಹಾಗಾಗಿ ಬಟ್ ಏನಾಗುತ್ತೆ, ನಿಮಗೆ ಒಂದು ಉತ್ತರ ಸಿಗುತ್ತೆ, ನೀವು ಏನೋ ಒಂದು. ಬಟ್ ಈ ಪ್ರಶ್ನೆಗಳನ್ನ ನಾವು ಬೇರೆ ಈ
ಮೆಟೀರಿಯಲಿಸ್ಟಿಕ್ ಪೀಪಲ್ ಹತ್ರ ಹೋಗಿ ನಾವು ಈ ಸಮಸ್ಯೆಗಳನ್ನ, ನಿಮ್ಮ ಗೊಂದಗಳನ್ನ ಕೇಳಕ್ ಸಾಧ್ಯ ಇಲ್ಲ ಅಲ್ವಾ. ಅವ್ರ ಹತ್ರ ಇದಕ್ಕೆ ಉತ್ತರಗಳು ಇರಲ್ಲ. ಸೊ ನಾವು ಅವ್ರ ಹತ್ರ ಶೇರ್ ಮಾಡಕ್ಕೂ ಸಾಧ್ಯ ಇಲ್ಲ, ಅವ್ರು ಅರ್ಥ ಮಾಡ್ಕೊಳಲ್ಲ ಇದನ್ನ. ಅವ್ರು ಏನ್ ಹೇಳ್ತಾರೆ, ನಿಮ್ನ ಹೆಚ್ಚು ಹೇಳಿದ್ರೆ, ನೀವು ಜಾಸ್ತಿ ಹೇಳಿದ್ರೆ, ಅದೆಲ್ಲ ಬಿಡು, ಪಾರ್ಟಿ ಮಾಡು ಬಾ, ಪಾರ್ಟಿಗೆ ಹೋಗೋಣ ಅಂತ ಹೇಳ್ಬೋದು ಅಷ್ಟೇ ಅಲ್ವಾ. ಸೊ ಸರಿಯಾದ ಒಂದು ಗೈಡೆನ್ಸ್ ಸಿಗಲ್ಲ. ಸೊ ನಾವು ಅಪ್ರೋಚ್ ಮಾಡೋರ್ನ ರೈಟ್ ಪೀಪಲ್ ನ ಅಪ್ರೋಚ್ ಮಾಡ್ಬೇಕು. ಸೊ ಸಾಧು ಸಂಘ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಕೇಳೋದು ಹೆಚ್ಚಾಗಿ ಏನಂತ ಹೇಳಿದ್ರೆ, ರಾಂಗ್ ಪೀಪಲ್ ನ ಹೋಗಿ ಅಡ್ವೈಸ್ ಕೇಳ್ತೀವಿ. ಈಗ ನಾವು ತಂದೆ ತಾಯಿ ಅಂತ ಹೇಳ್ಬೋದು, ಅಥವಾ ಹಿರಿಯರು ಅಂತ ಹೇಳಿ, ಹಿರಿಯರಿಗೂನು ಅವರಿಗೆ ನಿಜವಾಗಿ ಅವ್ರ ಧರ್ಮಗಳನ್ನ ನೋಡಿ ಅಥವಾ ರಿಲಿಜಿಯಸ್ ಅವ್ರ ಇದನ್ನ ತಿಳ್ಕೊಂಡಿದ್ರೆ ನಾವು ಅವ್ರನ್ನ ಕೇಳಿದ್ರೆ ಓಕೆ ಉಪಯೋಗ ಇದೆ. ಅದರ್ವೈಸ್ ಅವರಿಗೂ ಸಹ ಗೊತ್ತಿಲ್ಲ ಅಂದ್ಮೇಲೆ ನಾವು ಅವರು ಕೂಡ ರೈಟ್ ಪೀಪಲ್ ಅಲ್ಲ. ಈಗ ಆಧ್ಯಾತ್ಮಿಕ ವಿಷಯದ ಬಂದಾಗ ನಾವು ಗುರುಗಳ ಒಂದು ಏನಿದೆ, ಈಗ ಪ್ರಭುಪಾದ್ ಅವರ ಒಂದು ಮಾರ್ಗದರ್ಶನದಲ್ಲಿ ಹೋಗ್ಬೇಕಾಗತ್ತೆ ನಾವು. ಗುರುಗಳ ಒಂದು ಮಾರ್ಗದರ್ಶನದಲ್ಲೇ ನಮ್ಗೆ ರೈಟ್ ಅಡ್ವೈಸ್ ಸಿಗುವಂತ. ಸೊ ಒಂದು ಸಾಧು ಸಂಘ, ಒಂದು ಸಾಧು ಸಂಘ, ಇನ್ನೊಂದೇನು ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ. ಹೇಗೆ ಅಂತಂದ್ರೆ ಅದು ನಮಗೆ ಕನೆಕ್ಷನ್ ಇಡುತ್ತೆ. ಈಗ ನಾನು ಲಾಸ್ಟ್ ಅಕ್ಟೋಬರ್ ಆಕ್ಚುಲಿ ನಾನು ಮಾಡಿದ್ದು, ಅಕ್ಟೋಬರ್ 2020 ಅಲ್ಲಿ. ಅದಾದ್ಮೇಲೆ ನಾನು ಕಂಟಿನ್ಯೂಸ್ ಒಂದ್ ಬ್ಯಾಚ್ ಕೂಡ ಬಿಟ್ಟಿಲ್ಲ, ಅಂದ್ರೆ ಒಂದ್ ಬ್ಯಾಚ್ ಕೂಡ ಸರ್ವಿಸ್ ಬಿಟ್ಟಿದ್ದಂತ ಇಲ್ಲ. ವೆರಿ ಇಮಿಡಿಯೇಟ್ ನೆಕ್ಸ್ಟ್ ಬ್ಯಾಚ್ ನಾನು ಪ್ರಭುಜಿಗೆ ಆಕ್ಚುಲಿ ಕೋ-ಹೋಸ್ಟ್ ಆಗಿದ್ದೆ. ಕಂಟಿನ್ಯೂಸ್ ನಾನು ಕೋ-ಹೋಸ್ಟ್ ಮಾಡ್ತಾ ಇದ್ದೆ, 5-6 months ಮಾಡಿದೆ. ಅದಾದ್ಮೇಲೆ ಮತ್ತೆ ಬೇರೆ ವಾಲಂಟರಿ ಸರ್ವಿಸಸ್ ಅಂತ ಬೇರೆ ಒಂದು ಮಾಡ್ತಾ ಇದ್ದೆ. ಸೊ ಅಂದ್ರೆ ಒಂದಲ್ಲ ಒಂದು ಹೇಗೆ ಅಂತಂದ್ರೆ, ಕೃಷ್ಣ ಪ್ರಜ್ಞೆ ಅನ್ನೋದು ನಮಗೆ ಗೊತ್ತಾಗುವಂತದ್ದು ಈ ಕಲ್ತು ಓದಿ ಅಂತ ಅಲ್ಲ. ಅಂದ್ರೆ ಏನಂತ ಹೇಳಿದ್ರೆ, ಸೇವೆ ಮಾಡ್ತಾ 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 ನಮಗೆ ಬರುವಂತದ್ದು ಅಂತ ಪ್ರಭುಜಿ ತುಂಬಾ ಸರ್ತಿ ಹೇಳ್ತಾರೆ, ತುಂಬಾ ಸ್ಟ್ರೆಸ್ ಮಾಡ್ತಾರೆ ಸೇವೆ ಬಗ್ಗೆ. ಸೊ ಪ್ರಭುಪಾದ್ ಸಹ ಅಷ್ಟೇ ಸೇವೆ ಬಗ್ಗೆ ತುಂಬಾ, ಸೇವೋನ್ಮುಖಿ ಜಿಹ್ವಾದೋ ಅತಃ ಶ್ರೀಕೃಷ್ಣ ನಾಮಾದಿ ನಾಭವೇದ್ಗ್ರಾಹ್ಯಮಿಂದ್ರಿಯೈ ಸೇವೋನ್ಮುಖಿ ಜಿಹ್ವಾದೋ ಸ್ವಯಮೇವ ಸ್ಫುರತಿ ಯದಃ. ಅಂದ್ರೆ ಸೇವೆ ಮಾಡ್ತಾ 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 ನಮಗೆ ಈ ಭಕ್ತಿಯ ಬಗ್ಗೆ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ. ಸೊ ಹಾಗಾಗಿ ಈ 3 ವಿಷಯಗಳಲ್ಲಿ ನೀವು ಇದ್ ಮಾಡಿ, ಒಂದು ಸಾಧನೆ, ಸಾಧು ಸಂಘ ಹಾಗೂ ಸೇವೆ. ಓಕೆನಾ? ಎರಡನೇದೇನು ಮ್ಯಾಮ್? ಸಾಧು ಸಂಘ ಮೊದಲನೇದು ಸಾಧನೆ ಅಂತ ಹೇಳಿದ್ರೆ ಚಾಂಟಿಂಗ್ ಮಾಡುವಂತದ್ದು, ಪುಸ್ತಕಗಳನ್ನ ಓದುವಂತದ್ದು. ಅಂದ್ರೆ ಪ್ರತಿದಿನ ಒಂದು ಅರ್ಧ ಗಂಟೆ ಟೈಮ್ ಇಡಿ. ಎಲ್ಲರೂ ಪುಸ್ತಕಗಳು ತಗೊಂಡಿದ್ದೀರಾ, ಓದಿ 2 ಶ್ಲೋಕ 3 ಶ್ಲೋಕ ವಿತ್ ಭಾವಾರ್ಥ ಓದಿ. ಟೈಮ್ ಮಾಡ್ಕೊಳ್ಳಿ, ಒಂದು 1/2 hour ಶೆಡ್ಯೂಲ್ ಮಾಡ್ಕೊಳ್ಳಿ. ಈಗ ನಾವು ಯಾವ್ದಕ್ಕೆಲ್ಲ ಮಾಡ್ತೀವಿ ಟೈಮು, ನಮ್ಮ ಆತ್ಮಕ್ಕೋಸ್ಕರ ಅಂತ ಟೈಮ್ ಮಾಡ್ಕೊಬೇಕು. ಒಂದ್ ಅರ್ಧ ಗಂಟೆ ಓದಿ. ನಾನ್ ಬೇರೆ ಏನು ಕೆಲಸ ಮಾಡಲ್ಲ, 1/2 hour ನಾನು ಓದ್ತೀನಿ ಅಂತ ಹೇಳಿ ಅರ್ಧ ಗಂಟೆ. ಸೊ ನೀವು ಓದ್ತಾ ನಿಮಗೆ ಅದು ಪ್ರಭುಪಾದ್ ಒಂದ್ಸತಿ ಅವರ ಶಿಷ್ಯರು ಕೇಳ್ತಾರೆ, ಪ್ರಭುಪಾದ್ ನೀವು ಹೋದ್ರೆ ನಮ್ ಗತಿ ಏನು, ನಮ್ಗೆ ಯಾರು ಗೈಡ್ ಮಾಡ್ತಾರೆ? ಆಗ ಪ್ರಭುಪಾದ್ ಹೇಳುವಂತದ್ದು, ನಾನು ನನ್ನ ಪುಸ್ತಕಗಳಲ್ಲಿದ್ದೇನೆ ಅಂತ. ಸೊ ಪ್ರಭುಪಾದ್ ಇದ್ದಾರೆ ಪುಸ್ತಕಗಳಲ್ಲಿ. ಇಟ್ ಈಸ್ ಎ ಟ್ರಾನ್ಸೆಂಡೆಂಟಲ್ ಲಿಟ್ರೇಚರ್ ಪ್ರಭುಪಾದ್ ಬರ್ದಿರೋಂಥದ್ದು. ಸೊ ಹಾಗಾಗಿ ಪ್ರಭುಪಾದ್ ಓದಿದ್ರೆ ಸಾಕು ನಮಗೆ. ಯಾರೋ ಒಬ್ರು ಕೇಳಿದಂತೆ, ನಾನು ದೀಕ್ಷೆ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾನು ಹೇಗೆ? ನೀನು ನನ್ನ ಪುಸ್ತಕಗಳನ್ನ ಓದಿದ್ರೆ ಸಹ ದೀಕ್ಷೆ ತಗೊಂಡಾಗೆ ಅಂತ ಪ್ರಭುಪಾದ್ ಹೇಳ್ತಾರೆ. ಸೊ ಹಾಗಾಗಿ ನಾವು ಪ್ರಭುಪಾದ್ನ ಪುಸ್ತಕ ಓದಿದ್ರು ಸಹ ನಮ್ಗೆ ಅದೇ ಪ್ರೊಟೆಕ್ಷನ್ ಸಿಗುತ್ತೆ. ಹೇಗೆ ಬೇರೆ ಭಕ್ತರಿಗೆ ಸಿಗುವಂತ ಪ್ರೊಟೆಕ್ಷನ್ ಪ್ರಭುಪಾದ್ ಕೊಡ್ತಾರೆ ನಮಗೆ. ಸೊ ಎಲ್ಲರೂ ಪುಸ್ತಕ ಓದಿ, ಒಂದ್ ಅರ್ಧ ಗಂಟೆ ಓದಿ ಎವ್ರಿ ಡೇ. ಭಗವದ್ಗೀತೆ ಈಗ ನೀವು ಸ್ಟಾರ್ಟ್ ಮಾಡಿದೀರಾ, ಭಗವದ್ಗೀತೆಯಿಂದನೇ ಸ್ಟಾರ್ಟ್ ಮಾಡಿ. ಮೊದ್ಲಿಗೆ ಭಗವದ್ಗೀತೆ ಓದಿ, ಆಮೇಲೆ ಬೇರೆ ಪುಸ್ತಕಗಳನ್ನ ನೋಡ್ಬೋದು ನಾವು. ಓಕೆ. ಎರಡನೇದು ಹೇಳಿದ್ರಲ್ಲ ಮಾತಾಜಿ, ಒಂದ್ ನಿಮಿಷ, ನನ್ನ ಬ್ಯಾಟ್ರಿ ಲೋ ಆಯ್ತಿದ್ದು. ಹೇಳಿ ನಿಮ್ ಹೇಳಿ. ಎರಡನೇದು ಹೇಳಿದ್ರಲ್ಲ ಮೇಡಮ್, ಅದು ಎರಡನೇದು ಸಾಧು ಸಂಘ ಅಂದ್ರೆ ಭಕ್ತರ ಸಂಘ. ಓಕೆ. ಮೂರನೇದು ಭಕ್ತಿ ಸೇವೆ ಅಂದ್ರೆ ನಾವು ಭಕ್ತಿ ಸೇವೆ, ಬೇರೆಯವ್ರಿಗೆ ಕೃಷ್ಣನ ಪ್ರಜ್ಞೆ ನಾವು ಹೇಳುವಂತದ್ದು, ಇದು ಮಾಡುವಂತದ್ದು. ಭಕ್ತಿ ಸೇವೆ ಅಂತ ಹೇಳಿದ್ರೆ, ಈಗ ಟೆಂಪಲ್ ಅಲ್ಲಿ ಸಹ ನಮ್ದು ತುಂಬಾ ಆನ್ಲೈನ್ ಸೇವೆಗಳಿದೆ. ಅದರಲ್ಲಿ ನೀವು ಯಾವ್ದ್ರಲ್ಲಾದ್ರೂ ಸೇವೆ ಮಾಡ್ಬೋದು. ಅಂದ್ರೆ ಈಗ ನಿಮ್ಮಲ್ಲಿ ಇರೋ ಒಂದು ಏನ್ ನಿಮಗೆ ಗೊತ್ತಿದೆ ಅದರಲ್ಲಿ ನಾವು ಮಾಡ್ಬೋದು. ಈಗ ನಾವು ಏನು ಸಣ್ಣದಿರ್ಬೋದು, ಅಥವಾ ಗ್ರೂಪ್ ಅಲ್ಲಿ ನಾವು ಶೇರ್ ಮಾಡುವಂತದ್ದು. ಅಂದ್ರೆ ಗ್ರೂಪ್ ಅಲ್ಲಿ ಅಡ್ಮಿನ್ಸ್ ಆಗಿರ್ತಾರೆ. ಈ ತರ ತುಂಬಾ ಸೇವೆಗಳಿರುತ್ತೆ, ಏನ್ ಬೇಕಾದ್ರೂ ಮಾಡ್ಬೋದು ಆತರ. ಕಲ್ತು. ಎಸ್, ಹರೇ ಕೃಷ್ಣ. ಎಸ್ ಪ್ರವೀಣ್, ಹರೇ ಕೃಷ್ಣ ಹೇಳಿ ಸರ್. ಹರೇ ಕೃಷ್ಣ. ನಿಮ್ ವಾಯ್ಸ್ ಕ್ಲಿಯರ್ ಬರ್ತಾ ಇಲ್ಲ, ಒಂದ್ ಕ್ಲಾರಿಟಿ ಇಲ್ಲ. ಕೇಳ್ತಾ ಇದೆ, ಹೇಳಿ. ಕೇಳ್ತಾ ಇದೆ ಹೇಳಿ. ಓಕೆ. ನೀವು ಒಂಚೂರು ಸಿಗ್ನಲ್ ಇದೆಯಾ ನೋಡ್ಕೊಳ್ತೀರಾ? ಅಷ್ಟು ಬಿಟ್ಟು ಬರ್ತಾ ಇದೆ ವಾಯ್ಸ್. ಒಂದ್ ಸ್ವಲ್ಪ ಸಿಗ್ನಲ್ ನೋಡ್ಕೊಳ್ಳಿ. ಸಿಗ್ನಲ್ ಇರೋ ಕಡೆ ಬಂದ್ ಮಾತಾಡ್ತೀರಾ?
ಕೇಳ್ತಾ ಇದೆ ಮತ್ತೆ ಇವಾಗ. ಹಾ ಈಗ ಕೇಳ್ತಾ ಇದೆ, ಹೇಳಿ ಹೇಳಿ. ಹಾ ಫಸ್ಟ್ ಟೈಮ್. ಫಸ್ಟ್ ನಿಮ್ ಕ್ಲಾಸ್ ಅಟೆಂಡ್ ಮಾಡಿದ್ದು ಇವತ್ತು ಫಸ್ಟ್ ಡೇ ನಾನು. ಓಕೆ. ಇದು ಕ್ಲಾಸ್ ಶೋಭಾಮಯಿ ಅವ್ರದ್ದು ಅಟೆಂಡ್ ಮಾಡಿದ್ದೆ 18. ಶೋಭಾಮಯಿ ಅವ್ರದ್ದು. ಓಕೆ. ಹಾ ಹಾ. ಆಮೇಲೆ ಮತ್ತೆ ಶಿವಪ್ರಕಾಶ್ ಅಂತ ಒಬ್ರು ಅವ್ರದ್ದು ಅಟೆಂಡ್ ಮಾಡಿದ್ದೆ. ಲಾಕ್ಡೌನ್ ಅಲ್ಲಿ ಅವ್ರದ್ದು ಲಿಂಕ್ ಸಿಕ್ಕಿತ್ತು, ಅವ್ರದ್ದು ಭಾಗವತ. ಆಮೇಲೆ ಗೌರ ಹರಿದಾಸ್ ಇದಾರಲ್ಲ, ಅವ್ರದ್ದು ಆತ್ಮಾನ್ವೇಷಣೆ ಕಾರ್ಯಕ್ರಮ ಅಟೆಂಡ್ ಮಾಡಿದ್ದೆ. ಯಾರ್ದು? ಸುವರ್ಣ ಗೌರ ಹರಿ ಸುವರ್ಣ ಗೌರ ಹರಿದಾಸ್ ಗೊತ್ತಿಲ್ಲ ನನಗೆ. ಮಾರತಳ್ಳಿ ಅಂತ. ನಮ್ದು ನಾಯಕಲ್ಲಿ ಪರಿಚಯ ಮಾತಾಡಿ. ನೀವಿರೋದು ಎಲ್ಲಿಂದ ಮಾತಾಡ್ತಾ ಇರೋದು? ನಾನೀಗ ಇಸ್ಕಾನ್ ಮಂಗಳೂರು ಜೊತೆ ಅಸೋಸಿಯೇಟ್ ಆಗಿದ್ದೀನಿ ಲಾಸ್ಟ್ 1 year ಇಂದ. ಇಸ್ಕಾನ್ ಮಂಗಳೂರು. ಸೊ ಈಗ ಅಂದ್ರೆ ನಾ ಇರೋದು ಬೆಂಗಳೂರು. ಲಾಸ್ಟ್ 1 year ಇಂದ ನಾನು ಅಸೋಸಿಯೇಟ್ ಆಗಿದ್ದೀನಿ. ಹಾಗೂ ಈಗ ನಾನಂದ್ರೆ ಇದು ನಂದು 2ನೇ ಬ್ಯಾಚ್ ಅಡಲ್ಟ್ಸ್ದು. ಜಸ್ಟ್ 2ನೇ ಬ್ಯಾಚ್ ಅಷ್ಟೇ ನಂದು. ಇದಕ್ ಮುಂಚೆ ನಾನು 2 ಬ್ಯಾಚ್ ಮಕ್ಳದ್ದು ಮಾಡಿದ್ದೆ, ಕಿಡ್ಸ್ ಬ್ಯಾಚ್ ತಗೊಂಡಿದ್ದೆ. ಅದಾದ್ಮೇಲೆ ಲಾಸ್ಟ್ ಬ್ಯಾಚ್ ಫಸ್ಟ್ ಟೈಮ್ ನೈಟ್ 9 o'clock ತಗೊಂಡೆ. ಈಗ 6 o'clock ತಗೊಂಡಿದ್ದೆ ಫಸ್ಟ್ ಟೈಮ್. ಸರಿ. 2 ವರ್ಷದಿಂದ ನೀವು ದೇವತೆ ಆಗಿರೋದು? 2 ವರ್ಷದಿಂದ ಮಂಗಳೂರು ಇಸ್ಕಾನ್ ದೇವತೆ ಆಗಿರೋದಾ? 1 year. ಸರಿ ಸರಿ, 1 year. ಇದು ನಮ್ದೇನಂದ್ರೆ ನಮ್ಗೆ ಹೊಸಕೋಟೆ ಈಗ ಸಾಧನೆ ಮಾಡ್ತಾ ಇಲ್ಲ. 2-3 ರೌಂಡ್ ಮಾಡ್ತಾ ಇದ್ದೀನಿ. ಭಗವದ್ಗೀತೆ ಓದ್ತಾ ಇದ್ದೀನಿ, ಕೃಷ್ಣನ್ ಬುಕ್ ಇದೆ ಅದು ಓದ್ತಾ ಇದೀನಿ. ಸಾಧು ಸಂಘ ಸಿಗ್ತಾ ಇಲ್ಲ ಡೈಲಿ. ಹೊಸಕೋಟೆ ನಿಯರ್ ಇರೋದಾದ್ರೂ ಇಸ್ಕಾನ್ ದೇವತೆ ಸಿಕ್ಕಿದ್ರೆ ನನಗೆ ಪರಿಚಯ ಮಾಡ್ಕೊಡ್ತಾರೆ, ಚೆನ್ನಾಗಿರ್ತಾ. ಭಜನೆ ನನಗೆ ಆಸಕ್ತಿ ಇದೆ, ಭಜನೆ ಮಾಡ್ತಾ ಇರ್ತೀವಿ. ನೋಡಿ ಈಗ ನಾವು ಏನಂತ ಹೇಳಿದ್ರೆ, ಈಗ ಕೊರೋನಾ ಎಲ್ಲ ಇರೋದ್ರಿಂದ ನಾವು ಫಿಸಿಕಲ್ ಆಗಿ ಡಿವೋಟಿಸ್ ಟಚ್ ಅಲ್ಲಿ ಇರೋದನ್ನು ಸ್ವಲ್ಪ ಕಷ್ಟನೇ. ಓಕೆ, ಅಂದ್ರೆ ಹೋಗಿ ಮೀಟ್ ಮಾಡುವಂತದ್ದೆಲ್ಲ ಈಗ ತುಂಬಾ ಕಷ್ಟ ಅಲ್ವಾ? ಈಗ ಕೊರೋನಾ ಕೇಸುಗಳೆಲ್ಲ ಜಾಸ್ತಿ ಇರೋದ್ರಿಂದ ಆನ್ಲೈನ್ ಅಲ್ಲಿ ನೀವು ಅಸೋಸಿಯೇಟ್ ಆಗಿರಿ. ಅಂದ್ರೆ ಈಗ ನೀವು ಸ್ಟಡಿ ಗ್ರೂಪ್ಸ್ ಅಲ್ಲಿ ಜಾಯಿನ್ ಆಗೋದ್ರಿಂದ ಏನಾಗುತ್ತೆ, ಇಟ್ಸ್ ಲೈಕ್ ವರ್ಚುವಲಿ. ಈಗ ನಮಗೆ ನೋಡಿ, ನಾವು ಇಲ್ಲಿ ಇರೋರಲ್ಲಿ ಯಾರು ಸಹ ನಾವು ಡೈರೆಕ್ಟ್ ಭೇಟಿ ಆಗ್ತಾ ಇಲ್ಲ, ಬಟ್ ನಮ್ಗೆ ವಿ ಹ್ಯಾವ್ ದಟ್ ಕನೆಕ್ಷನ್ ಅಲ್ಲ. ಹೇಗೆ ಅಂತ ಹೇಳಿದ್ರೆ, ಜಸ್ಟ್ ಮಾತಾಡೋದ್ರಿಂದ, ಕಮ್ಯುನಿಕೇಟ್ ಮಾಡೋದ್ರಿಂದ, ಹಾಗೂ ಆ ಕನೆಕ್ಷನ್ ಬರುತ್ತೆ ಅದು ಆಟೋಮೆಟಿಕ್ ಆಗಿ. ಅದಕ್ಕೆ ನಾಟ್ ನೆಸೆಸರಿ ನಾವು ಒಬ್ರ ಹೋಗಿ ಮೀಟ್ ಆಗಿನೇ ಅಲ್ಲಿ ಕನೆಕ್ಷನ್ ಆಗ್ಬೇಕಂತ ಇಲ್ಲ. ನಮಗೆ ಮೇನ್ ಅಂತ ಹೇಳಿದ್ರೆ, ನಾವೀಗ ಹೆಚ್ಚಾಗಿ ಕೃಷ್ಣನ್ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಅದು ನಾವು ನಿಮಗೆ ಈಗ ಈ ಭಕ್ತಿ ವೃಕ್ಷ ಗ್ರೂಪ್ಗಳಲ್ಲಿ ನೀವು ಸೇರ್ಕೊಂಡ್ರೆ ಎವ್ರಿ ಡೇ, ಈಗ ಕೆಲವೊಂದೆಲ್ಲ ಈಗ ಒಬ್ರು ಅರ್ಚನಾ ಮಾತಾಜಿ ಅಂತಿದ್ದಾರೆ, ಅವರು ಕೃಷ್ಣ ಬುಕ್ ಮಾಡ್ತಾ ಇದ್ದಾರೆ. ಸೊ ಅಂತ ಹೇಳಿದ್ರೆ, ಅಂದ್ರೆ ಬೇರೆ ಬೇರೆ ಟೀಚರ್ಸ್, ಈಗ ನೇತ್ರ ಮಾತಾಜಿ ನಮ್ ಕೋ-ಹೋಸ್ಟ್ ಆಗಿದ್ರಲ್ಲ, ಅವರು ಸಹ ನಡೆಸ್ತಾರೆ. ಯಾವ್ದು ಭಕ್ತಿ ವೃಕ್ಷ ಅಂದ್ರೆ ಮೀಟ್ ಆಗ್ತಾರೆ, ಒಂದು ಬುಕ್ಸ್ ನ ಎಲ್ಲರೂ ಒಟ್ಟಿಗೆ ಓದುವಂತದ್ದು. ಸೊ ಹಾಗೆ ನಿಮಗೆ ಕನೆಕ್ಷನ್ ಇರುತ್ತೆ. ನಿಮಗೆ ಭಕ್ತಿ ಹೀಗೆ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಡೈರೆಕ್ಟ್ ಟೆಂಪಲ್ಗೆ ಆಗ್ಬೇಕಂತಿಲ್ಲ. ಈಗ ಮತ್ತೆ ಯಾತ್ರೆ ಇರ್ತೀವಿ, ಯಾತ್ರೆ ಇಟ್ಟಾಗ ಎಲ್ಲರೂ ಜಾಯಿನ್ ಆಗ್ಬೋದು. ಈಗ ನಾವು ಮಾಯಾಪುರ್ ಯಾತ್ರೆ ಇತ್ತು ಅಕ್ಟೋಬರ್ ಅಲ್ಲಿ, ಎಲ್ಲರೂ ಒಟ್ಟಿಗೆ ಹೋಗಿದ್ವಿ, 350 ಜನ ಒಟ್ಟಿಗೆ ಹೋಗಿದ್ವಿ. ಸೊ ಅದೇ ತರ ಈಗ ನೆಕ್ಸ್ಟ್ ವೃಂದಾವನ್ ಪ್ಲಾನ್ ಇತ್ತು ನೆಕ್ಸ್ಟ್ ಮಂತ್ ಅಲ್ಲಿ, ಬಟ್ ಈಗ ಕೊರೋನಾದಿಂದಾಗಿ ಅದು ಪೋಸ್ಟ್ಪೋನ್ ಆಗಿದೆ. ಸೊ ಆತರ ಯಾತ್ರೆ ಇದ್ದಾಗ ಬನ್ನಿ, ಆಗ ಎಲ್ಲರೂ ತಿಳ್ಕೊಬಹುದು, ಇನ್ನು ಕ್ಲೋಸ್ ಆಗಿ ಒಬ್ಬರನ್ನ ಒಬ್ರು ಅರ್ಥ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಬಟ್ ಏನಂತ ಹೇಳಿದ್ರೆ, ಮೇನ್ ಕನೆಕ್ಷನ್ ಅಲ್ಲಿ ಟೆಂಪಲ್ ಜೊತೆ. ಸೊ ಎಲ್ಲ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿ, ಬೇರೆ ಬೇರೆ ಕೋರ್ಸಸ್ ಇದೆ, ಅದನ್ನೆಲ್ಲ ಅಟೆಂಡ್ ಮಾಡಿ, ಈ ರೀತಿ ಟಚ್ ಅಲ್ಲಿ ಇರ್ಬೋದು. ಫಿಸಿಕಲ್ ಅಂದ್ರೆ ಒಂದ್ ನಿಮಿಷ, ನಾನೀಗ ಚಾಟ್ ಅಲ್ಲಿ ನಂದು ಗ್ರೂಪ್ ಲಿಂಕ್ ಹಾಕ್ತೀನಿ, ಆಡ್ ಆಗ್ಬೋದು. ತುಂಬಾ ಇಷ್ಟ ಆಯ್ತು ಕ್ಲಾಸ್. ಇಷ್ಟ ಆಯ್ತಾ? ಧನ್ಯವಾದ, ತುಂಬಾ ಧನ್ಯವಾದ. ಶಾಂತವಾಗಿತ್ತ? ನನಗೆ ತುಂಬಾ ಫಾಸ್ಟ್ ಹೋಗ್ತೀನಿ ಅಂತ ಅನ್ಸ್ತಾ ಇರುತ್ತೆ ಯಾವಾಗ್ಲೂ. ಯಾಕಂತ ಹೇಳಿದ್ರೆ ನಾನು ಯಾವಾಗ್ಲೂ ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಆಗೋಗುತ್ತೆ ನಂದು, ಅದನ್ನ ಮೇಂಟೈನ್ ಮಾಡಕ್ಕೆ. ಅಂದ್ರೆ ಇವತ್ತಿನ ಬೇರೆ ಚಾಪ್ಟರ್ ತುಂಬಾ ದೊಡ್ಡದು. ಸೊ ಹಾಗಾಗಿ ಅದ್ರ ಓಕೆ, ಅರ್ಥ ಆಯ್ತಲ್ಲ? ಅರ್ಥ ಆದ್ರೆ ಅದೇ ಸಂತೋಷ. ತುಂಬಾ ಧನ್ಯವಾದಗಳು. ತುಂಬಾ ಧನ್ಯವಾದ. ನಾನು ಚಾಟ್ ಅಲ್ಲಿ ಹಾಕ್ತೀನಿ ನೋಡಿ ಈಗ. ಇದು ಗ್ರೂಪ್, ಯಾರಾದ್ರೂ ಗ್ರೂಪ್ ಅಲ್ಲಿ ಇಲ್ದೇ ಇರೋರು ಜಾಯಿನ್ ಆಗ್ಬೋದು. ನಾನು ಚಾಟ್ ಅಲ್ಲಿ ಹಾಕಿದ್ದೀನಿ ಗ್ರೂಪ್ ಲಿಂಕ್, ಆಡ್ ಆಗ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಿಗಾರು ಬೇರೆ ಪ್ರಶ್ನೆ ಇದೆಯಾ? ಇಲ್ವಾ? ಕ್ಲೋಸ್ ಮಾಡೋಣ ಆಗಿದ್ರೆ. ಹರೇ ಕೃಷ್ಣ.
ಆಯ್ತು. ಓಕೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. नामाचार्य हरिदास ठाकुर की जय. श्रीला प्रभुपाद की जय. हरे कृष्णा. ಹರೇ ಕೃಷ್ಣ. ಮೂರ್ ಸತಿ ಎಲ್ಲರೂ ಹೇಳೋಣ ಹರೇ ಕೃಷ್ಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ. ನಾಳೆ ಸಿಗೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸಂಕ್ರಾಂತಿ ಹಬ್ಬದ ಶುಭಾಶಯ ಎಲ್ರಿಗೂ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ.